ಆನಂದ ಅಸೈಗೋಳಿ ಅವರು ಕೂಡ ವೇದಿಕೆ ಬರಬೇಕು. ಹಾಗೆ ಇಬ್ರಾಹಿಂ ಮಾಸ್ಟರ್ ಬ್ರದರ್ ಅವರು ಬಾವರವರು, ರಜಾಕ್ ಹಾಜಿ ಮಲಾರವರು ಅವರು ಕೂಡ ವೇದಿಕೆ ಬರಬೇಕು. ಇವತ್ತಿನ ಈ ಕಾರ್ಯಕ್ರಮದ ಕೇಂದ್ರ ಬಿಂದು ಇವತ್ತು ತನ್ನ ವೃತ್ತಿಯಿಂದ ನಿವೃತ್ತರಾಗುವಂತಹ ನಮ್ಮ ಆತ್ಮೀಯರಂಥ ಜನಾಬ್ ಇಬ್ರಾಹಿಂ ಪೀರ್ ಅವರು ಕೂಡ ವೇದಿಕೆಯನ್ನು ಅಲಂಕರಿಸಬೇಕು ಅಂತ ಕೇಳ್ತಾ ಇದ್ದೀನಿ. ಪ್ರಾರ್ಥನೆಯೊಂದಿಗೆ ಆರಂಭಿಸ್ತೇವೆ. ನಮ್ಮ ವಿದ್ಯಾರ್ಥಿನಿಯರು ಪ್ರಾರ್ಥನೆಯನ್ನ ಮನದಿ ಸ್ಮರಿಸಿ ನಿನ್ನ ಓ ದೇವನೇ, ನೀನೆ ರಕ್ಷೆ ನೀನೆ ಶಕ್ತಿ, ನಿನಗೆ ಈ ಸ್ತುತಿ. ಒಂದೇ ಮನದಿ ಸ್ಮರಿಸಿ ನಿನ್ನ ಓ ದೇವನೇ, ನೀನೆ ರಕ್ಷೆ ನೀನೆ ಶಕ್ತಿ, ನಿನಗೆ ಈ ಸ್ತುತಿ. ಒಂದೇ ಮನದಿ ಸ್ಮರಿಸಿ ನಿನ್ನ ಮದಲಿ ವಿದ್ಯಾ ಕ್ಷೇತ್ರವಿದುವೆ ಜ್ಞಾನದ ಸೆಲೆ, ಮದನಿ ಸಂತರ ನಾಮ ಬೆಳದಿ ಬೆಳಗುವ ನೆಲೆ. ನಿನ್ನ ಅನುಗ್ರಹವನ್ನು ಬೇಡಿ ಸ್ಮರಿಸಿ ಅನುದಿನ, ನೀನೆ ರಕ್ಷೆ ನೀನೆ ಶಕ್ತಿ, ನಿನಗೆ ಈ ಸ್ತುತಿ. ಒಂದೇ ಮನದಿ ಸ್ಮರಿಸಿ ನಿನ್ನ ಓ ದೇವನೇ, ನೀನೆ ರಕ್ಷೆ ನೀನೆ ಶಕ್ತಿ, ನಿನಗೆ ಈ ಸ್ತುತಿ. ಒಂದೇ ಮನದಿ ಸ್ಮರಿಸಿ ನಿನ್ನ ವಿದ್ಯೆ ಬುದ್ಧಿ ನೀಡುದಯ ನಿನ್ನ ಅನುಮತಿ. ಕೀರ್ತಿ ಪಸರಿ ನಮ್ಮಿ ಸಂಸ್ಥೆ ಕಾಣಲಿ ಪ್ರಗತಿ, ಶಿಸ್ತುಶೀಲ ಬಾಳಿನಲ್ಲಿ ನಮ್ಮಯ ನೀತಿ. ನೀನೆ ರಕ್ಷೆ ನೀನೆ ಶಕ್ತಿ, ನಿನಗೆ ಈ ಸ್ತುತಿ. ಒಂದೇ ಮನದಿ ಸ್ಮರಿಸಿ ನಿನ್ನ ಓ ದೇವನೇ, ನೀನೆ ರಕ್ಷೆ ನೀನೆ ಶಕ್ತಿ, ನಿನಗೆ ಈ ಸ್ತುತಿ. ಒಂದೇ ಮನದಿ ಸ್ಮರಿಸಿ ನಿನ್ನ. ಸೇರುವಾಗ ಆ ಸೇರುವಂತ ವ್ಯಕ್ತಿಗೆ ಏನು ಗೊತ್ತಿರುವುದಿಲ್ಲ, ಆ ಸಂಸ್ಥೆಯ ಬಗ್ಗೆ ಗೊತ್ತಿರುವುದಿಲ್ಲ, ಅಲ್ಲಿರುವ ಸಹೋದ್ಯೋಗಗಳ ಬಗ್ಗೆ ಗೊತ್ತಿರುವುದಿಲ್ಲ, ಅಲ್ಲಿಯ ಆ ವಿದ್ಯಾರ್ಥಿಗಳು ಹೇಗಿದ್ದಾರೆ ಎಂದು ಗೊತ್ತಿರುವುದಿಲ್ಲ. ನಿರಂತರವಾಗಿ ಅಲ್ಲಿ ಕಾರ್ಯವನ್ನು ಮಾಡ್ತಿರುವ ಸಂದರ್ಭದಲ್ಲಿ ಇಷ್ಟೊಂದು ಅದ್ಭುತ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳನ್ನು ವಿದ್ಯಾರ್ಜನೆ ಮಾಡಿಸಿ ಹೊರಗಟ್ಟಿದಾಗ, ಸಮಾಜಕ್ಕೆ ಅವರನ್ನು ಬಿಟ್ಟುಕೊಟ್ಟಾಗ ಅವರೆಲ್ಲ ನಮ್ಮ ಸ್ನೇಹಮಯ ವಿದ್ಯಾರ್ಥಿಗಳಾಗ್ತಾರೆ, ಆತ್ಮೀಯತೆ ಬೆಳೆಯುತ್ತದೆ. ಬಹುಶಃ ಕಳೆದ 35 ವರ್ಷಗಳಲ್ಲಿ ನಮ್ಮ ಇಬ್ರಾಹಿಂ ಮಾಸ್ಟರ್, ಯಾಕೆಂದರೆ ನಾವು ಹೈಸ್ಕೂಲ್ನಲ್ಲಿ ಒಂದೇ ಶಾಲೆಯಲ್ಲಿ ಅಧ್ಯಾಪನ ಮಾಡಿದವರು. ವಾಣಿ ವಿಜಯ ಹೈಸ್ಕೂಲ್ ಅಂದರೆ ಬಹಳ ಪ್ರಸಿದ್ಧವಾದಂತಹ ನಮ್ಮ ಊರಿನಲ್ಲಿ ಹೈಸ್ಕೂಲ್ ಅದು, ಸುಂದರಗಡ್ಡೆಯಲ್ಲಿ. 1978ರಲ್ಲಿ ನಾನು SSLC ಮಾಡ್ತಾ ಇದ್ದೆ, ಅವರು 77ರಲ್ಲಿ SSLCಯನ್ನು ಅಲ್ಲಿ ಮುಗಿಸಿದ್ದಾರೆ. ಆನಂತರ ಮತ್ತವರ ಪರಿಚಯದಲ್ಲಿ ಹೇಳ್ತೇನೆ ನಾನು. ಹಾಗೆ ಇಸ್ಮಾಯಿಲ್ ಕೂಡ ಬರಲಿಲ್ಲಲ್ಲ ಅಂದರೆ ಸರ್, CT ಇಸ್ಮಾಯಿಲ್ ಅವರು ಕೂಡ ನಾವು ಒಟ್ಟಿಗೆ SSLCಯಲ್ಲಿ ಇವರೆಗೆ ಓದಿದವರು. ಆದರೆ ಕೊನೆಗೆ ಏನೋ ಯೋಗವೋ ಏನೋ ನನ್ನನ್ನು ಇಲ್ಲಿಗೆ ಕರ್ಕೊಂಡು ಬಂದವರು ನಮ್ಮ ಇಸ್ಮಾಯಿಲ್ ಅವರು ಹುಡುಕಿಕೊಂಡು ಬಂದು ನನ್ನ B.Ed ಆದ ತಕ್ಷಣ ಇಲ್ಲಿ ಬಂದು ಸೇರಿಸಿದವರು ಅವರೇ. ಅದು ಯಾವಾಗಲೂ ನನಗೆ ಕೃತಜ್ಞತೆ ಇದ್ದೇ ಇದೆ. ಮೂವತ್ತೈದು ವರ್ಷಗಳ ನಿರಂತರವಾದಂತಹ ಒಂದು ವೃತ್ತಿ ಜೀವನವನ್ನು ಪೂರ್ಣಗೊಳಿಸಿದ್ದಾರೆ. ಇವತ್ತು 29ನೇ ತಾರೀಕಿಗೆ ಅವರು ನಿವೃತ್ತರಾಗ್ತಾರೆ. ಹಾಗೆ ಸಾಮಾನ್ಯವಾಗಿ ಶಿಕ್ಷಕರು ಯಾವುದನ್ನು ಬಯಸುವುದಿಲ್ಲ. ನಿವೃತ್ತರಾದಾಗ ನಾನು ಎಲ್ಲರ ಹತ್ರ ಹೇಳಿಬಿಟ್ಟು ನಾನು ಹೋಗಿಬಿಡ್ತೇನೆ, ಏನು ಬೇಡ ಅಂತಲೇ ಹೇಳುವವರು ಹೆಚ್ಚು. ಆದರೆ ಅವರ ಆತ್ಮೀಯತೆ ಎಷ್ಟು ಗಾಢವಾಗಿ ಬೆಳೆಯಿತು ಅಂತ ಹೇಳಿದರೆ, ನಮ್ಮೆಲ್ಲ ವಿಭಾಗಗಳ ಶಿಕ್ಷಕರನ್ನು, ಅವರ ಆತ್ಮೀಯರನ್ನು, ಹಾಗೆ ಅವರ ಕುಟುಂಬದವರನ್ನು ಕೂಡ ಸೇರಿಸಿಕೊಂಡು ಇಲ್ಲಿ ಒಂದು ವಿದಾಯಕೂಟವನ್ನು, ಬೀಳ್ಕೊಡುವ ಸಮಾರಂಭವನ್ನು ಏರ್ಪಡಿಸಬೇಕು ಅಂತೇಳಿ ಬಹಳ ಹಿಂದೆ, 1 ತಿಂಗಳ ಹಿಂದೆ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದಾರೆ. ಆದರೆ ಕೆಲವೊಮ್ಮೆ ನಮ್ಮ ಮಿತಿಗೆ ಮೀರಿ ಕೆಲವೊಂದು ಘಟನೆಗಳು ನಡೆದು ಹೋಗ್ತವೆ. ಕಳೆದ 2 ದಿನಗಳ ಹಿಂದೆ ಅವರಿಗೊಂದು ಆಘಾತಕಾರಿ ಘಟನೆ ನಡೆದು ಹೋಯಿತು.
ಅವರ ಸಹೋದರ ಅಕಾಲಿಕ ಮರಣಕ್ಕೆ ತುತ್ತಾದ. ಈ ಸಂದರ್ಭದಲ್ಲಿ ಈ ಕಾರ್ಯಕ್ರಮವನ್ನು ಮುಂದೂಡುವುದು ಎನ್ನುವಂತಹ ಒಮ್ಮೆ ಚಿಂತನೆಯನ್ನು ಮಾಡಿದಾಗ ಎಲ್ಲರಿಗೆ ಇದು ಹೇಳಿಯಾಗಿ ಈ ವ್ಯವಸ್ಥೆಯನ್ನು ಮತ್ತೆ ನಾವು ಮುಂದುವರಿಸುವುದು ಸರಿಯಲ್ಲ ಎಂಬ ನಿಟ್ಟಿನಲ್ಲಿ ಅವರು ಇವತ್ತು ಬಂದಿದ್ದಾರೆ. ಈ ಕಾರ್ಯಕ್ರಮ ನಡೀತಾ ಇದೆ. ಹಾಗಾಗಿ ಇವತ್ತು ನಮ್ಮ SSLCಯ 30 ವಿದ್ಯಾರ್ಥಿಗಳಿದ್ದಾರೆ. ಅವರನ್ನೆಲ್ಲ ತಯಾರು ಮಾಡಿ ಪರೀಕ್ಷೆಗೆ ಕೊಡುವಂತಹ ಸಂದರ್ಭದಲ್ಲಿ ಅವರು ಕೂಡ ನಮ್ಮೊಟ್ಟಿಗೆ ಬೇಕು ಅಂತೇಳಿ ಅವರನ್ನು ಕೂಡ ಸೇರಿಸಿಕೊಂಡು, ಹಾಗೆ ಎಲ್ಲ ವಿಭಾಗಗಳ ಅಧ್ಯಾಪಕರು, ಉಪನ್ಯಾಸಕರು ಎಲ್ಲ ಸೇರಿಕೊಂಡು ಈ ಕಾರ್ಯಕ್ರಮವನ್ನು ಇಲ್ಲಿ ಆಯೋಜಿಸಿದ್ದೇವೆ. ಈ ಕಾರ್ಯಕ್ರಮದ ಒಂದು ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಳ್ಬೇಕು ಅಂತೇಳಿ ನಾವು ಈ ಸಂಸ್ಥೆಯ ಹಾಗೂ ದರ್ಗಾ ಸಮಿತಿ ಅಧ್ಯಕ್ಷರು ಆದಂತಹ ಹಾಜಿ ಅಬ್ದುಲ್ ರಶೀದ್ ಇವರಲ್ಲಿ ಕೇಳಿಕೊಂಡಿದ್ದೇವೆ. ಅವರು ಬರುವಾಗ ಸ್ವಲ್ಪ ತಡ ಆಗ್ತದೆ. ಅವರು ಬರುವಲ್ಲಿವರೆಗೆ ಅವರ ಅನುಪಸ್ಥಿತಿಯಲ್ಲಿ ನಮ್ಮ ಸಂಸ್ಥೆಯ ಸಂಚಾಲಕರು ಶ್ರೀಯುತ ಇಬ್ರಾಹಿಂ ಉಳಿಯರವರು ಆ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಳ್ಬೇಕು ಅಂತ ಕೇಳಿಕೊಂಡು ಅವರಿಗೆ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ನಿಮ್ಮೆಲ್ಲರ ಪರವಾಗಿ ನಾನು ಬಯಸ್ತೇನೆ. ಅವರಿಗೆ ದಯವಿಟ್ಟು ಹೂಗುಚ್ಛವನ್ನು ನೀಡಿ ಸ್ವಾಗತಿಸಬೇಕು. ಹಾಗೆ ಇನ್ನೋರ್ವರು ನಮ್ಮ ಆಡಳಿತ ಮಂಡಳಿಯ ಕಾರ್ಯದರ್ಶಿಯವರಾದಂಥ ಜನಾಬ್ UN ಇಬ್ರಾಹಿಂ ಅವರು ವೇದಿಕೆಯಲ್ಲಿದ್ದಾರೆ. ಅವರಿಗೆ ಕೂಡ ತಮ್ಮೆಲ್ಲರ ಪರವಾಗಿ ನಾನು ಹೃತ್ಪೂರ್ವಕವಾದಂಥ ಸ್ವಾಗತವನ್ನು ಬಯಸ್ತೇನೆ. ಶ್ರೀಕಾಂತ್ ಮಾಷ್ ಅವರಿಗೆ, ಶ್ರೀ ಟಿ ಇಸ್ಮಾಯಿಲ್ ಅವರಿಗೆ ಅಶ್ರಫ್ ಅವರು ಬಂದು ಹೂ ನೀಡಿ ಸ್ವಾಗತವನ್ನು ಕೋರಬೇಕು. ತಾಯಿರ್ ತಂಗಲ್ರವರಿದ್ದಾರೆ ಪದಾಧಿಕಾರಿಗಳು. ಅವರಿಗೆ ಸಂತೋಷರವರು ಹೂ ನೀಡಿ ಸ್ವಾಗತ ಮಾಡಬೇಕು. ಹಾಗೆ ಹಸನಪುರ ಅವರಿಗೆ ನಮ್ಮ ಫಾಜಿಲ್ ಅವರು ಹೂವನ್ನು ನೀಡಿ ಸ್ವಾಗತವನ್ನು ಬಯಸಬೇಕು. ಹರೇಕಳ ರವೀಂದ್ರ ರೈಗಳು ನಿವೃತ್ತ ಮುಖ್ಯೋಪಾಧ್ಯಾಯರು. ಬಹುಶಃ ಇಡೀ ದಕ್ಷಿಣ ಕನ್ನಡ ಜಿಲ್ಲೆ ಅಥವಾ ನನಗೆ ಕಾಣಿಸಿದ ಬಹುಶಃ ಕರ್ನಾಟಕ ರಾಜ್ಯದಲ್ಲೇ ಇರ್ಬೋದು. ಅವರೊಂದು ನಿವೃತ್ತರಾಗುವಾಗ ಸಿಗುವಂತಹ ಒಂದು ಸನ್ಮಾನ, ಅವರಿಗೆ ಸಿಕ್ಕಿದಂಥ ಒಂದು ಅಭಿಮಾನ ಬಹುಶಃ 20ಕ್ಕೂ ಮಿಕ್ಕಿದ ಸಂಘ ಸಂಸ್ಥೆಗಳು ಒಟ್ಟು ಸೇರಿ 2-3 ಕಡೆಗಳಲ್ಲಿ ಅವರನ್ನು ಸನ್ಮಾನಿಸ್ತಾರೆ. ಅಂತಹ ಒಂದು ಅಭೂತಪೂರ್ವ ಅಂತ ಒಂದು ವ್ಯಕ್ತಿತ್ವ ನಮ್ಮ ಮುಂದೆ ಇವತ್ತು ವೇದಿಕೆಯಲ್ಲಿದ್ದಾರೆ. ಇಬ್ರಾಹಿಂ ಮಾಸ್ಟರ್ ಬಹಳ ಆತ್ಮೀಯರು, ಮತ್ತು ನನ್ನ ಆತ್ಮೀಯರು ಕೂಡ. ಜಿಲ್ಲಾ ಉತ್ತಮ ಶಿಕ್ಷಕ ಪ್ರಶಸ್ತಿ ಪಡೆದಂತಹ ಶ್ರೀ ರವೀಂದ್ರ ರೈ ಹರೇಕಳ ಇವರಿಗೆ ಕೂಡ ತಮ್ಮೆಲ್ಲರ ಪರವಾಗಿ ನಾನು ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಬಯಸ್ತೇನೆ. ಅವರಿಗೆ ದಯವಿಟ್ಟು ನಮ್ಮ ಜಯಂತಿ ಟೀಚರ್ ಹೂ ನೀಡಿ ಸ್ವಾಗತಿಸಬೇಕು. ನಮ್ಮಲ್ಲಿ ಹಲವಾರು ವರ್ಷಗಳಿಂದ ಶಿಕ್ಷಣ ವೃತ್ತಿಯನ್ನು ಮಾಡಿದಂತಹ, ಹೆಸರು ಗಳಿಸಿದಂತಹ ಆನಂದ ಸೈಗುಳಿಯವರು ನಿವೃತ್ತ ಮುಖ್ಯ ಶಿಕ್ಷಕರು. ಅವರನ್ನು ಕೂಡ ಅವರಿಗೆ ಕೂಡ ರಾಜ್ಯೋತ್ಸವ ಪ್ರಶಸ್ತಿ ಎಲ್ಲ ಸಿಕ್ಕಿದೆ. ತುಂಬ ಸಾಮಾಜಿಕ ಚಟುವಟಿಕೆಗಳಲ್ಲಿ ತೊಡಗಿಕೊಂಡವರು, ನಮ್ಮ ಕಾರ್ಯಕ್ರಮದಲ್ಲಿ ನಿರಂತರವಾಗಿ ಭಾಗಿಯಾಗುವವರು. ಅವರಿಗೆ ಕೂಡ ನಾನು ಆತ್ಮೀಯವಾಗಿ ಅವರನ್ನು ಸ್ವಾಗತವನ್ನು ಬಯಸ್ತೇನೆ. ಅವರಿಗೆ ಹಬೀಬ್ ರಹಮಾನ್ ಅವರು ಹೂ ನೀಡಿ ಗೌರವಿಸಬೇಕು ಅಂತೇಳಿ. ಹಾಗೆ ವೇದಿಕೆಯಲ್ಲಿ ಶ್ರೀಯುತ ಜನಾಬ್ ಇವರಿದ್ದಾರೆ. ಅವರಿಗೆ ಕೂಡ ನಾನು ತಮ್ಮೆಲ್ಲರ ಪರವಾದಂಥ ಆತ್ಮೀಯವಾದಂಥ ಸ್ವಾಗತವನ್ನು ಬಯಸ್ತೇನೆ. ಅವರಿಗೆ ಮೈದಾಬ್ರವರು ಹೂ ನೀಡಿ ಸ್ವಾಗತಿಸಬೇಕು. ಚೇರ್ಮನ್ ಆಗಿರುವಂಥ ಒಂದು ಸಂಸ್ಥೆ ಇದೆ, ಮನಮಾಟಿ BV ಇಂಗ್ಲಿಷ್ ಮೀಡಿಯಂ ಸ್ಕೂಲ್. ಇದರ HM ಆಗಿರುವಂಥ ಸೈನಾರ್ ಇವರು ವೇದಿಕೆಯಲ್ಲಿದ್ದಾರೆ. ಅವರನ್ನು ಕೂಡ ಹೃತ್ಪೂರ್ವಕವಾಗಿ ನಾನು ಸ್ವಾಗತ ಮಾಡ್ತಾ ಇದ್ದೇನೆ. ಶ್ರೀಕಾಂತ್ ಮಾಷ್ ಅವರಿಗೆ ಹೂ ನೀಡಿ ಅವರನ್ನು ಸ್ವಾಗತ. ಶ್ರೀಯುತ ಅಬ್ಬಾಸ್ರವರು ಕೂಡ ವೇದಿಕೆಯಲ್ಲಿದ್ದಾರೆ. ಅವರಿಗೆ ಶಂಕರ್ ಅವರು ಬಂದು ಅವರನ್ನು ಸ್ವಾಗತಿಸಬೇಕು. ನಮ್ಮವರೇ ಇವತ್ತಿನ ಕೇಂದ್ರ ಬಿಂದು ಇವತ್ತು ನಿವೃತ್ತಗೊಳ್ಳುವಂತಹ ಇಬ್ರಾಹಿಂ P ಇವರನ್ನು ನಮ್ಮ ಕೇಶವ್ ಸರ್ ಬಂದು
ಅವರಿಗೆ ಹೂ ನೀಡಿ ಅವರನ್ನು ಕೂಡ ಈ ಸಭೆಗೆ ಸ್ವಾಗತಿಸಬೇಕಂತ ಕೇಳ್ತಾರೆ. ಪೋಷಕರ ಮೀಡಿಯಾದ ಆಸಿಫ್ ಪೋಷಕರು ಇವರಿದ್ದಾರೆ, ಅವರಿಗೆ ಕೂಡ ನಾನು ಸ್ವಾಗತವನ್ನು ಬಯಸ್ತೇನೆ. ಫೋಟೋಗ್ರಾಫರ್ ಇದ್ದಾರೆ, ಅವರಿಗೂ ಸ್ವಾಗತವನ್ನು ಬಯಸ್ತೇನೆ. ಎಲ್ಲ ಉಪನ್ಯಾಸಕರು, ಶಿಕ್ಷಕರು, ಶಿಕ್ಷಕಿಯರು ಎಲ್ಲರಿಗೂ ಕೂಡ ಪ್ರೀತಿಯ ಸ್ವಾಗತವನ್ನು ಬಯಸ್ತೇನೆ. ನಮ್ಮ ಬಹಳ ನಲ್ಮೆಯ ವಿದ್ಯಾರ್ಥಿಗಳು 10ನೇ ತರಗತಿಯ ಈ ಸಲ ಅವರಿಗೆ ಮೊನ್ನೆ ತಾನೇ ಸೆಂಡ್ ಆಫ್ ಆಗಿದೆ. ಅವರಲ್ಲಿ ತುಂಬ ಭರವಸೆ ಇಟ್ಟುಕೊಂಡು ಅವರಿಗೆ ಮತ್ತೊಮ್ಮೆ ನಾನು ಸ್ವಾಗತವನ್ನು ಬಯಸ್ತೇನೆ. ಎಲ್ರಿಗೂ ಸ್ವಾಗತ. ಆಯಿಷಾ ಮೇಡಮ್ ಒಂದು ಹೂವು ನೀಡಿ ಸ್ವಾಗತಿಸಬೇಕು ಮೀಡಿಯಾದವರಿಗೆ. ಹಾಗೆ ಚಂದ್ರಕಲಾ ಅವರು ನಮ್ಮ ಫೋಟೋಗ್ರಾಫರ್ ಅವರಿಗೆ ಇಲ್ಲಿ ಎಲ್ಲರ ಪರವಾಗಿ, ಅಂದರೆ ಎಲ್ಲರೂ ಮಾತನಾಡಲಿಕ್ಕೆ ಆಗುತ್ತಿಲ್ಲ, ಆದ್ದರಿಂದ ಮುಖ್ಯವಾಗಿ ನಮ್ಮ ಈ ಸಂಸ್ಥೆಯ ಪ್ರಿನ್ಸಿಪಾಲ್ರು, ನಾವೆಲ್ಲ ಸಹೋದ್ಯೋಗಿಗಳು ಮತ್ತು ಸಹಪಾಠಿಗಳು ಕೂಡ ಆಗಿದ್ದವರು. ಆದ್ದರಿಂದ ಶ್ರೀ ಇಸ್ಮಾಯಿಲ್ ಅವರು ಅಭಿನಂದನಾ ಮಾತುಗಳನ್ನು ಹೇಳಬೇಕು ಅಂತ ಅಧ್ಯಕ್ಷತೆಯನ್ನು ವಹಿಸ್ತಾ ಇರುವಂತಹ ನಮ್ಮ ಆಡಳಿತ ಮಂಡಳಿಯ ಸಂಚಾಲಕರಾಗಿರುವಂತಹ ಇಬ್ರಾಹಿಂ ಮೈ ಅವರೇ, ಆಡಳಿತ ಮಂಡಳಿಯ ಕಾರ್ಯದರ್ಶಿಗಳು ಆಗಿರುವಂತಹ ಯೂಎನ್ ಇಬ್ರಾಹಿಂ ಅವರೇ, ಆಡಳಿತ ಮಂಡಳಿ ಸದಸ್ಯರು ಮತ್ತು ಲೆಕ್ಕ ಪರಿಶೋಧಕರು ಆಗಿರುವಂತಹ ಹಸನಲ್ಲ ಒಲ್ಲಿ ಅವರೇ, ಸೈಯದ್ ತಾವೀರ್ ಕನ್ನಡ ಆಡಳಿತ ಮಂಡಳಿಯ ಲೆಕ್ಕ ಪರಿಶೋಧಕರು ಆಗಿರುವಂತಹ ಕನ್ನಡವರೇ, ಲೇಖಕರು ಈಗಾಗಲೇ ಹೇಳಿದ ಹಾಗೆ ಕರ್ನಾಟಕ ರಾಜ್ಯದಾದ್ಯಂತ ಅಥವಾ ನಮ್ಮ ಜಿಲ್ಲೆಯಲ್ಲೂ ಬಹಳಷ್ಟು ಶಿಕ್ಷಕ ಅಥವಾ ಶಿಕ್ಷಣ ಕ್ಷೇತ್ರದಲ್ಲಿ ಚಿರಪರಿಚಿತರಾಗಿರುವಂತಹ ವೃತ್ತಿಯಿಂದ ನಿವೃತ್ತರಾಗಿರುವಂತಹ ಗೌರವಾನ್ವಿತ ರವೀಂದ್ರ ರೈ ಹರೇಕಳ ಅವರೇ, ನಮ್ಮ ಸಹೋದ್ಯೋಗಿಗಳು ಆಗಿರುವಂತಹ ಆನಂದ್ ಸರ್, ಇಬ್ರಾಹಿಂ ಸರ್ ಅವರ ಬಾಬಾ ರಜಾಕ್ ಹಾಜಿ ಅವರೇ, ಇನ್ನೋರ್ವ ಬಾಬಾ ಅಬ್ಬಾಸ್ ಅವರೇ, ಇವತ್ತಿನ ನಮ್ಮಿಂದ ಭಾವುಕವಾಗಿ ಅಥವಾ ಗೌರವಪೂರ್ವಕವಾಗಿ ನಮ್ಮಿಂದ ಬೀಳ್ಕೊಡಲ್ಪಡುತ್ತಿರುವ ನನ್ನ ಬಾಲ್ಯದ ಒಡನಾಡಿ ಜೊತೆಗೆ ಶಿಕ್ಷಣದ ಒಡನಾಡಿ ಮತ್ತು ಎಲ್ಲವೂ ಆಗಿರುವಂತಹ ನಮ್ಮ ಪ್ರೀತಿಯ ಇಬ್ರಾಹಿಂ ಸರ್ ಅವರೇ, ಮರವಾಟಿ ದೇವಿ ಆಂಗ್ಲ ಮಾಧ್ಯಮ ಶಾಲೆಯ ಮುಖ್ಯೋಪಾಧ್ಯಾಯರಾಗಿರುವಂತಹ ಹಸೈನಾ ಸರ್ ಅವರೇ, ನಿವೃತ್ತ ಈ ಸಂಸ್ಥೆಯಲ್ಲಿ ದುಡಿದು ಇಂತಹ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಮೇಲಿನ ಪ್ರೀತಿಯಿಂದ ಬಂದಂತಹ ಎಲ್ಲ ನಿವೃತ್ತ ಅಧ್ಯಾಪಕಿಯರೇ, ಸಹೋದ್ಯೋಗಿ ಬಂಧುಗಳೇ, ಈ ಸಂಸ್ಥೆಯ ಎಲ್ಲ ವಿಭಾಗಗಳ ಅಧ್ಯಾಪಕಿಯರೇ, ಯಾವತ್ತೂ ಒಬ್ಬ ಅಧ್ಯಾಪಕರಿಗೆ ಸರ್ವಸ್ವವಾಗಿರುವಂತಹ ನಮ್ಮ ಪ್ರೀತಿಯ 10ನೇ ತರಗತಿಯ ವಿದ್ಯಾರ್ಥಿನಿಯರೇ, ಮಾಧ್ಯಮದ ಬಂಧುಗಳೇ, ಛಾಯಾ ಚಿತ್ರಗಳನ್ನು ಮಾಡ್ತಾ ಇರುವಂತಹ ಸ್ನೇಹಿತರೆ, ನಾನು ಇವತ್ತು ಇಂತಹ ಒಂದು ವೇದಿಕೆಯಲ್ಲಿ ಅಭಿನಂದನೆಯನ್ನ ಮಾಡುವಂತಹದ್ದು ಅಭಿನಂದನೆಯ ನುಡಿಗಳನ್ನು ಆಡಬೇಕಾದ್ದು ನಾನು ಈಗಾಗಲೇ ಹೇಳಿದ ಹಾಗೆ ನನ್ನ ಪ್ರೀತಿ ಇಬ್ರಾಹಿಂ ಸರ್ ಅವರಿಗೆ ವಯಸ್ಸಿನಲ್ಲಾಗಲಿ ಅಥವಾ ವೃತ್ತಿಯಿಂದಲಾಗಲಿ ಅವರಿಗೆ ಒಂದು ಇತಿಮಿತಿಗಳಿರ್ತವೆ, ಪ್ರಾಯಕ್ಕೆ ಒಂದು ಮಿತಿ, ಗರಿಷ್ಠ ಅಥವಾ ಕನಿಷ್ಠ ಮಿತಿಗಳಿರ್ತವೆ. ಸರ್ಕಾರ ಕೊಟ್ಟಂತಹ ಒಂದು 60 ವರ್ಷಗಳ ತನಕ ನೀವು ಸರ್ಕಾರಿ ಸೇವಕನಾಗಿ ಮುಂದುವರಿಯುತ್ತೀರಿ. ನಮ್ಮ ಸುಖ ದುಃಖಗಳ ಸುಂದರ ಸಮ್ಮಿಶ್ರಣವಾದಂತಹ ಬದುಕಿನಲ್ಲಿ ಜೀವನದಿಂದಲೂ ನಿವೃತ್ತಿ ಆಗುವಂತಹದ್ದಿದೆ. ನನಗೆ ಈವಾಗಲೇ ನಾನು ನೆನಪು ಮಾಡ್ತೇನೆ, ನನ್ನ ಪ್ರೀತಿಯ ಒಬ್ಬ ಹಿರಿಯ ಸಹೋದರನ ಹಾಗೆ ಇದ್ದಂತಹ ಇಬ್ರಾಹಿಂ ಸರ್ ಅವರ ಹಿರಿಯ ಸಹೋದರ ಮೊಯ್ದೀನ್ ಕುಂಜಿ ಅನ್ನುವಂತಹವರು ಕಳೆದ 3 ದಿವಸಕ್ಕಿಂತ ಮುಂಚೆ ಅಕಾಲಿಕವಾಗಿ ಮರಣವನ್ನು ಅಪ್ಪಿದ್ರು. ತುಂಬಾ ಆರೋಗ್ಯವಂತರಾಗಿದ್ದರು. ನಾನು ಹೋಗಿ ಸಂದರ್ಶನ ಮಾಡಿ ಬಂದಿದ್ದೆ. ಮೊದಲನೇದಾಗಿ ನನಗೆ ಆ ಅಕ್ಷರವನ್ನು ಕಲಿಸಿಕೊಟ್ಟ ನನ್ನ ದೇವೋಪಶಿಷ್ಟಿಯ ಹಾಗೂ ಇಬ್ರಾಹಿಂ ಸರ್ ಅವರ ಶಾಲೆ ಬಹಳಷ್ಟು ಪ್ರಸಿದ್ಧಿಯನ್ನು ಪಡೆದಂತಹ ಶಿಕ್ಷಣ ಕ್ಷೇತ್ರದಲ್ಲಿ ಹೆಸರಾಂತ ಸಂಸ್ಥೆ ವರ್ಕಾಳಿಯ ಕೊಡ್ಲಮಗುರು ಶ್ರೀ ವಾಣಿಜ್ಯ ಶಾಲೆಯ ಪ್ರಥಮ ತರಗತಿ 1ನೇ ದರ್ಜೆಯಲ್ಲಿ ನನಗೆ ಆ ಅಕ್ಷರವನ್ನ ಕಲಿಸಿಕೊಟ್ಟ ನನ್ನ
ಪ್ರೀತಿಯ ದಿವಂಗತ ಸೀತಮ್ಮ ಟೀಚರ್ ಅವರು ಹಾಗೂ ನನ್ನಲ್ಲಿ ಒಂದು ವೇದಿಕೆಯಲ್ಲಿ ನಿಮ್ಮೆದುರು ಎರಡು ಮಾತುಗಳನ್ನು ಆಡ್ಲಿಕ್ಕೆ ಚೈತನ್ಯವನ್ನ ಕೊಟ್ಟು ನೀತಿ ಶಿಕ್ಷಣದ ಬಗ್ಗೆ ಎರಡು ಮಾತುಗಳನ್ನು ಆಡ್ಲಿಕ್ಕೆ ಅಲಿಫ್ ಅಕ್ಷರವನ್ನ ಕಲಿಸಿಕೊಟ್ಟ ನನ್ನ ಅಹಮ್ಮದ್ ಮುಸ್ಲಿಯಾ ಕುರಿಯಂತವರು ಇವರನ್ನು ನಾನು ನೆನೆಯಿಂದ ನಾನೇನೇ ಸರ್ ಅವರಿಗೆ ಅಭಿನಂದನೆ ನುಡಿಗಳನ್ನು ಹೇಳುವಷ್ಟು ಮಹಾ ದೊಡ್ಡ ಪಂಡಿತನೇ ಅಲ್ಲ, ಒಬ್ಬ ಸಂಸ್ಥೆ ಮುಖ್ಯಸ್ಥ ಅನ್ನೋ ನೆಲೆಯಲ್ಲಿ ಅಭಿನಂದನೆಯ ಮಾತುಗಳನ್ನು ನಾನು ಹೇಳಬೇಕಾದ ಇವಾಗ ನನ್ನ ಪಾಲಿಗೆ ಬಂದಿದೆ. ಪ್ರೀತಿಯ ಬಂಧುಗಳೇ, ಇಬ್ರಾಹಿಂ ಸರ್ ಮತ್ತು ನಾನು ಒಂದೇ ಊರಿನವರು, ಒಂದೇ ಜಮಾತ್ ವ್ಯಾಪ್ತಿಯಲ್ಲಿ ಬಂದವರು, ಒಂದೇ ಪ್ರೈಮರಿ ಶಾಲೆಯಲ್ಲಿ ಕಲಿತವರು. ಅವರು ನನಗಿಂತ ಒಂದು ತರಗತಿ ಮುಂದೆ ಹೋಗ್ತಾ ಇರುವಾಗ ನಾನು ಅವರ ಹಿಂದಿನಿಂದ ಹೋಗ್ತಾ ಇದ್ದೆ. ದೇವಪುಷ್ಟಿ ಟೀಚರ್ ಕೂಡ ನಾನು 10ನೇ ತರಗತಿಯವರೆಗೆ ಒಟ್ಟೊಟ್ಟಿಗೆ ಕಲಿತವರು. 1984 ನವೆಂಬರ್ ತಿಂಗಳಲ್ಲಿ ಇಬ್ರಾಹಿಂ ಸರ್ ಇಲ್ಲಿಗೆ ಬಂದರು. ಆ ಕಳೆದ ನೆಕ್ಸ್ಟ್ ಶೈಕ್ಷಣಿಕ ವರ್ಷದ 1985ನೇ ಜುಲೈ ತಿಂಗಳಲ್ಲಿ ನಾನು ಇಲ್ಲಿಗೆ ಬಂದೆ. ಅದೇ ವರ್ಷದ ಅಥವಾ ಮರು ವರ್ಷ ದೇವಪುಷ್ಟಿ ಬಂದರು. ದೇವಪುಷ್ಟಿ ಹೇಳಿದ ಹಾಗೆ ಅದೊಂದು ಯೋಗ ಅಥವಾ ಇವು ಕೂಡ ಹೌದು. ಯಾಕೆ ಹೇಳಿದ್ರೆ ಸರ್ವಶಕ್ತ ಅಥವಾ ಶ್ರೀ ಪರಮಾತ್ಮ ಅದನ್ನು ಲೆಕ್ಕ ಮಾಡಿದ್ದ. ನೀವು ಮೂವರು ಉಳ್ಳಾಗದ ಮದರಿ ಸಂಸ್ಥೆಗೆ ಹೋಗಿ ಪಾಠ ಮಾಡ್ಲಿಕ್ಕಿರುವವರು. ನನಗೆ ಹೇಳಿದ ಇವತ್ತು ಮಾತುಗಳೇ ಬರ್ತಾ ಇಲ್ಲ, ಅದರ ಅನಿರ್ವಚನೀಯ ಸಂದರ್ಭವಾಗಿ ಬಂದಿದೆ. ಇಲ್ಲಿ ಇಬ್ರಾಹಿಂ ಸರ್ ಮತ್ತು ನನ್ನ ಒಡನಾಟ ಹೇಳಬೇಕು ಅಂತ ಇದ್ರೆ, ಒಂದೇ ಊರಿನಿಂದ 8 ಗಂಟೆಗೆ ಬೆಳಗ್ಗೆ ಒಂದೇ ಬಸ್ಸಿನಲ್ಲಿ ಹತ್ತಿ ಹೊಸಂಗಡಿಯಲ್ಲಿ ಇಳಿದು ಅಥವಾ ತಲಪಾಡಿಗೆ ಸೀದಾ ಬಂದು ಆಮೇಲೆ ತೊಕ್ಕೋಟಿಗೆ ಬಂದು ಇಲ್ಲಿ ತನಕ ನಡೆದುಕೊಂಡು ಆಮೇಲೆ ವಾಹನದಲ್ಲಿ ನಾವು ಬಂದರು. ನಾವು ಪರಸ್ಪರ ಬಾಲ್ಯ ಸ್ನೇಹಿತರೆ ಅಂತ ಹೇಳ್ಬೇಕು. ಯಾಕೆ ಹೇಳಿದ್ರೆ ನಾವು ಪರಸ್ಪರ ಆಡಿಕೊಳ್ಳದ ನಮ್ಮಲ್ಲಿ ಗುಟ್ಟುಗಳಿರಲಿಲ್ಲ, ರಹಸ್ಯಗಳಿರಲಿಲ್ಲ. ವಾಚ್ಯವಾಗಿ ಎಲ್ಲವನ್ನೂ ಕೂಡ ನಾವು ಮುಕ್ತವಾಗಿ ಮಾತನಾಡ್ತಾ ಇದ್ದೇವೆ. ತೆರೆದ ಮನಸ್ಸಿನಿಂದ ನಮ್ಮ ವಿಚಾರಗಳನ್ನು ಮಾತಾಡ್ತಾ ಇದ್ದೇವೆ. ಸುಖ ದುಃಖಗಳನ್ನ ಹಂಚಿಕೊಳ್ತಾ ಇದ್ದೇವೆ. ಅಂತಹ ಇಬ್ರಾಹಿಂ ಸರ್ ಇವತ್ತು ಇಲ್ಲಿಂದ ವೃತ್ತಿಯಲ್ಲಿ ವೃತ್ತ ಆಗ್ತಾರೆ ಅಂತ ಹೇಳುವಾಗ ಒಂದು ಬಗೆಯ ಏನೋ ಭಾವನೆ ಅಥವಾ ಭಾವುಕನಾದಂತಹ ಸ್ಥಿತಿ. ನಾನು ಎಲ್ಲರಿಗೂ ಚಿರಪರಿಚಿತರಾಗಿರುವ, ಎಲ್ಲರೊಂದಿಗೆ ಉತ್ತಮವಾಗಿ ಜಮಾತ್ ಸಮಿತಿಯ ಅಧ್ಯಕ್ಷರಾದಂತಹ ನಮ್ಮ ಸ್ನೇಹಿತರು ಆಗಿರುವ DNK ಮೊಹಮ್ಮದ್ ಅವರು ಇದೀಗ ವೇದಿಕೆಗೆ ಬಂದಿದ್ದಾರೆ. ಅವರನ್ನು ನಾನು ನಮ್ಮ ಸಂಸ್ಥೆಯ ಪರವಾಗಿ, ನಮ್ಮೆಲ್ಲರ ಪರವಾಗಿ ಪೂರ್ವಕವಾಗಿ ಸ್ವಾಗತಿಸ್ತೇನೆ. ಅವರಿಗೆ ನಮ್ಮ ಅಶ್ರಫ್ PET ಅವರು ಹೋಗಿ ಸ್ವಾಗತಿಸಬೇಕು ಅಂತ ಹೇಳಿ ಕೇಳಿಕೊಳ್ತಾ ಇದ್ದೇನೆ. ಕಾರ್ಯದರ್ಶಿಗಳಲ್ಲಿರುವ ಕರೀಂ BK ಸಾಹೇಬ್ ಅವರು ಕೂಡ ಬಂದಿದ್ದಾರೆ. ಅವರನ್ನು ನಮ್ಮ ಸಂಸ್ಥೆಯ ನಮ್ಮೆಲ್ಲರ ಪರವಾಗಿ ನಾನು ತುಂಬ ಹೃದಯದಿಂದ ಸ್ವಾಗತಿಸ್ತೇನೆ. ಸಂತೋಷ್ ಕುಮಾರ್ ಅವರಿಗೆ ಹೋಗಿ ಸ್ವಾಗತಿಸಬೇಕು ಅಂತ ಹೇಳಿ. ಈ ರೀತಿಯಲ್ಲಿ ಅವಿನಾಭಾವವಾಗಿ ಬೆಳೆದು ಬಂದ ನನ್ನ ಮತ್ತು ಇಬ್ರಾಹಿಂ ಸರ್ ಅವರ ಸಂಬಂಧ ಒಂದು ಲೆಕ್ಕದಲ್ಲಿ ಸಂಬಂಧಿಕರು ಕೂಡ ನಾವು ಅವರು. ನನ್ನ ಸಹೋದರ ಹಾಗೂ ಅವರ ಸಹೋದರ ಒಂದೇ ಮನೆಯಿಂದ ಇಬ್ಬರ ಹುಡುಗಿಯರನ್ನು ತಂದರು, ಅಕ್ಕ ತಂಗಿಯರನ್ನು ತಂದರು. ಬರುವಂತ ಏನಾಯ್ತು ಅಂತ ಹೇಳಿದ್ರೆ, ನಾನು ನನ್ನ ವಾಸ್ತವ್ಯ ಸ್ಥಳವನ್ನ ಕರ್ನಾಟಕಕ್ಕೆ ಬದಲಾಯಿಸಿದ್ದರಿಂದ ಇಬ್ರಾಹಿಂ ಸರ್ ಮತ್ತು ನನ್ನ ಬರುವಿಕೆ ಒಡನಾಟ ಸ್ವಲ್ಪ ಕಮ್ಮಿಯಾಗಿದೆ ಅಷ್ಟೇ. ಆದ್ರೆ ಇಲ್ಲಿ ಇವಾಗ ನಾನು ಕಾಲೇಜು ವಿಭಾಗದ ಮುಖ್ಯಸ್ಥನಾಗಿರುವಾಗ ಇಬ್ರಾಹಿಂ ಸರ್ ಹೈಸ್ಕೂಲ್ ವಿಭಾಗದ ಮುಖ್ಯಸ್ಥ. ಅದಕ್ಕೂ ಒಂದು ಯೋಗ ಬೇಕು ಬಂಧುಗಳೇ, ಅದು ಇವತ್ತು ಆಗ್ತಾ ಇದೆ. ಸರಳ ಸಜ್ಜನ ಅಥವಾ ಸರಳ ವ್ಯಕ್ತಿತ್ವದ, ಎಲ್ಲರೊಂದಿಗೆ ಎಲ್ಲವೂ ಆಗಿ ಬೆಳೀತಾ ಇರುವಂತಹ ವ್ಯಕ್ತಿತ್ವ ಇಬ್ರಾಹಿಂ ಸರ್ ಅವರು. ಕೇವಲ ಶಿಕ್ಷಣದಲ್ಲಿ ಅಥವಾ ಅಧ್ಯಾಪಕನಾಗಿ ಮಾತ್ರ ಅಲ್ಲ, ನಮ್ಮ ಊರಿನಲ್ಲಿ 10 ಹಲವು ಸಂಸ್ಥೆಗಳಲ್ಲಿ ದುಡಿತಾ ಇರುವಂತಹ ಒಬ್ಬ ಮಹಾನುಭಾವ ನಮ್ಮ ಇಬ್ರಾಹಿಂ ಸರ್ ಅವರು. ಮಾತ್ರ ಅಲ್ಲ, ಶಿಕ್ಷಣ ಕ್ಷೇತ್ರ ನಾನು ತಿಳ್ಕೊಂಡ ಹಾಗೆ ಕಳೆದ 35 ವರ್ಷಗಳಿಂದ ಅವರ ಉದ್ಯೋಗ ನಿಮಿತ್ತ ಅವರಿಗೆ ಬರುವಂತಹ ವ್ಯಾಲ್ಯೂಷನ್ ಇರಬಹುದು, ಸೂಪರ್ವಿಷನ್ ಅಥವಾ ಇನ್ವಿಜಿಲೇಷನ್ ಅಥವಾ ಮೇಲ್ವಿಚಾರಣಾ ಕೆಲಸ ಇರಬಹುದು, ಆಮೇಲೆ ಮೌಲ್ಯಮಾಪನ ಇರಬಹುದು, ಮತ್ತೊಂದು ಎಲ್ಲ ವಿಚಾರಗಳಲ್ಲಿ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಕೈಯಾಡಿಸಿಕೊಂಡಂತಹ. ಹಾಗೆ 10 ಹಲವು ಕ್ಷೇತ್ರಗಳಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡ ಇಬ್ರಾಹಿಂ ಸರ್ ಇವತ್ತು ನಿವೃತ್ತರಾಗ್ತಾರೆ. ಸಾರ್ವಜನಿಕ ಸಂಪರ್ಕ, ಕಾಂಟ್ಯಾಕ್ಟ್, ಪಬ್ಲಿಕ್ ಕಾಂಟ್ಯಾಕ್ಟ್ ಅನ್ನುವಂತಹದ್ದು ಇಬ್ರಾಹಿಂ ಸರ್ಗೆ ಬಹಳಷ್ಟು ಇದೆ. ನನಗೆ ಇಬ್ರಾಹಿಂ ಸರ್ ಇವತ್ತು ನಿವೃತ್ತರಾಗ್ತಾರೆ ಅಂತ ನನ್ನ ಊಹಿಸ್ಲಿಕ್ಕೆ ಕಷ್ಟ ಸಾಧ್ಯ ಆಗ್ತಾ ಇದೆ. ಯಾಕೆ ಹೇಳಿದ್ರೆ ಅಷ್ಟು ಲವಲವಿಕೆ ಇಲ್ಲ, ಉತ್ಸಾಹದಿಂದ ನಮ್ಮೊಂದಿಗೆ ಕಲಿತು ಬೆಳೀತಾ ಇದ್ದಂತಹ ಇಬ್ರಾಹಿಂ ಸರ್ ಇವತ್ತಿನಿಂದ ಅಫಿಷಿಯಲಿ ಅಧಿಕೃತವಾಗಿ ಇವತ್ತು ನಮ್ಮ ವೃತ್ತಿಯಿಂದ ನಿವೃತ್ತರಾಗ್ತಾ ಇದ್ದಾರೆ. ಇಂತಹ ಒಂದು
ಸಂದರ್ಭದಲ್ಲಿ ನಾವು ಕಾಲೇಜು, ಹೈಸ್ಕೂಲು ಹಾಗೂ ಪ್ರೈಮರಿ, ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಎಲ್ಲರೂ ಸೇರಿಕೊಂಡು ಅವರಲ್ಲಿ ಇವತ್ತು ನಾವು ಹೇಳ್ಕೊಳ್ತಾ ಇದ್ದೀವಿ. ಬಹಳಷ್ಟು ಸಮಯವನ್ನು ನಾನು ತಗೊಳ್ತಾ ಇಲ್ಲ. ಕವಿ ಅಥವಾ ವರಕವಿ ಬೇರೆ ಒಂದು ಮಾತು ಹೇಳ್ತಾರೆ, ಈ ತುಂಬಿ ಬಾಳು ತುಂಬಿರುವ ತನಕ ತುಂಬಿ ಕುಡಿಯಬೇಕು. ನಾವು ಆಶಿಸುವುದು ಅದನ್ನೇ, ಕವಿವರಿಗೆ ಹೇಳಿದ ಮಾತನ್ನು. ಏನು ಇಬ್ರಾಹಿಂ ಸರ್ ಅವರು ವೃತ್ತಿಯಿಂದ ನಿವೃತ್ತರಾದರೂ ಕೂಡ ಅವರು ಪ್ರವೃತ್ತಿಯಿಂದ ನಿವೃತ್ತರಾಗಬಾರದು, ನಿವೃತ್ತರಾಗಲಿಕ್ಕಿಲ್ಲ. ಅದು ಅವರ ಜಾಯಮಾನವೂ ಕೂಡ ಅಲ್ಲ. ಶ್ರೀ ಪರಮಾತ್ಮ ಅಥವಾ ಸರ್ವಶಕ್ತನಾದ ಅಲ್ಲಾಹ್, ನಾನು ಶುಭ ಹಾರೈಸುವುದಿಷ್ಟೇ, ಅಲ್ಲಾಹು ಅವರಿಗೆ ದೀರ್ಘ ಆಯುಸ್ಸು ಮತ್ತು ಆರೋಗ್ಯವನ್ನು, ಸುಖ ಸಂತೋಷವನ್ನ, ಸಮೃದ್ಧಿಯನ್ನು, ಶಾಂತಿಯನ್ನ ಪಾಲಿಸಲಿ ಅಂತ ನಾನು ಬೇಡಿಕೊಳ್ಳುತ್ತಾ, ಸರ್ ಇನ್ನು ಮುಂದಕ್ಕೆ ತಾವು ನಿಮ್ಮ ಆರೋಗ್ಯ ಬಹಳ ಚುರುಕು ತನಕ ನೀವು ನಿಮ್ಮ ಚಟುವಟಿಕೆಗಳಲ್ಲಿ ಮುಂದುವರಿಯಿರಿ. ಇನ್ನು ನಿಮಗೆ ಸ್ವಲ್ಪ ವಿಶ್ರಾಂತಿ ಸಿಕ್ಕಿದೆ ವೃತ್ತಿಯಿಂದ. ನಿಮ್ಮ ಕುಟುಂಬ, ನಿಮ್ಮ ಮಡದಿ, ನಿಮ್ಮ ಪ್ರೀತಿಯ ಪುತ್ರರು, ಒಬ್ಬಕ್ಕೆ ಪುತ್ರಿ, ಇವರೊಂದಿಗೆ ತುಂಬು ಜೀವನವನ್ನ ತುಂಬಿ ಕುಡಿಯುವಂತಹದ್ದು. ಅದಕ್ಕೆ ಸರ್ವಶಕ್ತನಾದ ಅಲ್ಲಾಹು ಅನುಗ್ರಹಿಸಲಿ, ಭಗವಂತ ಕರುಣಿಸಲಿ. ದೀರ್ಘ ಆಯುಸ್ಸು ಮತ್ತು ಅಥವಾ ಆರೋಗ್ಯ ನಿಮ್ಗೆ ಇರಲಿ. ನಿಮ್ಗೆ ನಮ್ಮೆಲ್ಲರ ಪರವಾಗಿ ನಿಮ್ಮ ನಾಳಿನ ಸುಂದರ ಬದುಕಿಗೆ ಉತ್ತರವಾದಂತಹ ಯಶಸ್ಸನ್ನ ನಾನು ನಮ್ಮೆಲ್ಲರ ಪರವಾಗಿ ಹಾರೈಸ್ತೇನೆ. ಜೊತೆಗೆ ನಿಮಗೆ ನೆನಪು ಮಾಡ್ತಾ ಇರುವಂತಹ ಈ ಸಂಸ್ಥೆಯೊಂದಿಗಿನ ಒಡನಾಟವನ್ನು ನೀವು ಖಂಡಿತ ಬಿಟ್ಟು ಬಿಡಬಾರದು ಸರ್. ನಿಮ್ಮ ಬಿಡುವಿದ್ದಾಗ ನೀವು ಈ ಸಂಸ್ಥೆಗೆ ಬರಬೇಕು. ಮಾತ್ರ ಅಲ್ಲ, ನಮ್ಮ ಆಡಳಿತ ಮಂಡಳಿಗೂ ಕೂಡ ನಿರಂತರ ಸಂಪರ್ಕವನ್ನ ಇಟ್ಕೊಂಡು, ಈಗ ನೋಡಿ ನಮ್ಗೆ ಇಲ್ಲಿ ನಮ್ಮ ಸ್ನೇಹದ ಪ್ರತೀಕವಾಗಿರುವಂತಹ ಆನಂದ ಸರ್, ನಮ್ಮ ವೆಂಕಟೇಶ್ವರಿ ಮೇಡಮ್, ಸರೋಜಾ ಮೇಡಮ್, ಕೇಶವ ನಂದೀಶ್ವರಿ, ಇವರೆಲ್ಲ ಇಲ್ಲೊಂದು ವಿಶೇಷ ಏನು ಹೇಳಿದ್ರೆ, ಇಲ್ಲಿ ರಿಟೈರ್ಡ್ ಆಗಿ ಹೋದಂತಹ ಎಲ್ಲ ಅಧ್ಯಾಪಕರು ಇಲ್ಲಿ ಒಂದಿಲ್ಲ ಒಂದು ಬಗೆಯ ಸಂಬಂಧವನ್ನು ಹೊಂದಿಕೊಂಡಂತಹವರು. ಆ ಸಾಲಿನಲ್ಲಿ ಆನಂದ ಸರ್ ಇದ್ದಾರೆ. ಆ ಸಾಲಿನಲ್ಲಿ ನೀವು ಕೂಡ ಸೇರಬೇಕು. ನಿಮ್ಮಿಂದ ಕೈಲಾದಂತಹ ಎಲ್ಲ ಬಗೆಯ ಸಹಾಯ ಸಹಕಾರಗಳನ್ನು ನಮಗೆ ನೀಡಬೇಕು ಸರ್. ನಿಮ್ಗೆ ಒಳ್ಳೆಯದಾಗಲಿ. ಮತ್ತೊಮ್ಮೆ ಶುಭವನ್ನು ಹಾರೈಸ್ತಾ ನನ್ನ ಮಾತುಗಳಿಗೆ ವಿರಾಮ. ಜೈ ಕರ್ನಾಟಕ, ಜೈ ಭಾರತ. ನಿವೃತ್ತ ಮುಖ್ಯ ಶಿಕ್ಷಕರಾದಂತಹ ರವೀಂದ್ರ ಅವರೇ, ವೇದಿಕೆ ಇರುವಂತಹ ಆಡಳಿತ ಮಂಡಳಿಯ ಎಲ್ಲ ಪದಾಧಿಕಾರಿಗಳೇ, ಪ್ರಾಂಶುಪಾಲರೇ, ವೇದಿಕೆಯ ಮುಂಭಾಗದಲ್ಲಿರ್ತಕ್ಕಂಥ ನನ್ನ ಕಿರಿಯ ನಿವೃತ್ತ ಶಿಕ್ಷಕರುಗಳೇ ಹಾಗೂ ಶಿಕ್ಷಕರೇ, ವಿದ್ಯಾರ್ಥಿ ಮಿತ್ರರೇ, ಇವತ್ತು ನಮಗೆ ವಿದ್ಯಾರ್ಥಿಗಳಿಗೆ ಬಹುಶಃ ಸಂತೋಷನ ಬೇಸರವಂತ ಗೊತ್ತಿಲ್ಲ. ಅಂತ ಒಂದು ಸಮಾರಂಭದಲ್ಲಿ ನಾವು ಜೊತೆಯಾಗಿ ಪಾಲ್ಗೊಂಡಿದ್ದೇವೆ. ಒಂದು ವಿದ್ಯಾಸಂಸ್ಥೆ ಬೆಳೆಯಬೇಕು ಅಂತ ಹೇಳಿದ್ರೆ ಬಹುಶಃ ವಿದ್ಯಾರ್ಥಿಗಳ ಪಾತ್ರ, ಕಲಿಸುವಂತ ಅಧ್ಯಾಪಕರ ಪಾತ್ರ, ವಿದ್ಯಾಸಂಸ್ಥೆ ನಡೆಸುವಂತ ಆಡಳಿತ ಮಂಡಳಿಯ ಪಾತ್ರ, ಈ ವಿದ್ಯಾಸಂಸ್ಥೆಗೆ ಶಕ್ತಿ ತುಂಬುವಂತ ಪೋಷಕರ ಪಾತ್ರ ಬಹಳ ಪ್ರಮುಖವಾಗಿರುತ್ತದೆ. ಬಹುಶಃ ಆ ನಿಟ್ಟಿನಲ್ಲಿ ಈ ವಿದ್ಯಾಸಂಸ್ಥೆ ಹೆಜ್ಜೆ ಇಟ್ಟಿದೆ. ನನಗೆ ನೆನಪಾಗುತ್ತೆ, ನಾವು ಈ ವಿದ್ಯಾಸಂಸ್ಥೆಗೆ ಬಂದಾಗ ನಾನು ಮತ್ತು ಇಬ್ರಾಹಿಂ ಮಾಸ್ಟರ್ ಅವರು ಈ ವಿದ್ಯಾಸಂಸ್ಥೆಗೆ ಒಂದೇ ದಿವಸ ಸೇರಿದವರು. ಒಂದು ಮಿನಿಟಿನ ವ್ಯತ್ಯಾಸ ಅಷ್ಟೇ ಸೈನ್ ಆಗುವಾಗ. ನಮ್ಮಲ್ಲಿ ಆವತ್ತಿನಿಂದ ಇವತ್ತಿನವರೆಗೂ ಕೂಡ ಆ ಒಂದು ಸಂಬಂಧ, ಸಹೋದರ ಭಾವನೆ ಬಹಳಷ್ಟು ಇದೆ. ಇವತ್ತು ಕೂಡ ಇದೆ. ನಮ್ಮ ಆಡಳಿತ ಮಂಡಳಿ ಮತ್ತು ನಮ್ಮ ಅಧ್ಯಾಪಕ ವೃಂದ ಅಂದ್ರೆ ನಾವೊಂದು ಪರಸ್ಪರ ಸ್ನೇಹಿ ಜೀವಿಗಳಾಗಿದ್ದೆವು. ಇವತ್ತು ಕೂಡ, ಇವತ್ತಿನವರೆಗೂ ಕೂಡ ನಮ್ಮ ಹಿರಿಯ ಕನ್ನಡತಿ, ಹಿರಿಯ ಶಿಕ್ಷಕಿ ಇಲ್ಲಿದ್ದಾರೆ. ಅವರು ನಮ್ಮ ಹಿರಿಯ ಅಕ್ಕ, ನಮ್ಮ ಎಲ್ಲರಿಗೂ ಕೂಡ ಜೊತೆಯಾಗಿದ್ದಾರೆ. ಹಾಗೆ ನಮ್ಮ ಕೇಶವ ಸರ್ ಇದ್ದಾರೆ, ಸರೋಜಿ ಟೀಚರ್ ಇದ್ದಾರೆ. ಇನ್ನೂ ಅನೇಕ ನಿವೃತ್ತ ಶಿಕ್ಷಕರು ಇವತ್ತು ಬರಬೇಕಾಗಿತ್ತು, ಬರಲಿಲ್ಲ, ಅನಿವಾರ್ಯ ಕಾರಣ. ಅದೇನೇ ಇರಲಿ, ನಾವು ಬಹಳ ಖುಷಿಯಿಂದ ಸಂತೋಷ ಪಟ್ಟಂತ ನಮ್ಮ ವಿದ್ಯಾಸಂಸ್ಥೆ ಇದು. ನಾವು ಇದನ್ನು ಮರೀಲಿಕ್ಕಿಲ್ಲ. ಯಾಕಂದ್ರೆ ನಮಗೆ ಅನ್ನ ಕೊಟ್ಟಂತ ಸಂಸ್ಥೆ ಇದು. ನಾವು ಎಷ್ಟು ದುಡಿದಿದ್ರು ಕೂಡ ನಮಗೆ ಒಂದು ಅನ್ನ ಕೊಟ್ಟಂತ ವಿದ್ಯಾಸಂಸ್ಥೆ ಮೊದಲನೇ ವಿದ್ಯಾಸಂಸ್ಥೆ. ನಾವು ಅದನ್ನು ಯಾವತ್ತೂ ಮರೆಯುವಾಗಿಲ್ಲ. ನಾಳೆ ಮಕ್ಕಳು, ನೀವು ಕೂಡ ಹಾಗೆ, ನಿಮಗೆ ಕಲಿಸಿದಂಥ ಗುರುಗಳನ್ನ, ನಿಮ್ಮನ್ನು ನೋಡಿಕೊಂಡಂಥ ಆಡಳಿತ ಮಂಡಳಿಯನ್ನ ನೀವು ಯಾವತ್ತೂ ಮರೆಯಬಾರದು. ಯಾವ ವಿದ್ಯಾರ್ಥಿ ನಾನು ಕಲಿತ ವಿದ್ಯಾಸಂಸ್ಥೆಯನ್ನು ಮರೆತಾನೋ ಅವ ತನ್ನ ತಂದೆ ತಾಯಿಗಳನ್ನು ಮರೆತ ಹಾಗೆ, ತಮ್ಮ ಕುಟುಂಬವನ್ನು ಮರೆತ ಹಾಗೆ. ಇದು ನಮಗೆ ಅನ್ನ ಕೊಟ್ಟಂತ ಸಂಸ್ಥೆ. ನೀವೆಲ್ಲ ಮಧ್ಯಾಹ್ನ ಊಟ ಮಾಡ್ತಾ ಇದ್ದೀರಿ, ಅನ್ನ ಕೊಟ್ಟಂತ ವಿದ್ಯಾಸಂಸ್ಥೆ. ನಮ್ಮ ಮನೆಗಿಂತ ಇದು ಹೆಚ್ಚು.
ಮನೆಯವರು ತಂದೆ ತಾಯಿಗಳು ನಮಗೆ ಎಷ್ಟು ಶಿಕ್ಷಣ ಬುದ್ಧಿಯನ್ನು ಕಲಿಸ್ತಾರೋ ಗೊತ್ತಿಲ್ಲ. ಆದರೆ ಈ ವಿದ್ಯಾಸಂಸ್ಥೆ ಶಿಕ್ಷಕರು, ಈ ಸಂಸ್ಥೆ ಎಲ್ಲ ಆಡಳಿತ ಮಂಡಳಿಯ ನಿರ್ವಾಹಕರು ನಿಮಗೆ ಎಲ್ಲ ಹಿತವಚನಗಳನ್ನು ನೀಡಿದವರು, ನಿಮ್ಮ ಬದುಕಿಗೆ ದಾರಿ ತೋರಿಸಿದವರು. ಅಂತ ಒಂದು ವಿದ್ಯಾಸಂಸ್ಥೆಯನ್ನು ನಾವು ಮರೆಯಬಾರದು. ಸರಿ, ಇಬ್ರಾಹಿಂ ಮಾಸ್ಟರ್ ಬಗ್ಗೆ ಮಾತಾಡೋದಿದ್ರೆ, ನಾವು ಇಷ್ಟು ವರ್ಷಗಳ, ಸುಮಾರು ನಾನು 30 ವರ್ಷಗಳ ಜೊತೆಯಲ್ಲಿ ಈ ವಿದ್ಯಾಸಂಸ್ಥೆಯಲ್ಲಿ ಅವರೊಟ್ಟಿಗೆ ದುಡಿದಿದ್ದೇನೆ, ಅವರೊಟ್ಟಿಗೆ ಸೇವೆ ಮಾಡಿದ್ದೇನೆ. ನಾನು ಕಂಡುಕೊಂಡಂತೆ ಬಹುಶಃ ಅವರೊಬ್ಬರು ಗಾಂಧಿವಾದಿ, ಸೌಮ್ಯ ಸ್ವಭಾವದಲ್ಲಿ ಇದ್ದಂಥವರು, ಎಲ್ಲ ವಿದ್ಯಾರ್ಥಿಗಳಿಗೆ ಅಚ್ಚುಮೆಚ್ಚು. ನಾವು ಸ್ವಲ್ಪ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಜೋರಾಗಿರ್ಬೋದು, ಆದರೆ ಬಹಳ ಸೌಮ್ಯವಾದಿಗಳವರು ಕಲಿಸುವಂತ ಸಂದರ್ಭದಲ್ಲಿ ಶಾಲೆಯಲ್ಲಿ. ಇವತ್ತು ಮಕ್ಕಳ ಸಂಖ್ಯೆ ಕಡಿಮೆ ಇರ್ಬೋದು ನಮ್ಮ ಶಾಲೆಯಲ್ಲಿ. ನಾವು ಆರಂಭದಲ್ಲಿ 84ನೇ ನವೆಂಬರ್ ತಿಂಗಳಲ್ಲಿ ಶಾಲೆಗೆ ಬಂದಾಗ ಈ ವಿದ್ಯಾಸಂಸ್ಥೆಯಲ್ಲಿ ಪ್ರೌಢಶಾಲಾ ವಿಭಾಗದಲ್ಲಿ ಸುಮಾರು 500 ವಿದ್ಯಾರ್ಥಿಗಳನ್ನು ಹೆಚ್ಚಿದ್ರು. 500 ವಿದ್ಯಾರ್ಥಿಗಳನ್ನು ಹೆಚ್ಚಿದ್ದೇವೆ. 8ನೇ ತರಗತಿ ಈಗ ಒಂದಿದೆ, ಮಕ್ಕಳು ಕಡಿಮೆ. ಆದರೆ ಆಗ ನಾವು 84ನೇ ಇಸವಿಯಲ್ಲಿ ಲಾಸ್ಟಿಗೆ ಇಲ್ಲಿ 500 ಮಕ್ಕಳು ಜಾಸ್ತಿ ಇದ್ರು. 8ನೇ ಕ್ಲಾಸ್ 5 ABCDE ತಿಳ್ಕೊಳ್ಳಿ ಮಕ್ಕಳೇ. ಹಾಗಾದ್ರೆ ಆ ಮಕ್ಕಳು ಇವತ್ತು ಹೇಗೆ ಹೋದ್ರು? 9th ತರಗತಿ ABCD 4, 10th ABC 3. ಒಂದೊಂದು ಕ್ಲಾಸಲ್ಲಿ 60-65 ಮಕ್ಕಳು ಒಂದೊಂದು ಕ್ಲಾಸಲ್ಲಿ. ನೆನಪು, ಆ ಮಕ್ಕಳು ಇವತ್ತು ಎಲ್ಲಿ ಹೋದ್ರು? ಎಲ್ಲ ಇದ್ದಾರೆ ಮಕ್ಕಳು, ಇಲ್ಲೇ ಇದ್ದಾರೆ, ಇದೇ ಪರಿಸರದಲ್ಲಿ ಇದ್ದಾರೆ. ಆದ್ರೆ ಎಲ್ಲಿ ಹೋಗಿದ್ದಾರೆ? ಬೇರೆ ಮಾಧ್ಯಮ, ಇಂಗ್ಲಿಷ್ ಮಾಧ್ಯಮ ಶಾಲೆಗೆ ಹೋಗ್ತಾ ಇದ್ದಾರೆ ಅಷ್ಟೇ. ಕನ್ನಡ ಮಾಧ್ಯಮ ಶಾಲೆ ಮಕ್ಕಳು ಬಹಳ ಕಡಿಮೆ ಆಗಿದ್ದಾರೆ. ಇವತ್ತು ನೋಡಿ, ಒಟ್ಟು 82 ಮಕ್ಕಳು ಈ ಪ್ರೌಢಶಾಲೆ ಇರುವುದು ಅಂತ ಹೇಳಿದ್ರೆ ನಮಗೆ ಬಹಳ ಆಶ್ಚರ್ಯ ಆಗ್ತದೆ. ಅದೊಂದು ಕೂಡ ಇದೊಂದು ಮೈನಾರಿಟಿ ಕ್ಷೇತ್ರ. ಇಲ್ಲಿರತಕ್ಕಂಥ ಮಕ್ಕಳು ನೋಡಿ, ಕನ್ನಡ ಮಾಧ್ಯಮವನ್ನ ಮರೆತು ಇವತ್ತು ಇಂಗ್ಲಿಷ್ ಮಾಧ್ಯಮದ ಕಡೆ ಹೋಗ್ತಾ ಇದ್ದಾರೆ. ನೋಡಿ, ಇಷ್ಟೆಲ್ಲ ವೇದಿಕೆ ಇದ್ದಂಥವರೆಲ್ಲ ಕನ್ನಡ ಮಾಧ್ಯಮದಲ್ಲಿ ಕಲಿತವರು. ನಾವು ಕನ್ನಡ ಮಾಧ್ಯಮದಲ್ಲಿ ಬೆಳೆದವರು. ನಮಗೆ ಬದುಕು ಇಲ್ವಾ? ನಮಗೆ ಜೀವನ ಇಲ್ವಾ? ಇದೆ. ಇಂಗ್ಲಿಶಿನ ವ್ಯಾಮೋಹ ಅತಿಯಾದ ಕಾರಣ ಇವತ್ತು ಮಕ್ಕಳು, ಪೇರೆಂಟ್ಸ್ಗಳೆಲ್ಲ ಆ ರೀತಿಯಲ್ಲಿ ಹೋಗ್ತಾ ಇದ್ದಾರೆ. ಮಕ್ಕಳೇ, ನಾನು ಇವತ್ತು ಈಗ ಇಲ್ಲಿ ಒಂದು 10ನೇ ಕ್ಲಾಸಿನ ಮಕ್ಕಳಿಗೆ ಹೇಳುವಂಥದ್ದು, ನೀವು ನಮ್ಮ ಇಬ್ರಾಹಿಂ ಸರ್ ಅವರ ಕೊನೆಯ ಬ್ಯಾಚ್. ನೀವು ತರುವಂತ ಫಲಿತಾಂಶ ಇದೆಯಲ್ಲ, 70%, 30ರಲ್ಲಿ 30 ಪಾಸ್ ಆಗುವಂತ ಇದೆಯಲ್ಲ, ಅದು ಅವರ ಬೀಳ್ಕೊಡೋ ಸಂದರ್ಭದಲ್ಲಿ ಅವರಿಗೆ ಸಿಗುವಂತ ಸಂತೋಷ. ಯಾಕಂದ್ರೆ ಅವರ ಕೊನೆಯ ವರ್ಷ ಇದು ನಿಮ್ಮದು. ನಾಳೆ ಅವರಿಗೆ SLC ಕ್ಲಾಸ್ ಸಿಗ್ಲಿಕ್ಕಿಲ್ಲ, ನಿಮಗೂ ಕೂಡ ನಾಳೆ ಅವರ ಅಧ್ಯಾಪಕರು ಸಿಗ್ಲಿಕ್ಕಿಲ್ಲ. ಆದ್ದರಿಂದ ನೀವು ಒಳ್ಳೆ ಪರಿಶ್ರಮ ತೆಗೊಳ್ಬೇಕು, ಫಲಿತಾಂಶ ತೆಗೊಳ್ಬೇಕು. ಈ ಸಂಸ್ಥೆಗೆ ಇಬ್ರಾಹಿಂ ಮಾಸ್ಟರ್ ಶಾಲೆಯಲ್ಲಿ ಕೊನೆಯ ಬ್ಯಾಚಲ್ಲಿ SLC ಮಕ್ಕಳಲ್ಲಿ ನಾವು 30ಕ್ಕೆ 30 ಪಾಸ್ ಆಗಿದೆ ಅಂತ ಹೇಳಿದ್ರೆ ನಿಮಗಿಂತ ಹೆಚ್ಚು ಸಂತೋಷ ಪಡುವುದು ಇಬ್ರಾಹಿಂ ಮಾಸ್ಟರ್. ನೆನಪಿಟ್ಕೊಳ್ಬೇಕು ನೀವು. ಆದ್ರಿಂದ ಅಂತ ಒಂದು ಕೆಲಸವನ್ನ ನೀವು ಮಾಡ್ತೀರಿ. ಇವತ್ತಿನಿಂದಲೇ ನಿಮ್ಮ ಪ್ರಯತ್ನವನ್ನು ಮಾಡಿ ಮಕ್ಕಳೇ. ಬದುಕಿನಲ್ಲಿ ಒಂದು ಒಳ್ಳೆಯ ಶಿಸ್ತನ್ನು ಕಲಿಯಿರಿ, ಸಂಸ್ಕಾರವನ್ನು ಕಲಿಯಿರಿ. ಸಮಾಜದಲ್ಲಿ ನಾವು ಒಳ್ಳೆಯವರಾಗಿರೋಣ, ಎಲ್ಲರ ಜೊತೆಯಲ್ಲಿ ಸಹಕಾರದಿಂದ ಇರೋಣ. ಪರಸ್ಪರ ಪ್ರೀತಿಯಿಂದ ನಮ್ಮನ್ನು ನಾವು ಬೆಳೆಸೋಣ ನಮ್ಮ ಬದುಕಿನಲ್ಲಿ. ಅವರು ಆ ಜಾತಿ, ಈ ಜಾತಿ, ಮತ್ತೊಂದು, ಇದೆಲ್ಲವನ್ನ ಬದಿಗಿಟ್ಟು ನಾವೆಲ್ಲರೂ ಈ ದೇಶದ ಪ್ರಜೆಗಳನ್ನತಕ್ಕಂಥ ಪ್ರೀತಿ ನಿಮ್ಮಲ್ಲಿ ಬರಲಿ. ನಾವೆಲ್ಲ ಜೊತೆಯಾಗಿರೋಣ. ನಾನು ಇನ್ನೂ ಕೂಡ ನಮ್ಮ ನಿವೃತ್ತ ಅಧ್ಯಾಪಕರು ಹೇಳೋದು ಒಂದು ಕಿವಿ ಮಾತು, ನೀವು ಯಾವಾಗಲೂ ದಿನನಿತ್ಯ ಲವಲವಿಕೆಯಿಂದ ಇದ್ರೆ ನಿಮಗೆ ಆಯುಷ್ಯವೇ ಗೊತ್ತಾಗುವುದಿಲ್ಲ. ನಾವು ರಿಟೈರ್ಡ್ ಆಗಿದ್ದೇವೆ ಅಂತಲೇ ಗೊತ್ತಿಲ್ಲ, ನಾವು ಲವಲವಿಕೆಯಿಂದ ಇರ್ಬೇಕು ಎಲ್ಲರ ಜೊತೆಯಲ್ಲಿ. ನಮಗೆ ಪ್ರಾಯ ಆಗಿದೆ ಅಂತ ಗೊತ್ತಿಲ್ಲ, ನಾನು ಯಾಕೆ ನನಗೆ 65 ವರ್ಷ ಆಗಿದೆ ಅಂತ ತಿಳ್ಕೊಡ್ಬೇಕು, ನಾನು ಇನ್ನೂ ಮಕ್ಕಳ ಜೊತೆಯಲ್ಲಿ ಇದ್ದೇನೆ, ನಾನು ಮಕ್ಕಳಾಗಿ ಇದ್ದೇನೆ ಅನ್ನತಕ್ಕಂಥ ಭಾವನೆಯನ್ನು ಬೆಳೆಸಿದ್ರೆ ನಾವು ಮಕ್ಕಳಾಗೇ ಇರ್ತೇವೆ. ಯಾವಾಗಲೂ ಹಾಗೆ ಇರ್ತೇವೆ, ಜೊತೆಯಲ್ಲಿ ಇರ್ತೇವೆ. ನಾವು ಸಮಾಜದಲ್ಲಿ ಬೆಳಿಬೇಕು. ನಾವು ಕೇವಲ ನನಗೆ ಇನ್ನು ರಿಟೈರ್ಡ್ ಆಯಿತು, ನಾನು ಮನೆಯಲ್ಲಿ ನನ್ನ ಹೆಂಡತಿ ಮಕ್ಕಳ ಜೊತೆ ಮನೆಯಲ್ಲೇ ಕೂತ್ಕೊಂಡ್ರೆ ನಮಗೆ ವಯಸ್ಸಾಗುವುದು ಬೇಗ. ನಾಳೆ ನಮಗೆ ಊರಿಗೆ ಕೈ ಕೊಡುವುದು ಗ್ಯಾರಂಟಿ ಮನೆಯವರು. ನೆನಪಿಟ್ಕೊಳ್ಳಿ. ಅದಕ್ಕೋಸ್ಕರ ನಾವು ಸಮಾಜಮುಖಿಯಾಗಿ ನಮ್ಮನ್ನು ತೊಡಗಿಸಿಕೊಳ್ಳೋಣ. ನಮಗೇನು ವಯಸ್ಸಾಗಲಿಲ್ಲ, ಸಮಾಜಮುಖಿಯಾಗಿ ನಮ್ಮನ್ನು ನಾವು ತೊಡಗಿಸಿಕೊಳ್ಳೋಣ. ಬದುಕಿನಲ್ಲಿ ಸಮಾಜದ ಜನರ ಪ್ರೀತಿ ಗಳಿಸೋಣ, ವಿದ್ಯಾರ್ಥಿಗಳ ಪ್ರೀತಿ ಗಳಿಸೋಣ ಅಂತ ಹೇಳುತ್ತಾ, ನಮ್ಮ ಇಬ್ರಾಹಿಂ ಮಾಸ್ಟರ್ ಮುಂದಿನ ಜೀವನ, ಅವರ ಪ್ರವೃತ್ತಿಯ ಜೀವನ ಸುಗಮವಾಗಲಿ. ದೇವರವರಿಗೆ ಒಳ್ಳೆಯ ಆರೋಗ್ಯ, ಮನಸ್ಸಿಗೆ ಶಾಂತಿ, ನೆಮ್ಮದಿಯ ಬದುಕು ಅವರಿಗೆ ಸಿಗಲಿ, ಕರುಣಿಸಲಿ ದೇವರು ಅಂತ ಹೇಳ್ತಾ ಅವಕಾಶಕ್ಕಾಗಿ ವಂದಿಸ್ತೇನೆ. ನಮಸ್ಕಾರ. ಮದನಿ ವಿದ್ಯಾಸಂಸ್ಥೆಯ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂತಹ ಸಂಸ್ಥೆಯ ಸಂಚಾಲಕರು, ನನ್ನ ಆತ್ಮೀಯರಾಗಿರ್ತಕ್ಕಂಥವರು ನಮ್ಮ ಇಬ್ರಾಹಿಂ ಅವರೇ, ಹಾಗೂ ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಮದನಿ ವಿದ್ಯಾಸಂಸ್ಥೆಯ ಆಡಳಿತ ಸಮಿತಿಯ ಪದಾಧಿಕಾರಿಗಳೇ, ಎಲ್ಲ ನಿವೃತ್ತ ಮುಖ್ಯೋಪಾಧ್ಯಾಯರೇ, ಎಲ್ಲ ವಿದ್ಯಾಸಂಸ್ಥೆಯ ಅಧ್ಯಾಪಕ ಮಿತ್ರರೇ, ಹಾಗೂ ಈ ಸಂಸ್ಥೆಯ ವಿದ್ಯಾರ್ಥಿನಿಯರೇ,
ಒಂದು ಮನುಷ್ಯತ್ವವುಳ್ಳಂತಹ ಮಾನವೀಯತೆಯ ಕಾರ್ಯಕ್ರಮ ಅಂತಂದ್ರೆ ಈ ಬೀಳ್ಕೊಡುವಂತ ಒಂದು ಕಾರ್ಯಕ್ರಮ. ಇದರ ಉದ್ದೇಶವೇ ಅದು. ಒಂದು ಮನುಷ್ಯತ್ವ ಒಬ್ಬರಿಗೆ ಉಂಟು ಅಂತಾದ್ರೆ, ಅವರಲ್ಲಿ ಒಂದು ಮಾನವೀಯ ಗುಣ ಉಂಟು ಅಂತಾದ್ರೆ ಅವ ಒಬ್ಬ ವ್ಯಕ್ತಿಯನ್ನ ಗೌರವಿಸ್ತಾನೆ. ಒಂದು ವಿದ್ಯಾಸಂಸ್ಥೆಯಲ್ಲಿ ಕಳೆದ 35 ವರ್ಷ 50 ಎಷ್ಟೇ ವರ್ಷಗಳಿರಲಿ, ಒಂದು ವಿದ್ಯಾಸಂಸ್ಥೆಯಲ್ಲಿ ಒಬ್ಬರು ಸೇವೆ ಸಲ್ಲಿಸಿಕೊಂಡು ಹೊರಗೆ ಹೋಗ್ತಾರೆ ಅಂತಾದಾಗ ಅವರನ್ನು ಗೌರವಿಸುವಂಥದ್ದು, ಅವರನ್ನ ನೆನಪಿಸುವಂತ ಒಂದು ಕಾರ್ಯಕ್ರಮ ಉಂಟಲ್ಲ, ಅದು ಸಂಸ್ಕಾರಯುಕ್ತ ಜನಗಳು ಮಾಡುವಂತ ಒಂದು ಸಂಸ್ಕಾರಯುತವಾದಂತಹ ಕಾರ್ಯಕ್ರಮ. ಅದನ್ನು ನೀವು ಈ ಜಾಗದಲ್ಲಿ ಮಾಡ್ತಾ ಇದ್ದೀರಿ ಅಂತಂದ್ರೆ ಇದೇ ದೊಡ್ಡ ಅಭಿನಂದನಾ ಎಂದು ನಾನು ಹೇಳ್ತಾ ಇದ್ದೇನೆ. ಮುಖ್ಯವಾಗಿ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಏನು ಹೇಳ್ತದೆ ಅಂತಂದ್ರೆ, ವಿದ್ಯೆಯನ್ನು ಮತ್ತು ವಿದ್ಯೆ ಕೊಡುವಂತ ಗುರುವನ್ನು ನಾವು ಮಹತ್ವದ ಸ್ಥಾನದಲ್ಲಿ ಇಟ್ಟವರು. ಯಾಕೆಂತಂದ್ರೆ ವಿದ್ಯೆ ಎನ್ನುವುದು ನೈ ಜ್ಞಾನೇನ ಸದೃಶಂ ಪವಿತ್ರಂ ಇಹ ವಿದ್ಯತೆ ಅಂತ ನಮ್ಮ ವೇದಗಳ ಕಾಲದಿಂದ ಹೇಳಿಕೊಂಡು ಬಂದಂತಹ ಒಂದು ಮಾತು. ಈ ಪ್ರಪಂಚದಲ್ಲಿ ವಿದ್ಯೆಗಿಂತ ಪವಿತ್ರವಾದಂತಹ ವಸ್ತು ಬೇರೊಂದಿಲ್ಲ ಅಂತ. ಅದನ್ನು ಕೊಡುವಂತಹ ಗುರು ಉಂಟಲ್ಲ, ಅವರನ್ನು ಗುರುಸ್ಥಾನದ ದೇವತಾ ಸ್ಥಾನದಲ್ಲಿ ಇಟ್ಟವರು ನಾವು. ಅದರಿಂದಲೇ ಹೀಗೆ ಬಂದಿದೆ. ಏನು ಅಂದ್ರೆ ಗುರು ಬ್ರಹ್ಮ, ಗುರು ವಿಷ್ಣು, ಗುರು ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರವೇ ನಮಃ ಅಂತ ಹೇಳಿದಂತಹ ಒಂದು ಸಂಸ್ಕೃತಿ ನಮ್ದು. ಇನ್ನೊಬ್ರು ನಮ್ಮ ಆರೋಗ್ಯವನ್ನು ರಕ್ಷಿಸುವಂತಹ ವೈದ್ಯರು, ಡಾಕ್ಟರ್, ಅವರನ್ನು ಕೂಡ ನಾವು ದೇವತಾ ಸ್ಥಾನದಲ್ಲಿ ಇಟ್ಟವರು. ಅದನ್ನೇ ನಾವು ಹೇಳೋದು ವೈದ್ಯೋ ನಾರಾಯಣ ಹರಿ ಅಂತ ಹೇಳಿದವರು. ಆದ ಕಾರಣ ಇಂತಹ ಒಂದು ಗುರುವನ್ನ ನಾವು ಇಲ್ಲಿ ಏನ್ ಮಾಡ್ತಾ ಇದ್ದೇವೆ ಅಂದ್ರೆ, ಬೀಳ್ಕೊಡುವಂತ ಒಂದು ಸಂದರ್ಭದಲ್ಲಿ ಅವರನ್ನ ನಾವು ಗುರುತಿಸಿ, ಅವರನ್ನು ಸನ್ಮಾನಿಸಿ, ನಾವು ಅವರನ್ನು ಹೊರಗಡೆ ಕಳುಹಿಸುವಂತ ಒಂದು ಒಳ್ಳೆಯ ಕಾರ್ಯಕ್ರಮ. ಯಾವುದೇ ಒಂದು ವಿದ್ಯಾಸಂಸ್ಥೆಯಲ್ಲಿ ಮನುಷ್ಯರಾದವರು ಕೆಲಸ ಮಾಡ್ತಾ ಇರುವಾಗ ಸಣ್ಣ ತಪ್ಪುಗಳು ಆಗೇ ಆಗ್ತದೆ. ಯಾರೂ ಕೂಡ 100% ಒಳ್ಳೆಯವರು ಅಂತ ಹೇಳಲಿಕ್ಕೆ ಆಗುವುದಿಲ್ಲ, ನಾನು ಕೂಡ. ಆದ ಕಾರಣ 1% ಆದ್ರೂ ಏನಾದ್ರೂ ತೊಂದರೆ ಆಗ್ತದೆ. ಮನುಷ್ಯ ಇಲ್ಲದ್ರೆ ಅವ ದೇವರೇ ಆಗಿರ್ತಾರೆ. ಆದ ಕಾರಣ ಅಂಥದ್ದೇನಾದ್ರೂ ತಿಳಿಯದೆಯೋ ಏನಾದ್ರೂ ತಪ್ಪುಗಳು ಆಗಿದ್ದಲ್ಲಿ ಅದನ್ನು ಈ ದಿವಸ ಕ್ಷಮಿಸಿಕೊಂಡು ಈ ಸಂಸ್ಥೆಯಿಂದ ಅವರು ಹೊರ ಹೋಗಬೇಕು ಎನ್ನುವಂಥದ್ದು ಕೂಡ ಇದರ ಒಂದು ಉದ್ದೇಶ. ಮತ್ತೊಂದು, ಈ ಒಂದು ಸಂಸ್ಥೆಯಲ್ಲಿ ವಿದ್ಯೆಯನ್ನು ಕೊಟ್ಟಂತ ಗುರು, ಇಂತಹ ಒಂದು ಗುರುವನ್ನು ನಾವು ಈ ಸಂಸ್ಥೆಯಿಂದ ಬಹಳ ಒಳ್ಳೆಯ ರೀತಿಯಲ್ಲಿ ಬೀಳ್ಕೊಡ್ಬೇಕು ಎನ್ನುವಂಥದ್ದು ಮತ್ತೊಂದು ವಿಚಾರ ಆಗಿರ್ತದೆ. ಆದ ಕಾರಣ ಅಂತ ಒಂದು ಒಳ್ಳೆಯ ಕಾರ್ಯಕ್ರಮ ಇಲ್ಲಿ ನಡೆಯುತ್ತಾ ಉಂಟು. ಮುಖ್ಯವಾಗಿ ಇಬ್ರಾಹಿಂ ರವರ ಬಗ್ಗೆ ನಾನು ಹೇಳದಿದ್ರೆ, ನಾವೆಲ್ಲ ವ್ಯಾಲ್ಯೂಯೇಷನ್ ನಲ್ಲಿ ಒಟ್ಟಾಗಿದ್ದವರು. ನಾವು ಮೈಸೂರು, ಬೆಂಗಳೂರು, ಹಾಸನ, ಅದೇ ರೀತಿಯಲ್ಲಿ ಈಗ ಮಂಗಳೂರು, ಈ ಎಲ್ಲ ಕಡೆಗಳಲ್ಲಿ ವ್ಯಾಲ್ಯೂಯೇಷನ್ ಅಂದ್ರೆ SSLC ವ್ಯಾಲ್ಯೂಯೇಷನ್ ನಲ್ಲಿ ಇಬ್ರಾಹಿಂ ರವರು ನಮ್ಗೆ ಆಗಾಗ ಸಿಗ್ತಿದ್ರು. ನಮ್ಮ ಗುಂಪಿನಲ್ಲಿ ಕೂಡ ಅವರು ಇದ್ದವರು. ಆಗ ನಾನು ಅವರಲ್ಲಿ ಕಂಡುಕೊಂಡಂತ ವಿಚಾರ ಎಂತಂದ್ರೆ, ಒಂದು ಆ ಕರ್ತವ್ಯ ನಿಷ್ಠೆ, ಏನು ಕೆಲಸ ಮಾಡಬೇಕೋ ಅದರ ಬಗ್ಗೆ ಅವರು ನಿಷ್ಠೆ ಉಳ್ಳವರಾಗಿದ್ರು. ಇದು ನಾನು ಬಹಳ ಗಮನಿಸಿದಂತ ವಿಚಾರ. ಇನ್ನೊಂದು ಸಮಯ ಪ್ರಜ್ಞೆ, ನಾವೆಲ್ಲರೂ ಹೋಗುವ ಮೊದಲು ಅವರು ಇಬ್ರಾಹಿಂ ಅವರು ಯಾವಾಗಲೂ ಅಲ್ಲಿ ಇರ್ತಿದ್ರು. ಇನ್ನೊಂದು ಒಂದು ವಿಚಾರವನ್ನು ವಿಮರ್ಶಿಸುವಂತ ಗುಣ, ಅಂದ್ರೆ ಅವರು ಯಾವುದನ್ನು ಕೂಡ ಹಾಗೆ ಬಿಡುವಂತ ಜನ ಅಲ್ಲ, ಅವರು ಅದನ್ನು ವಿಮರ್ಶಿಸ್ತಾರೆ. ಆ ವಿಮರ್ಶಿಸಿ ಅದನ್ನು ತಿಳ್ಕೊಳ್ಳುವಂತ ಒಂದು ಸ್ವಭಾವ, ಅದು ಗುರುಗಳ ಅಧ್ಯಾಪಕರಲ್ಲಿ ಇರಬೇಕಾದಂತ ಒಂದು ವಿಶೇಷವಾದ ಗುಣ. ಅದಕ್ಕೆ ಅಂತಹ ಒಳ್ಳೊಳ್ಳೆ ಗುಣಗಳೆಲ್ಲ ಯಾರಲ್ಲಿದ್ದು ಅಂತಂದ್ರೆ ಇಬ್ರಾಹಿಂ ಸಾರ್ರಲ್ಲಿ ಇದ್ದು. ಅದೇ ರೀತಿ ಅಂತ ಒಂದು ಆತ್ಮೀಯತೆ ಇತ್ತು. ಅವರು ಮಾತಾಡುವಾಗಲೂ ಕೂಡ ಹಾಗೆ ಒಂದು ಪರಿಚಯಿಸುವಂಥದ್ದು, ಮತ್ತೆ ಅವರ ಪ್ರೀತಿ ತೋರಿಸುವಂಥದ್ದು ಆತ್ಮೀಯತೆಯೂ ಕೂಡ ಅದಕ್ಕಿತ್ತು. ಆತ್ಮೀಯತೆಯೇ ನನ್ನನ್ನು ಈ ದಿನ ಇಲ್ಲಿಗೆ ಬರುವಾಗೆ ಮಾಡಿದ್ದು ಅಂತ ಹೇಳಿದ್ರೆ ಖಂಡಿತ ಅದು ತಪ್ಪಾಗ್ಲಿಕ್ಕಿಲ್ಲ. ಅಂತ ಒಂದು ಆತ್ಮೀಯತೆ ಇದ್ದಂಥವರು. ಮತ್ತು ನಾವು ಕಂಡುಕೊಂಡ ಹಾಗೆ ಯಾವುದೇ ಅಧ್ಯಾಪಕ ಒಂದು ಒಳ್ಳೆಯ ಅಧ್ಯಾಪಕನಾಗಬೇಕಾಗಿದ್ದರೆ JP ರಾಜರತ್ನವರ ಒಂದು ಮಾತು ಉಂಟು, ವಿಷಯ ಜ್ಞಾನ ಇದ್ದು ಬೋಧಿಸಲು ಬಾರದ, ವಿಷಯ ಜ್ಞಾನ ಇದ್ದು ಬೋಧಿಸಲು ಬಾರದ, ಬೋಧಿಸಲು ಸಾಮರ್ಥ್ಯ ಇದ್ದು ವಿಷಯ ಜ್ಞಾನ ಇಲ್ಲದ ಅಧ್ಯಾಪಕ ಒಳ್ಳೆಯ ಅಧ್ಯಾಪಕನಾಗಲಿಕ್ಕೆ ಸಾಧ್ಯ ಇಲ್ಲ ಅಂತ. ಆದ ಕಾರಣ ಒಬ್ಬ ಅಧ್ಯಾಪಕನಿಗೆ ವಿಷಯ ಜ್ಞಾನವೂ ಬೇಕು, ಅದನ್ನು ಬೋಧಿಸುವಂತ ಸಾಮರ್ಥ್ಯ ಅವರಲ್ಲಿ ಬೇಕು. ನಮ್ಮ ಹೈಸ್ಕೂಲ್ ಮಟ್ಟಕ್ಕೆ ಮಕ್ಕಳಿಗೆ ಆ ಕೆಳ ಮಟ್ಟಕ್ಕೆ ಹೋಗಿ ನಾವು ಅವರಿಗೆ ಬೇರೆ ಬೇರೆ ಕೌಶಲ್ಯವನ್ನು ಉಪಯೋಗ ಮಾಡಿಕೊಂಡು ಬೋಧನೆ ಮಾಡಬೇಕು. ದೊಡ್ಡ ದೊಡ್ಡ ಪಾಂಡಿತ್ಯವನ್ನು ಪ್ರದರ್ಶಿಸಿದ್ರೆ ಏನು ಪ್ರಯೋಜನ ಇಲ್ಲ. ಅದಕ್ಕೆ ಅಂತಹ ಒಂದು ಗುಣ ವಿಶೇಷತೆಯನ್ನು ಕೂಡ ನಾವು ಇಬ್ರಾಹಿಂ ಅವರಲ್ಲಿ ಕಂಡುಕೊಂಡಿದ್ದೇವೆ. ಅದಕ್ಕೆ ನಾನು ಅವರನ್ನು ಒಂದು ಒಳ್ಳೆಯ ಅಧ್ಯಾಪಕ ಅಂತ ಹೇಳ್ಬೋದು. ಇನ್ನೊಂದೆಡೆ ಒಬ್ಬ ಅಧ್ಯಾಪಕ ಅಂತ ಹೇಳಿದಾಗ ಅವರು ಕೇವಲ 4 ಗೋಡೆಯ ಮಧ್ಯೆ ಒಂದು ಬೋಧನೆ ಮಾಡಿದ ಕೂಡಲೇ ಅವ ಒಳ್ಳೆಯ ಅಧ್ಯಾಪಕನಾಗ್ತಾನೆ ಅಂತ ಹೇಳಿಕ್ಕೆ ಆಗುದಿಲ್ಲ. ಅವನಲ್ಲಿ ಏನಿರಬೇಕು ಅಂದ್ರೆ ಸಾಮಾಜಿಕವಾದಂತಹ ಸ್ಪಂದನೆ ಇರಬೇಕು, ಸಮಾಜದೊಂದಿಗೆ ಅವ ಸ್ಪಂದಿಸಬೇಕು.
ಸಮಾಜದ ಎಲ್ಲ ಆಕ್ಟಿವಿಟೀಸ್ ಅಂದರೆ ಎಲ್ಲ ಆಗು ಹೋಗುಗಳಲ್ಲಿ ಕಾರ್ಯಕ್ರಮಗಳಲ್ಲಿ ಒಬ್ಬ ಅಧ್ಯಾಪಕನು ಭಾಗವಹಿಸಿರ್ಬೇಕು ಅಂತ ಉಂಟು. ಭಾಗವಹಿಸಿದ್ರೆ ಏನಾಗ್ತದೆ, ಸಮಾಜ ಅವನನ್ನು ಗೌರವಿಸ್ತದೆ. ಯಾವುದೇ ಒಂದು ಅವನ ಆದರ್ಶಗಳು ಒಳ್ಳೆದಿರಬೇಕು, ಅವನ ನೈತಿಕತೆ ಒಳ್ಳೆದಿರಬೇಕು, ಆದರ್ಶಗಳು ಒಳ್ಳೆದಿರಬೇಕು, ನೈತಿಕತೆ ಒಳ್ಳೆದಿರಬೇಕು, ಅವ ಪ್ರಾಮಾಣಿಕನಾಗಿರ್ಬೇಕು, ಜನಗಳಿಗೆ ಅವ ಗೌರವಿತ ವ್ಯಕ್ತಿ ಆಗಿರ್ಬೇಕು. ಆವಾಗ ಏನಾಗ್ತದೆ ಅಂತಂದ್ರೆ ಅದರಿಂದಾಗಿ ಆ ಶಾಲೆಗೆ ಒಳ್ಳೆ ಹೆಸರು ಬರುವಂಥದ್ದುಂಟು. ಮುಖ್ಯವಾಗಿ ಒಂದು ಲೀಡರ್ಶಿಪ್, ಒಂದು ನಾಯಕತ್ವ ಒಂದು ಶಾಲೆಗೆ ಕೊಡಬೇಕಾಗಿದ್ರೆ ಬೋಧನೆಯೂ ಬೇಕು, ಸಮಾಜವೂ ಬೇಕು. ಎಲ್ಲರೊಂದಿಗೆ ಆ ಸಂಸ್ಥೆಯ ಮಕ್ಕಳ ಪ್ಯಾರೆಂಟ್ಸ್ಗಳೊಂದಿಗೆ ಕೂಡ ಅವ ಸ್ಪಂದಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಆದ ಕಾರಣ ಅಂತಹ ಒಂದು ಸಾಮರಸ್ಯ, ಎಲ್ಲ ಜಾತಿ ಧರ್ಮ, ಒಂದೇ ಜಾತಿಯಿಂದಲ್ಲ, ಎಲ್ಲ ಜಾತಿ ಧರ್ಮ ವರ್ಗದ ಜನಗಳಿದ್ದಾರೆ. ಒಂದು ವಿದ್ಯಾಸಂಸ್ಥೆ ಅಂತ ಒಂದು ದೇವ ಮಂದಿರ, ಆ ದೇವ ಮಂದಿರದಲ್ಲಿ ಎಲ್ಲ ಜಾತಿ ಧರ್ಮ ವರ್ಗದ ಜನಗಳಿರ್ತಾರೆ. ಅವರೊಂದಿಗೆ ಸ್ಪಂದಿಸಿಕೊಂಡು, ಅವರೊಂದಿಗೆ ಸೇರಿಕೊಂಡು, ಅವರೊಂದಿಗೆ ಅನ್ಯೋನ್ಯತೆಯಿಂದ ನಾವು ಬದುಕತಕ್ಕಂಥದ್ದು. ಅಂದ್ರೆ ಧರ್ಮ ಹೇಳುವುದು ಅದನ್ನು ಎಂತದು, ತಾನೂ ಸಂತೋಷ ಪಡಬೇಕು, ಇತರರಿಗೆ ಸಂತೋಷ ಕೊಡಬೇಕು, ತಾನೂ ಬದುಕಬೇಕು, ಇತರನ್ನು ಬದುಕಗೊಡಬೇಕು. ಇದೇ ಧರ್ಮದ ಮರ್ಮ ಅದು. ಆದ ಕಾರಣ ಆ ರೀತಿಯಲ್ಲಿ ಬದುಕತಕ್ಕಂತಹ ಒಂದು ಗುಣ ವಿಶೇಷತೆಯನ್ನು ಇಬ್ರಾಹಿಂರವರು ಹೊಂದಿದ್ದಾರೆ ಅಂದ್ರೆ ಖಂಡಿತ ತಪ್ಪಾಗ್ಲಿಕ್ಕಿಲ್ಲ. ಅಂತ ಒಂದು ಒಳ್ಳೆಯ ಅಧ್ಯಾಪಕರನ್ನ ನಾವು ಇಂದು ಬೀಳ್ಕೊಡ್ತಾ ಇದ್ದೇವೆ. ಆದ್ರೆ ಇಂದು ಅಂತಹ ಒಳ್ಳೆಯ ಅಧ್ಯಾಪಕರು ಇಂದು ನಮ್ಮೊಂದಿಗಿದ್ದಾರೆ. ನಮ್ಮ ಪ್ರಶಾಂತ್ ಸರ್ ಅವರು ನಮ್ಮ ಬಹಳ ಆತ್ಮೀಯರು. ಈಗ ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಯಾಗಿ ಈಗ ಕೆಲಸವನ್ನ ನಿರ್ವಹಿಸ್ತಾ ಇದ್ದಾರೆ. ಅವರು ಸರ್ಕಾರಿ ಪ್ರೌಢಶಾಲೆಯನ್ನು ಒಂದು ಅತ್ಯುತ್ತಮವಾದಂತಹ ಪ್ರೌಢಶಾಲೆಯನ್ನಾಗಿ ಮಾಡಿದಂತ ಕೀರ್ತಿ ಯಾರಿಗೆ ಹೋಗ್ತದೆ ಅಂದ್ರೆ ನಮ್ಮ ಪ್ರಶಾಂತ್ ಸಾರಿಗೆ ಹೋಗ್ತದೆ. ಆದ ಕಾರಣ ನಾನೀಗ ನಿಮ್ಮ ಎದುರುಗಡೆ ಒಬ್ಬ ಅಧ್ಯಾಪಕ ಹೇಗಿರ್ಬೇಕು ಅಂತ ಎಲ್ಲ ಹೇಳಿದೆನ, ಅದೆಲ್ಲ ಆದರ್ಶಗಳು ನಮ್ಮ ಪ್ರಶಾಂತ್ ಸಾರಲ್ಲಿ ಕೂಡ ಉಂಟು. ಆದ ಕಾರಣ ಅವರ ಇಲಾಖೆಯಲ್ಲಿ ಅವರಿಗೆ ತುಂಬಾ ಗೌರವ ಬಂದಿದೆ, ಸಮಾಜದಲ್ಲಿ ಕೂಡ ಒಳ್ಳೆ ಗೌರವ ಬಂದಿದೆ. ನೋಡಿ, ಅಧ್ಯಾಪಕರಾದವರು ಹಾಗಿರ್ಬೇಕು ಎನ್ನುವಂಥದ್ದು. ಅವರು ಅಷ್ಟು ಮಾತ್ರ ಅಲ್ಲ, ಒಂದು ಸಂಸ್ಥೆ ನಡೆಸುವಂತಹ ಒಂದು ಆಡಳಿತ ಸಮಿತಿಯಿಂದ ಉಂಟು, ಒಂದು ಮ್ಯಾನೇಜ್ಮೆಂಟ್ ಕಮಿಟಿಯಿಂದ ಉಂಟು. ಆ ಯಾವ ಮ್ಯಾನೇಜ್ಮೆಂಟ್ ಕಮಿಟಿ ಇರ್ತದೆ, ಆ ಕಮಿಟಿಯೊಂದಿಗೆ ಮುಖ್ಯೋಪಾಧ್ಯಾಯರಾದವರು ಅನ್ಯೋನ್ಯತೆ ಇರಬೇಕು. ಅವರು ಜಗಳಗಂಟರಾಗಿರ್ಬಾರ್ದು. ಜಗಳಗಂಟರಾದ್ರೆ ಏನಾಗ್ತದೆ, ಮ್ಯಾನೇಜ್ಮೆಂಟ್ ಕಮಿಟಿಯೊಂದಿಗೆ ಜಗಳ ಮಾಡ್ತಾ ಇದ್ರೆ ವಿದ್ಯಾಸಂಸ್ಥೆಗೆ ಅನ್ಯಾಯ ಆಗ್ತದೆ ಹೊರತು ಅವರಿಗೇನು ಅನ್ಯಾಯ ಆಗೋಲ್ಲ. ಆದ ಕಾರಣ ಅವರು ಆ ರೀತಿಯ ಒಂದು ಗುಣವನ್ನು ಹೊಂದಿರಬೇಕು. ಪ್ಯಾರೆಂಟ್ಸ್ಗಳಿರ್ತಾರೆ ನೋಡಿ, ಪ್ಯಾರೆಂಟ್ಸ್ಗಳು ಬೇರೆ ಬೇರೆ ರೀತಿಯ ಬೇರೆ ಬೇರೆ ಮನೋಧರ್ಮದವರು ಇರ್ತಾರೆ. ಯಾವ ಮನೋವೃತ್ತಿಯವರು ಇದ್ರೂ ಕೂಡ ಅವರೊಂದಿಗೆ ಅವರ ಮನೋವೃತ್ತಿಯನ್ನು ಅರಿತುಕೊಂಡು ಅವರೊಂದಿಗೆ ಹೇಗೆ ಸ್ಪಂದಿಸಬೇಕು ಎನ್ನುವಂಥ ಕೌಶಲ್ಯವು ಕೂಡ ಹೆಡ್ ಮಾಸ್ಟರ್ಗಳಿಗೆ ಇರಬೇಕಾಗ್ತದೆ. ಆಗ ಸಮಸ್ಯೆಗಳು ಆದಷ್ಟು ಕಡಿಮೆ ಆಗ್ತದೆ. ಇಂತಹ ಗುಣವನ್ನ ಕೂಡ ನಾನು ಇಬ್ರಾಹಿಂರಲ್ಲಿ ಕಂಡುಕೊಂಡಿದ್ದೇನೆ. ಆದ್ದರಿಂದ ಯಾವುದೇ ರೀತಿಯ ಸಮಸ್ಯೆಗಳಿಲ್ಲದೆ ಮದನಿ ವಿದ್ಯಾಸಂಸ್ಥೆಯಲ್ಲಿ ಸಂಸ್ಥೆ ಬೆಳೆದಿದೆ. ಈಗ ತಾನೇ ನಮ್ಮ ಆನಂದರು ಪ್ರಸ್ತಾಪಿಸಿದ್ರು, ಮಕ್ಕಳ ಸಂಖ್ಯೆ ಕಡಿಮೆ ಆಗಿದೆ ಅಂತ. ಕನ್ನಡ ಮೀಡಿಯಂ ಅದು ನ್ಯಾಚುರಲ್, ಅದು ಸ್ವಾಭಾವಿಕ, ಅದು ನೀವು ಮಾಡುವಂಥದ್ದಲ್ಲ. ಅದು ಏನಾಗ್ತಾ ಉಂಟು ಅಂತಂದ್ರೆ ಈಗ ಇಂಗ್ಲಿಷ್ ಮೀಡಿಯಂನ ವ್ಯಾಮೋಹದಿಂದಾಗಿ ಏನಾಗ್ತಾ ಉಂಟು, ಕನ್ನಡ ಮೀಡಿಯಂನಲ್ಲಿ ಮಕ್ಕಳ ಸಂಖ್ಯೆ ಕಡಿಮೆ ಆಗ್ತಾ ಉಂಟು. ಒಂದು ಮಾತ್ರ, ಮಕ್ಕಳ ಕನ್ನಡ ಮೀಡಿಯಂನಲ್ಲಿ ಕಲಿತಂತಹ ವಿದ್ಯಾರ್ಥಿಗಳು ಅವರು ವೀಕ್ ಅಥವಾ ಅವರು ಡಲ್ಲರ್ಸ್, ಇಂಗ್ಲಿಷ್ ಮೀಡಿಯಂನಲ್ಲಿ ಕಲಿತವರು ಬಹಳ ಹುಷಾರಿನವರು ಎನ್ನುವಂಥದ್ದು ಬಹಳ ಅದು ತಪ್ಪಿನ ಅಭಿಪ್ರಾಯ. ಕನ್ನಡ ಮೀಡಿಯಂನಲ್ಲಿ ಕಲಿತಂತಹ ಒಳ್ಳೊಳ್ಳೆ ವಿದ್ಯಾರ್ಥಿಗಳು ಎಷ್ಟೋ ದೊಡ್ಡ ವ್ಯಕ್ತಿಗಳಾಗಿದ್ದಾರೆ. ಎಲ್ಲರಿಗೂ ಯಾವ್ಯಾವ ದೊಡ್ಡ ದೊಡ್ಡ ವ್ಯಕ್ತಿಗಳು ಇದ್ದವರು ಕೂಡ ಎಲ್ಲರೂ ಕೂಡ ಕನ್ನಡ ಮೀಡಿಯಂನಲ್ಲಿ ಕಲಿತವರೇ. ಈಗ ನೋಡಿ, ಬಹಳಷ್ಟು ಇಂಗ್ಲಿಷ್ ಬಿಡುವಂತಹ ಜನಗಳೆಲ್ಲ ಈಗ ಇದ್ದಾರೆ, ಎಲ್ಲರೂ ಕೂಡ ಕನ್ನಡ ಮೀಡಿಯಂನಲ್ಲಿ ಕಲಿತವರೇ. ಆದ ಕಾರಣ ಅದೇನು ಕನ್ನಡ ಮೀಡಿಯಂ ಎನ್ನುವಂತಹ ಆ ಒಂದು ಅದು ನಮ್ಮ ಪ್ಯಾರೆಂಟ್ಸ್ಗಳಲ್ಲಿ ಬಂದಂತಹ ಮನೋಸ್ಥಿತಿ. ಆದ ಕಾರಣ ಆದರೂ ಕೂಡ ನಮ್ಮ ಸಂಸ್ಥೆಯಲ್ಲಿ ಅದರಿಂದಾಗಿ ಸಂಸ್ಥೆಯಲ್ಲಿ ಮಕ್ಕಳ ಸಂಖ್ಯೆ ಕಡಿಮೆ ಆಗಿರ್ಬೋದು ಹೊರತು ಮತ್ತೇನಲ್ಲ. ಈಗ ತಾನೇ ಆನಂದಲ್ಲಿ ಪ್ರಸ್ತಾಪಿಸಿ ಇನ್ನೊಂದು ವಿಷಯ ಅಂತಂದ್ರೆ 30 ಮಂದಿ SSLCಯಲ್ಲಿ ಮಕ್ಕಳಿದ್ದಾರೆ ಅಂತೆ. ನೋಡಿ, SSLC ಎನ್ನುವಂಥದ್ದು ಬಹಳ ಇಂಪಾರ್ಟೆಂಟ್ ಜಾಗ. ಅದು ಒಂದು ಸಂಕ್ರಮಣ ಕಾಲ ಅಂತ ಹೇಳ್ತೇವೆ. ಮಕ್ಕಳು ತನ್ನ ಆ SSLC ಕಾಲದಲ್ಲಿ ಏನು ಸಾಧನೆಯನ್ನು ಮಾಡ್ತಾರೆ, ಏನು ಪ್ರಯತ್ನವನ್ನು ಮಾಡ್ತಾರ, ಅದನ್ನು ಹೊಂದಿಕೊಂಡು ಅವರ ಮುಂದಿನ ಜೀವನ ಇರ್ತದೆ. ಆದ ಕಾರಣ ನಾನು ಯಾವಾಗಲೂ ಹೇಳುವುದುಂಟು, SSLC ಎನ್ನುವಂಥದ್ದು ಅದು ಕೇವಲ ಒಂದು ಪೇಪರ್
ಪರೀಕ್ಷೆ ಅಲ್ಲ, ಅದು ಜೀವನದ ಪರೀಕ್ಷೆ ಅಂತ. ಆದ ಕಾರಣ 30 ಮಂದಿ ಮಕ್ಕಳು ಏನ್ ಮಾಡ್ಬೇಕು, ಇಂದಿನಿಂದಲೇ ಇನ್ನು ಇಷ್ಟರವರೆಗೆ ನೀವು ಪ್ರಯತ್ನವನ್ನು ಮಾಡಿರ್ಬೋದು, ಇನ್ನು ಮುಂದಿನ ದಿನಗಳಲ್ಲಿ ಒಳ್ಳೆಯ ಪ್ರಯತ್ನವನ್ನು ಮಾಡಿ ಮದನಿ ಸಂಸ್ಥೆಯಲ್ಲಿ 30ರಲ್ಲಿ 30 ಮಂದಿ ಕೂಡ SSLC ಪಾಸ್ ಆಗಿದ್ದಾರೆ ಎನ್ನುವುದನ್ನು ನೀವು ತೋರಿಸಿಕೊಟ್ರೆ ನಮ್ಮ ಇಬ್ರಾಹಿಂ ಸಾರಿಗೆ ಕೊಡುವಂತಹ ಒಂದು ಕೊಡುಗೆ ಉಂಟಲ್ಲ, ಅದಕ್ಕಿಂತ ದೊಡ್ಡ ಕೊಡುಗೆ ಇಲ್ಲ. ಯಾವಾಗಲೂ ಗುರು ಶಿಷ್ಯರು ಗುರುವಿಗೆ ಕಾಣಿಕೆ ಕೊಡುವುದು ಉಂಟು. ಈಗ ಯಾವ ಅಧ್ಯಾಪಕರು ಕೊಡುಗೆಯನ್ನು ಅಪೇಕ್ಷಿಸುವುದಿಲ್ಲ. ಈಗ ಒಬ್ಬ ಅಧ್ಯಾಪಕನಿಗೆ ಬೇಕಾದ ಏನು ಅಂತಂದ್ರೆ ಮಕ್ಕಳ ಪ್ರೀತಿ ಬಹಳ ಮುಖ್ಯ. ಮತ್ತೊಂದು, ಮಕ್ಕಳು ತಾನು ಏನು ಕಲಿಸಿದ್ದೇವೋ ಅದಕ್ಕೊಂದು ಸಾರ್ಥಕ್ಯವನ್ನು ಒದಗಿಸಿಕೊಡ್ಬೇಕು, ಅಂದ್ರೆ ಒಳ್ಳೆಯ ಫಲಿತಾಂಶವನ್ನು ಒದಗಿಸಿಕೊಡ್ಬೇಕು. ನೀವು 100ಕ್ಕೆ 100 ಫಲಿತಾಂಶವನ್ನು ಒದಗಿಸಿಕೊಟ್ರಿ ಅಂತಂದ್ರೆ ಅದಕ್ಕಿಂತ ದೊಡ್ಡ ಒಂದು ಕಾಣಿಕೆ ಬೇರೊಂದಿಲ್ಲ. ಅಂತಹ ಕೆಲಸವನ್ನು ಖಂಡಿತವಾಗಿ ನೀವು ಮಾಡಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ. ಅವರ ನಿವೃತ್ತಿ ಜೀವನ ಬಹಳ ಒಳ್ಳೆಯ ರೀತಿಯಲ್ಲಿ ನಡೆಯಲಿ. ಅವರಿಗೆ ಭಗವಂತನು ಆಯುಷ್ಯ ಆರೋಗ್ಯಾದಿ ಭಾಗ್ಯವನ್ನು ಕೂಡ ಮುಂದಿನ ದಿನಗಳಲ್ಲಿ ಕೊಡ್ಲಿ. ಇಂತಹ ಒಂದು ಶಿಕ್ಷಣ ಸಂಸ್ಥೆಗಳಲ್ಲಿ ಇನ್ನಷ್ಟು ಸೇವೆ ಮಾಡುವಂತಹ ಸೌಭಾಗ್ಯ ಒದಗಿ ಬರಲಿ. ಸಮಾಜದ ಮಾರ್ಗದರ್ಶಕರಾಗಿ ಕೂಡ ಅವರು ಬದುಕಲಿ ಅಂತ ನಾನು ಈ ಸಂದರ್ಭದಲ್ಲಿ ಹಾರೈಸ್ತಾ, ಇನ್ನು ಮುಂದಿನ ದಿನಗಳಲ್ಲಿ ಈ ಸಂಸ್ಥೆಯ ಅಧ್ಯಾಪಕರಾಗುವವರು ಪಿ ಡಿ ಶೆಟ್ರು, ಅವರು ಕೂಡ ನನ್ನ ಬಹಳ ಆತ್ಮೀಯರು. ನಾವು JCS ನಲ್ಲಿ 30 ವರ್ಷಗಳ ಹಿಂದೆ ನಾವು JCS ನಲ್ಲಿ ಆನಂದರಿಗೆ ಕೂಡ ಗೊತ್ತುಂಟು. ನಾವೆಲ್ಲ ಒಳ್ಳೆ ಕೆಲಸ ಮಾಡಿದವರು. JC ಸಂಸ್ಥೆ ಅಂದ್ರೆ ಒಳ್ಳೆಯ ಸಂಸ್ಥೆ, ಅದು ನಮ್ಮ ವ್ಯಕ್ತಿತ್ವ ವಿಕಾಸ ಇಂಡಿವಿಜುವಲ್ ಡೆವಲಪ್ಮೆಂಟ್ ಇನ್ಸ್ಟಿಟ್ಯೂಷನ್. ಅದು ತನ್ನನ್ನು ತಾನು ಸರಿಪಡಿಸುವಂತ ಒಂದು ಸಂಸ್ಥೆ. ಅದು ಅಂತಹ ತನ್ನನ್ನು ತಾನು ಸರಿಪಡಿಸುವಂತಹ ಒಂದು ಕೆಲಸ ನಾವೆಲ್ಲ ಮಾಡಿದ್ದರಿಂದ ಈಗ ನಾವು ಸಮಾಜದಲ್ಲಿ ಒಂದು ಒಳ್ಳೆಯ ಗೌರವದ ವ್ಯಕ್ತಿಗಳಾಗಿದೆ. ಈಗ ತಾನೇ ಅವರು ಪ್ರಸ್ತಾಪಿಸಿದ ಹಾಗೆ ಮೊನ್ನೆ ತಾನೇ ನಾವು ರಿಟೈರ್ಡ್ ಆಗುವಾಗ 25 ಸಂಘ ಸಂಸ್ಥೆಗಳು ಅಸೈಗೋಳಿಯಲ್ಲಿ ಬಂಟರ ಭವನದಲ್ಲಿ ನಮ್ಮನ್ನು ಸನ್ಮಾನ ಮಾಡಿ ಗೌರವಿಸಿದರು. 25 ಸಂಘ ಸಂಸ್ಥೆಗಳು. ನೋಡಿ, ಸಮಾಜಕ್ಕೆ ಅಧ್ಯಾಪಕರು ಅಂದ್ರೆ ಎಷ್ಟು ಗೌರವ ಉಂಟು ಎನ್ನುವುದನ್ನು ನೀವು ಅದರ ಆಲೋಚನೆ ಮಾಡಬಹುದು. ಮುಖ್ಯವಾಗಿ ಆ ಸಂಸ್ಥೆಗೆ ಯಾರೇ ಒಬ್ಬ ಮಂತ್ರಿಗಳಿಗಿರ್ಬೋದು ಅಥವಾ ಅಧಿಕಾರಿಗಳನ್ನು ಸನ್ಮಾನಿಸಿದ್ರೆ ಅದರಿಂದ ಏನು ಲಾಭ ಬರಬಹುದು ಅಂತ ಇರಬಹುದು. ಆದ್ರೆ ಒಬ್ಬ ಅಧ್ಯಾಪಕನ ಆ ರೀತಿ ಸನ್ಮಾನಿಸಿ ಗೌರವಿಸುವುದು ಏನು ಕೂಡ ಲಾಭ ಇಲ್ಲ. ಆದ್ರೆ ಅವರು ಆ ವಿದ್ಯೆಗೆ ಕೊಟ್ಟಂತ ಗೌರವ, ಆ ಗುರುಸ್ಥಾನಕ್ಕೆ ಕೊಟ್ಟಂತ ಗೌರವ, ಅದು ನಮ್ಮ ಭಾರತೀಯ ಸಂಸ್ಕೃತಿ. ಅದನ್ನು ನಮ್ಮ ಸಮಾಜ ಗುರುತಿಸ್ತದೆ. ಈಗ ಸಮಾಜ ಅಧ್ಯಾಪಕ ಒಂದು ಕೆಟ್ಟ ಕೆಲಸ ಮಾಡಿದ್ರು ಕೂಡ ಅಷ್ಟೇ ಅವರನ್ನು ಏನ್ ಮಾಡ್ತದೆ, ದೂರ್ತದೆ. ಸಮಾಜ ಅಷ್ಟೇ ಕೆಟ್ಟ ದೃಷ್ಟಿಯಿಂದ ಅವರನ್ನು ನೋಡ್ತದೆ. ಆದ ಕಾರಣ ಈ ಒಂದು ಅಧ್ಯಾಪಕರು ಅಂತಂದ್ರೆ ಅಷ್ಟು ಎಂಥದ್ದು ಸಮಾಜದಲ್ಲಿ ಆಗಲಿ ಶಾಲೆಯಲ್ಲಾಗಲಿ ಒಳ್ಳೆಯ ಒಂದು ಗುಣನಡತೆಯಲ್ಲಿ ಇರಬೇಕು, ಒಳ್ಳೆಯ ಬೋಧನೆ ಮಾಡಬೇಕು, ಒಳ್ಳೆಯ ಕೆಲಸವನ್ನು ಮಾಡಬೇಕು. ಅಂತಹ ಒಂದು ಒಳ್ಳೆಯ ಒಂದು ಕಾರ್ಯ ಕೌಶಲ್ಯ ಇದ್ದಂತಹ ಒಬ್ಬ ವ್ಯಕ್ತಿ ನಮ್ಮ ಪಿ ಡಿ ಶೆಟ್ಟಿ ಅವರು ಕೂಡ. ಅವರಲ್ಲಿ ಒಳ್ಳೆ ಕೆಪಾಸಿಟಿ ಉಂಟು. ನಾನು ಹೇಳಿದೆ, ನಿಮ್ಮಲ್ಲಿ ಒಳ್ಳೆ ಕೆಪಾಸಿಟಿ ಉಂಟು, ಈ ಸಂಸ್ಥೆಗೆ ನೀವು ಉಪಯೋಗ ಮಾಡಿಕೊಳ್ಳಿದ್ದ. ಆಗ ಅವರು ಹೇಳಿದ್ರು ಇನ್ನು 1.5 ವರ್ಷ ಇರುವುದು ಅಂತ. ಆದ ಕಾರಣ 1.5 ವರ್ಷ ಇರಲಿ ನಮ್ಮ ಸಾಮರ್ಥ್ಯವನ್ನ ಇದಕ್ಕೆ ಉಪಯೋಗ ಮಾಡಬೇಕು ಪಿ ಡಿ ಶೆಟ್ಟಿ ಅವರು ಕೂಡ. ಆದ ಕಾರಣ ಯಾಕಂದ್ರೆ ನಮ್ಮ ಸಂಸ್ಥೆಯನ್ನು ಬೆಳೆಸಬೇಕು. ಸಮಾಜದಲ್ಲಿ ಮದನಿ ಪ್ರೌಢಶಾಲೆ ಎನ್ನುವಂಥದ್ದು ಅದು ಒಂದು ಉತ್ತಮ ಪ್ರೌಢಶಾಲೆ ಎನ್ನುವುದನ್ನು ನಾವು ಈ ನಾಡಿಗೆ ತೋರಿಸಿಕೊಡುವಂತ ಕೆಲಸವನ್ನು ಮಾಡಬೇಕು. ಅದು ಆ ಲೀಡರ್ಶಿಪ್ ನಲ್ಲಿ ಉಂಟು, ಆ ನಾಯಕತ್ವದಲ್ಲಿ ಉಂಟು. ಅದನ್ನು ಮಾಡತಕ್ಕಂತಹ ಒಂದು ಎಲ್ಲ ಸಾಮರ್ಥ್ಯವನ್ನು ಹೊಂದಿರತಕ್ಕಂತಹ ಪಿ ಡಿ ಶೆಟ್ಟಿ ಅವರನ್ನು ನಾನು ಈ ಸಂದರ್ಭದಲ್ಲಿ ಅವರಿಗೆ ಶುಭವನ್ನು ಹಾರೈಸುತ್ತಿದ್ದೇನೆ. ಆ ಮೂಲಕ ಈ ಒಂದು ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಕೂಡ ಬಹಳ ಒಂದು ಸುಂದರವಾದಂತಹ ವ್ಯಾಖ್ಯಾನವನ್ನು ಕೊಟ್ಟಿದ್ದೀರಿ. ಒಂದು ಒಳ್ಳೆಯ ಸಂದೇಶವನ್ನ ಸಮಾಜಕ್ಕೆ ಕಳುಹಿಸುವಂತ ಕೆಲಸವನ್ನು ಈ ಒಂದು ಕಾರ್ಯಕ್ರಮದ ಮೂಲಕ ಮಾಡಿದ್ದೀರಿ ಎನ್ನುವಂತ ಮಾತಿನೊಂದಿಗೆ ಅವರಿಗೆ ಮುಂದಿನ ದಿನಗಳು ಒಳ್ಳೆಯ ದಿನಗಳಾಗಿ ಪರಿಣಮಿಸಲಿ ಅಂತ ನಾನು ಶುಭವನ್ನು ಹಾರೈಸಿ ನಾನು ಮಾತನಾಡಿಸುತ್ತೇನೆ. ನಮಸ್ಕಾರ. ಮತ್ತೆ ಬಾವರವರು ದಯವಿಟ್ಟು ಮುಂದೆ ಬನ್ನಿ, ನಿಮಗೆ ಕೂಡ ಸ್ವಾಗತ. ಒಂದು ಹೂವನ್ನ ನೀವು ಸ್ವೀಕರಿಸಬೇಕು. ದಯವಿಟ್ಟು ರಜಾಕ್ ಒಂದು ಹೂವನ್ನು ನೀಡಿ ಅವರನ್ನು ಅದು ರಜಾಕ್ ಬನ್ನಿ. ಇದೀಗ ನಮ್ಮ ಪ್ರಶಾಂತ್ ಅವರು ಒಂದೆರಡು ಶುಭಾಶಯವನ್ನು ಕೇಳ್ತೇನೆ. ಮತ್ತೆ TMK ಅವರು ಮಾತಾಡ್ತೇನೆ. ಎಲ್ಲ ಸೇರಿರುವಂತಹ ಪೋಷಕರೇ, ವಿದ್ಯಾರ್ಥಿಗಳೇ, ಒಂದು ಸ್ವಲ್ಪ ಹೊತ್ತು ಆಲೋಚನೆ ಮಾಡಬೇಕಾಯಿತು. ಒಂದು ವೇದಿಕೆ ನೋಡುವಾಗ ರವೀಂದ್ರ ಸರ್ ಇದ್ರು, ಆನಂದ್ ಸರ್ ಇದ್ರು, ಒಂದು ಹೆಚ್ಚು ಕಡಿಮೆ 2 ವರ್ಷ ಆಗಿರ್ಬೋದು ನಿವೃತ್ತಿಯಾಗಿ. ಅದೇ ಲವದಲ್ಲಿ ಇನ್ನೂ ಇದೆ ಅಂತ ಆಗುವಾಗ ಇವತ್ತು ಬೆಳಿಗ್ಗಿನಿಂದ ಒಂದಷ್ಟು ಮಾತುಗಳನ್ನು ನಾನು ಕೇಳಿದ್ದೆ. ಸಿಕ್ಕಿದವರೆಲ್ಲ ಕೇಳುವಂಥದ್ದು, ಇದು ಹುಷಾರಿಲ್ಲವ, ಇದು ಒಂಥರ ಆಗಿದೆ, ಏಜ್ ಆದಾಗ ಆಗಿದೆ ಅಂತ ಕೇಳುವಾಗ ನನಗೆ ಒಂದು 15-20 ದಿನದ ಮಾತ್ರ ಒತ್ತಡ ಇರುವಂಥದ್ದು ಹೆಚ್ಚು. ಆ 15-20 ದಿನಗಳ ಒಳಗಡೆ ಅಷ್ಟೊಂದು ಬದಲಾವಣೆ ಆಗಬೇಕಿದ್ರೆ
60 ವರ್ಷದ ಆಗುವಾಗ ಹೇಗೆ ಆಗ್ಬೋದು ನಾನು ಒಂದು ಆಲೋಚನೆ ಮಾಡಿದ್ದೆ. ಆದರೆ ಇಲ್ಲಿ ಬಂದ ನಂತರ ಮತ್ತು ಆಲೋಚನೆ ಹೆಚ್ಚಾಯ್ತು. ಯಾಕೆ ಹೇಳಿದ್ರೆ ಆನಂದ್ ಸರ್ ಅನ್ನು ನೋಡ್ತಾ ಇದ್ದೆ, ರವೀಂದ್ರ ಸರ್ ನೋಡ್ತಾ ಇದ್ದೆ. 2-3 ವರ್ಷಗಳ ಹಿಂದೆ ಹೇಗೆ ನೋಡಿದ್ದೆವು ಅದೇ ಲವಲವಿಕೆ ಇನ್ನೂ ಇರುವಂಥದ್ದು. ಮುಟ್ಟಿ ಬಿಡ್ತೀನಿ ಸರ್ ಹೋಗುವಾಗ, ಅದೇ ಇರುವಂಥದ್ದು. ಇತ್ತೀಚಿನ ದಿನಗಳಲ್ಲಿ ನಾವೆಲ್ಲರೂ ಟೀಚರ್ಸ್ ಅಂತ ಮಾತಾಡುವಾಗ ಹೀಗೆ ಮಾತಾಡುವಾಗ ಒಂದು ಮಾತು ಕೇಳ್ತಾ ಇದ್ದೇವೆ ನಾವು. ಒತ್ತಡ ದಿನಕ್ಕಾಗಿ ಹೆಚ್ಚಾಗ್ತಾ ಉಂಟು. ವಿಶೇಷವಾಗಿ ಮುಖ್ಯ ಶಿಕ್ಷಕರ ಮಾತಾಡುವಾಗ ಬರೋದು ಈಗ 3 ವರ್ಷ ಒಮ್ಮೆ ಮುಗಿದ್ರೆ ಸಾಕು ಅನ್ನುವಂಥ ಮಾತು ಕೇಳಿ ಬರ್ತಾ ಉಂಟು. ಸಾಮಾನ್ಯವಾದಂತಹ ಮಾತಾಗಿದ್ದು ಸಮೇತ ಆಲೋಚನೆ ಮಾಡಬೇಕಾದಂಥದ್ದು. ಏನೋ ವೃತ್ತಿಗೆ ವಿಶೇಷವಾದಂತಹ ಮೌಲ್ಯ ಇರುವಂಥದ್ದು, ಏನೋ ವಿಶೇಷವಾದಂತಹ ವೃತ್ತಿಯಲ್ಲಿ ಹೇಳ್ತಾ ಇದ್ದೇವೆ. ಆ ವೃತ್ತಿಯಲ್ಲಿದ್ದವರು ಆ ವೃತ್ತಿಯ ಬಗ್ಗೆ ಹಾಗೆ ಹೇಳುವಾಗ ಒಂದಷ್ಟು ಆಲೋಚನೆ ಮಾಡಬೇಕಾಗ್ತದೆ. ಯಾಕೆ ಹಾಗೆ ಆಯ್ತು ಅನ್ನೋದು ನನ್ನನ್ನು ಆಲೋಚನೆ ಬಂದಿರ್ಬೋದು. ಇನ್ನು 20-25 ವರ್ಷ ಇರಬೇಕಾದಂಥದ್ದು. ಒಂದು ಸ್ವಲ್ಪ ಒತ್ತಡ ಹೆಚ್ಚಾದಾಗಲೇ ಗಡಿಬಿಡಿ ತಳಮಳ ಆಗುವಂಥ ಸಂದರ್ಭದಲ್ಲಿ 60 ವರ್ಷದವರೆಗೆ ಅದೇ ಲವಲವಿಕೆಯನ್ನು ಇಟ್ಟುಕೊಂಡು ಹೋಗುವಂಥದ್ದು, ನಿವೃತ್ತಿಯ ನಂತರವೂ ಅದೇ ಉತ್ಸಾಹವನ್ನು ಇಟ್ಕೊಂಡಿರುವಂಥದ್ದು ನಿಜಕ್ಕೂ ಆಲೋಚನೆ ಮಾಡಬೇಕಾದಂಥ ವಿಶೇಷತೆ. ಅದಕ್ಕೆ ಕಾರಣ ಏನು ಹೇಳಿದ್ರೆ ಅವರು ಪಡೆದಂತಹ ಶಿಕ್ಷಣ, ಅವರು ಬೆಳೆಸಿಕೊಂಡಂತಹ ಸಂಸ್ಕಾರ, ಅವರು ಬೆಳೆಸಿದಂತಹ ಜೀವನ ಅಭ್ಯಾಸಗಳು. ನಾನು ಇಬ್ರಾಹಿಂ ಸರ್ ಅದನ್ನೇ ಗಮನಿಸಿದ್ದೆ. ನಮ್ಗೆ ಇವತ್ತು ಬರಬೇಕಿದ್ರು ವಿಶೇಷವಾದಂತಹ ಆಮಂತ್ರಣ ಪತ್ರಿಕೆ, ಆಹ್ವಾನ ಪತ್ರಿಕೆ ಬಂದಿದ್ದಾರೆ ಏನೂ ಇಲ್ಲ. ಜಸ್ಟ್ ಅವರು ಒಂದೇ ಒಂದು ಮಾತು, ಸರ್ ಒಂದು ಬಿಡುವು ಮಾಡಿ ಬರಬೇಕು. ಆ ಮಾತು ಏನೋ ಒಂದು ಟಚ್, ಪರ್ಸನಲ್ ಟಚ್ ಇರ್ತದೆ. ಅದು ಆ ತಲೆಮಾರಿನಲ್ಲಿರುವಂತಹ ವಿಶೇಷತೆ ಅಂತ ನಾನು ಗಮನಿಸುವಂಥದ್ದು. ಯಾವತ್ತು ನಾನು ಗಮನಿಸಿದ ಹಾಗೆ ಸಾಕಷ್ಟು ಒಳ್ಳೆಯ ಅಂಶಗಳನ್ನ ರವೀಂದ್ರ ಸರ್ ಹೇಳಿದ್ರು ಇಬ್ರಾಹಿಂ ಸರ್ ಬಗ್ಗೆ. ನಾನು ಗಮನಿಸಿದ ಹಾಗೆ ಯಾವತ್ತು ತುಂಬ ಸಲ ಹೊರತು ಮಾತಾಡಿರ್ಬೋದು, ನಾನು ಇಲಾಖೆಯ ಕೆಲಸಗಳ ಬಗ್ಗೆ ಚರ್ಚಿಸಿರ್ಬೋದು. ಯಾವತ್ತು ಒತ್ತಡಕ್ಕೆ ಒಳಗಾಗದ, ಗಡಿಬಿಡಿಗೆ ಒಳಗಾಗದ ಒಬ್ಬ ವ್ಯಕ್ತಿ ಇಬ್ರಾಹಿಂ ಸರ್. ಹೆಚ್ಚು ಸಂಬಂಧಗಳಿಗೆ ಮಹತ್ವ ಕೊಡುವಂಥವರು. ಈಗಾಗಲೇ ಹೇಳಿದ ಹಾಗೆ ಈ ಉಳ್ಳಾಲ ಪರಿಸರ ಅನ್ನುವಂಥದ್ದು ಐತಿಹಾಸಿಕವಾಗಿ ಒಂದು ವಿಶೇಷತೆ ಇರುವಂಥ ಪರಿಸರ. ಅಂತ ವಿಶೇಷತೆಗಳು ಹೊಂದಿರುವಂಥದ್ದು ಮದನಿ ಅನ್ನುವಂಥ ವಿದ್ಯಾಸಂಸ್ಥೆ. ಈ ವಿದ್ಯಾಸಂಸ್ಥೆಗೆ ಆ ಇತಿಹಾಸ ವಿಶೇಷವಾಗಿರ್ಬೇಕಿದ್ರೆ ಅದು ಕಟ್ಟಡಗಳಿಂದ ಬಂದಂಥದ್ದಲ್ಲ, ಏನೋ ವಿಶೇಷವಾದಂತಹ ಶಕ್ತಿಯಿಂದ ಬಂದಂತಲ್ಲ, ಇಂತಹ ವ್ಯಕ್ತಿಗಳಿಂದ ಬಂದದ್ದು ನಾನು ಇಲ್ಲಿ ಹೇಳಲಿಕ್ಕೆ ಇಚ್ಛಿಸ್ತೇನೆ. ನಾನು ಇಂತಹ ವ್ಯಕ್ತಿಗಳಿಂದಾಗಿ ಇತಿಹಾಸ ನಿರ್ಮಾಣ ಆಗುವಂಥದ್ದು. ವಿಶೇಷ ಪ್ರೌಢಿಮೆಯಿಂದಲ್ಲ, ಆ ಮಾನವೀಯ ಸಂಬಂಧಗಳನ್ನು ಇಟ್ಟುಕೊಂಡು ಒಂದಷ್ಟು ಮಕ್ಕಳನ್ನು ಸೇರಿಸಿಕೊಂಡು ಶಿಕ್ಷಕರನ್ನು ಜೊತೆಯಾಗಿಸಿಕೊಂಡು ಸಂಸ್ಥೆಯನ್ನು ಕಟ್ಟುವಂತಹ ಕೆಲಸ ಒಂದು ದೊಡ್ಡ ಸಾಧನೆ. ಆ ನಿಟ್ಟಿನಲ್ಲಿ ದೀರ್ಘಾವಧಿಯ ಈ ಸೇವೆಯಲ್ಲಿ ಇದ್ದುಕೊಂಡು ಇವತ್ತು ನಿವೃತ್ತಿ ಆಗ್ತಿರುವಂತಹ ಇಬ್ರಾಹಿಂ ಸರ್ ಅವರಿಗೆ ನಮ್ಮೆಲ್ಲರ ಪರವಾಗಿ, ಇಲಾಖೆಯ ಪರವಾಗಿ ನಾನು ಧನ್ಯವಾದವನ್ನು ಹೇಳ್ತಾ ಇದ್ದೇನೆ. ನಮ್ಗೆಲ್ಲರಿಗೂ ಈ ದಿನ ಒಂದಷ್ಟು ಹೊತ್ತು ನಾವು ಆಲೋಚನೆ ಮಾಡಬೇಕಾದಂಥದ್ದು. ಇವತ್ತೇನು ಇಬ್ರಾಹಿಂ ಸರ್ ವೇದಿಕೆಯಲ್ಲಿ ಇವತ್ತು ನೆಗಾಡ್ತಾ ಇದ್ದಾರೆ, ಸಂತೋಷ. ನನಗೆ ಒಂದು ಡೌಟ್ ಇತ್ತು, ಇದು ಈ ದಿನ ಬೇಸರದ ದಿನವ ಸಂತೋಷದ ದಿನವನ್ನುವಂಥದ್ದು. ನಾನು ಹೋಗುವಾಗ 3 ನಿವೃತ್ತ ಶಿಕ್ಷಕರಿಗೆ ಕೇಳಬೇಕಾದಲ್ಲ, ನಿವೃತ್ತಿ ಅನ್ನುವಂತಹ ದಿನ ಬೇಸರದ ದಿನವ ಸಂತೋಷದ ದಿನ ಹೇಳಿ. ಖಂಡಿತವಾಗಿ ಎರಡೂ ಇರುವಂತಹ ದಿನವಾಗಿರಬಹುದು. ಆ ಲವಲವಿಕೆ ಹೇಗೆ ಹುಟ್ಟಿಕೊಂಡಿತ್ತು, ಇನ್ನೂ ಹೇಗೆ ಅದನ್ನು ಕಾಯ್ದುಕೊಳ್ತಿದೆ ಅನ್ನೋಂಥದ್ದನ್ನು ನಾವು ತಿಳ್ಕೊಂಡು ನಮ್ಮಲ್ಲೂ ಆ ಚೈತನ್ಯವನ್ನು ಬೆಳೆಸಿಕೊಳ್ಳುವಂತಹ ನಿಟ್ಟಿನಲ್ಲಿ ನಾವೆಲ್ಲರೂ ಆಲೋಚನೆ ಮಾಡುವಂತಹ ಆಶಿಸ್ತ ಮತ್ತೊಮ್ಮೆ ಎಲ್ಲರಿಗೂ ಶುಭವನ್ನು ಹಾರೈಸಿ, ಉತ್ತರಾಧಿಕಾರಿಯಾಗಿ BD ಶೆಟ್ಟಿ ಸರ್ ಬರುವಂಥದ್ದು ಮತ್ತೊಂದು ವಿಶೇಷ ವ್ಯಕ್ತಿತ್ವ. ಅವರಿಗೂ ಶುಭವನ್ನು ಹಾರೈಸಿ, ಎಲ್ಲರಿಗೂ ಶುಭವನ್ನು ಹಾರೈಸಿ ನಾನು ವೇದಿಕೆಯಲ್ಲಿ ಇರುವಂಥ ಇವತ್ತಿನ ಈ ಸಮಾರಂಭದ ಅಧ್ಯಕ್ಷರೇ ಹಾಗೂ ಇವತ್ತು ನಿವೃತ್ತಿ ಹೊಂದುವಂಥ ನಮ್ಮ ಆತ್ಮೀಯರಾದಂಥ ಇಬ್ರಾಹಿಂ ಸರ್ ಅವರೇ, ನಮ್ಮ ಊರಿನವರಾದಂಥ ನಮ್ಮ ಆತ್ಮೀಯರು ಆದಂಥ ಇಸ್ಮಾಯಿಲ್ ಲೆಕ್ಚರ್ ಸರ್ ಅವರೇ, ವೇದಿಕೆಯಲ್ಲಿರುವಂಥ ಎಲ್ಲ ನಿವೃತ್ತ ಅಧ್ಯಾಪಕರೇ, ಶಾಲಾ ಆಡಳಿತ ಸಮಿತಿಯ ಪದಾಧಿಕಾರಿಗಳೇ, ಎಲ್ಲ ಅಧ್ಯಾಪಕ ವೃಂದದವರೇ, ಅಧ್ಯಾಪಕಿನಿಯರೇ, ವಿದ್ಯಾರ್ಥಿನಿಯರೇ, ನಾನು ಹೇಳಿದರೆ ಇಬ್ರಾಹಿಂ ಮಾಸ್ಟರ್ ಒಂದು ಸಂಬಂಧದಲ್ಲಿ, ನಮ್ಮ ಜಮಾತಿಗೆ ಇರುವ ಒಂದು ಸಂಬಂಧದಲ್ಲಿ ಇಲ್ಲಿಗೆ ಬರ್ಲಿಕ್ಕೆ ಅವಕಾಶ ಸಿಕ್ಕಿದ್ದು. ನಿಮ್ಮೆಲ್ಲರೂ ನೋಡಿ ಮಾತಾಡುವಂತ ಒಂದು ಸಂದರ್ಭವೂ ಸಿಕ್ಕಿತು. ಹೇಳಿದ್ರೆ ಹೆಚ್ಚು ಮಾತಾಡೋದಿಲ್ಲ, ಹೊಟ್ಟೆ ಹಸಿತಾ ಉಂಟು. ಒಂದು ಬದಿಯಲ್ಲಿ ನಮ್ಮ ವಿದ್ಯಾರ್ಥಿಗಳು ಎಪ್ಪ ನಿಪ್ಪಾಟ್ರಿ ಇಯಾಳು ನಿಪ್ಪಾಟೆ ಅಜ್ಜಲು ಚೋರು ನಾನು ರೆಡಿಯಾಗಿದ್ದಾರೆ. ಅದರಿಂದ ಕೆಲವರು ಹೆಚ್ಚಿ ಸಾವು ಭಾಷಣ ಕೇಳಿಗೆ ಎಂದು ಸಾಕಾಂಡು ನನ್ನ ಭಾಷಣ ಕೊಡಿಸಿ ನಾನು ಭಾಷಣ ಮಾಡುವುದಿಲ್ಲ. ಇಬ್ರಾಹಿಂ ಮಾಸ್ಟರ್ ಅಂತ ಹೇಳಿದರೆ ನಮ್ಮ ಊರಿನಲ್ಲಿ, ನಮ್ಮ ಜಮಾತಿನಲ್ಲಿ ಒಬ್ಬರು ಇಬ್ರಾಹಿಂ ಮಾಸ್ಟರ್ ಮತ್ತು ಇಸ್ಮಾಯಿಲ್ ಲೆಕ್ಚರ್ ಇಬ್ಬರು ನಮ್ಮ ಜಮಾತಿನಲ್ಲಿ ವಿದ್ಯಾವಂತರಾಗಿ ಬಂದವರು ಮತ್ತು ನಮ್ಮ ಊರಿನಾದಂತಹ ದೇವಪುರುಷರು, ನಮ್ಮ ಆತ್ಮೀಯರು ಹೇಳಿದರೆ ಪಿಲಿಗೊಂಡ ಆ ಕ್ಷೇತ್ರದ ಹತ್ತಿರ ಹೋದ್ರೆ ಅಲ್ಲಿ ಜಾತ್ರೆಗೆ ಹೋದ್ರೆ ಅವ್ರ ಮನೆಯಲ್ಲಿ ಊಟ ಮಾಡ್ತಾ ಇದ್ದದ್ದು ಮೊದಲು. ಆಗ ಅವರೊಂದು ಆತ್ಮೀಯ ಸಂಬಂಧ ಉಂಟು ದೇವಸೆಟ್ರದ್ದು. ಮತ್ತೆ ಇಬ್ರಾಹಿಂ ಮಾಸ್ಟರ್ ಅಂತ ಹೇಳಿದರೆ ನಮ್ಮ ಜಮಾತಿನಲ್ಲಿ ಮೊದಲು ನಾನು ಹೇಳಿದಾಗೆ ವಿದ್ಯಾಭ್ಯಾಸ ಇರುವ ಇಬ್ಬರು ಎಂತ ಆಗ್ಬೇಕಾದ್ರು ಅದು ಇಬ್ರಾಹಿಂ ಮಾಸ್ಟರ್ ಇಲ್ಲ ಇಸ್ಮಾಯಿಲ್ ಮಾಸ್ಟರ್.
ಇವರೇ ಇಬ್ಬರ ಹತ್ರ ಬರೀಲಿಕ್ಕೆ ಓದಲಿಕ್ಕೆ. ಈಗೆಲ್ಲರಿಗೂ ಗೊತ್ತುಂಟು ಆ ಟೈಮಿನಲ್ಲಿ ನಮ್ಮ ಊರಿನಲ್ಲಿ ವಿದ್ಯಾಭ್ಯಾಸ ಇರುವ ವ್ಯಕ್ತಿ ಇಬ್ಬರು ಮಾತ್ರ, ನಾವೆಲ್ಲ ಅರ್ಧಂಬರ್ಧ ಕಲ್ತದ್ದು. ಅದರಿಂದ ಇಲ್ಲಿ ಅವರು 35 ವರ್ಷ ಆಯ್ತು ಅಂತದಲ್ವ ಇಲ್ಲಿ ಅದು ಬಂದು ಈಗ ಇವರು ಎಲ್ಲಿದ್ರು ನಿವೃತ್ತ ಅಧ್ಯಾಪಕರು. ಅವರ ಬಗ್ಗೆ ಅವರಂದ್ರೆ ಇಂಥ ಒಂದು ಸೌಮ್ಯ ಸ್ವಭಾವದವರು ಯಾರು ನಾನು ನೋಡ್ಲಿಕ್ಕಿಲ್ಲ ಅಂತ ಹೇಳಿದ್ರೆ, ಅಷ್ಟು ಸೌಮ್ಯ ಸ್ವಭಾವದ. ಏನು ಸುಳ್ಳು ಹೇಳಿದ್ರು ಅವ್ರಿಗೆ ಸತ್ಯ. ಕೆಲವರು ಕಾಮಿಡಿ ಮಾಡಲಿಕ್ಕೆ ಸುಳ್ಳು ಹೇಳಲಿಕ್ಕೆ ಉಂಟು, ಅವರು ಅದನ್ನು ಸತ್ಯ ಅಂತ ನೆನೆಸುದು. ಅವರು ಇಷ್ಟರವರೆಗೆ ನಾನು ತಿನ್ನೋದ ಮಟ್ಟಿಗೆ ಸುಳ್ಳು ಇಷ್ಟರವರೆಗೆ ಹೇಳಲಿಕ್ಕಿಲ್ಲ, ತಮಾಷೆಗಾರ ಅಂತ ಒಂದು ವ್ಯಕ್ತಿತ್ವ ಇರುವಂತ ವ್ಯಕ್ತಿ ನಮ್ಮ ಇಬ್ರಾಹಿಂ ಮಾಸ್ಟರ್. ನಮ್ಮ ಜಮಾತಿನಲ್ಲಿ ಉಪಾಧ್ಯಕ್ಷರಾಗಿದ್ರು, ಜನರಲ್ ಸೆಕ್ರೆಟರಿ ಆಗಿದ್ರು, ಹಾಗೆ ಮೆಂಬರ್ ಆಗಿದ್ರು. ಹಾಗೆ ಜಮಾತ್ ಈಗ ನಮ್ಮ ಮಲಮಾಡಿ ವಿವಿ ಆಗ್ಲಮ ಶಾಲೆಯ ಚೇರ್ಮನ್ ಅವರು. ಈಗ ಆ ಕಮಿಟಿಯ ಚೇರ್ಮನ್ ಸ್ಥಾನ ಅವರಿಗೆ ಕೊಟ್ಟಿದೆ ಅಂತ ಹೇಳಿದ್ರೆ ಅವರು ಅದನ್ನು ಅಲಂಕರಿಸಬೇಕು. ವಿದ್ಯಾಭ್ಯಾಸ ಇದ್ದವರು, ಈಗೆಲ್ಲರಿಗೂ ವಿದ್ಯಾಭ್ಯಾಸ ಉಂಟು, ಆ ಟೈಮ್ನಲ್ಲಿ ಇರುವಂತ ನಮ್ಮ ಊರಿನವರು ಅವರು ಒಳ್ಳೆ ವ್ಯಕ್ತಿತ್ವ ಇರುವವರು. ಈಗ ನೋಡುವ ಇಲ್ಲಿ ನಮ್ಮ ನಿವೃತ್ತ ಅಂತ ಅಧ್ಯಾಪಕರು ಹೇಳುವಾಗ ಅವರ ಬಗ್ಗೆ ಹೇಳುವಾಗ ನನಗೆ ಸಂತೋಷ ಆಯಿತು. ಅಂತ ಹೇಳಿದರೆ ಅವರು ಇಂಥ ಒಂದು ವ್ಯಕ್ತಿತ್ವ ಇರುವ ವ್ಯಕ್ತಿ ಎಲ್ಲೂ ನೋಡಿದ್ರು ಸಿಗ್ಲಿಕ್ಕಿಲ್ಲ. ನಿಮಗೆ ವಿದ್ಯಾರ್ಥಿಗಳಿಗೂ ಇವರು ನಮ್ಮ ನಿವೃತ್ತ ಅಧ್ಯಾಪಕರು ಹೇಳಿದ್ರು ಅಂತ ಹೇಳಿದರೆ, ನೀವು 10ನೇ ತರಗತಿಯಲ್ಲಿ 1ನೇ ಸ್ಥಾನ ಎಲ್ಲ ಪಾಸ್ ಆಗಿ ಅವರಿಗೆ ಆ ನಿಲ್ಕೊಳ್ಳುವ ಸಮಾರಂಭಕ್ಕೆ ಒಂದು ಆಶೀರ್ವಾದ ಆಗಿ ನೀವು ಕೊಡ್ಬೇಕು ಅಂತ ಅವರು ನಿಮ್ಮ ಹತ್ರ ಬೇಡಿಕೊಂಡಿದ್ದಾರೆ. ಸತ್ಯವಾಗಿ ಅದು ಹೇಳಿದರೆ ಬೇರೆ ಎಂಥದಿಲ್ಲ. ನಾವು ಈಗ ತುಳುವಿನಲ್ಲಿ ಗಾದೆ ಉಂಟು, ಬಲ್ಲಗ ಬತ್ತಲೆ ಪೋನಗ ಕತ್ತಲೆ. ನಾವು ಮಾಡಿದಂತ ಸಾಧನೆಯನ್ನು ಮಾತ್ರ ಜನರಿಗೆ ತೋರಿಸುವುದು ಅಂತ ಹೇಳಿದ್ರೆ, ನಾವು ನಮ್ಮ ಜೀವಮಾನ ಕಾಲದಲ್ಲಿ ಯಾವುದು ಒಳ್ಳೆ ಕಾರ್ಯ ಸಾಧನೆ ಮಾಡಿದೆವೋ ಅದು ನಾನು ಜನರಿಗೆ ಆಡುವಂತ ಮಾತು ಅಂತ ಹೇಳಿದ್ರೆ ಅವರು ಒಳ್ಳೆ ಒಂದು ಕಾರ್ಯಕ್ರಮ. ಇಲ್ಲಂದ್ರೆ ಆ ಮಾತು ಬರ್ಲಿಕ್ಕಿಲ್ಲ. ಅಧ್ಯಾಪಕರಿರುವಂತ ಗೌರವ ಯಾರಿಗೂ ಸಿಗ್ಲಿಕ್ಕಿಲ್ಲ. ಅಧ್ಯಾಪಕರಲ್ಲಿ ದೇವರ ಸ್ಥಾನದಲ್ಲಿ ಕೂತ್ಕೊಂಡು ಒಂದಿದೆ ನಮ್ಮ ಅಧ್ಯಾಪಕರು ಅಂತ ಹೇಳಿದರೆ ಹಾಗೆ. ಈಗ ಮೊದಲಿನವರು ನಾವೆಲ್ಲ ಅಧ್ಯಾಪಕರು ಈಗ ನಮಗೆ ಕಳಿಸಿದಂತ ಅಧ್ಯಾಪಕರನ್ನು ಕಾಣುವಾಗ ಇಷ್ಟು ಅವರ ಹತ್ತಿರ ಹೋಗ್ಲಿಕ್ಕಿಲ್ಲ. ಈಗಲೂ ಆ ಒಂದು ಹೆದರಿಕೆ, ಆ ಗೌರವ ಉಂಟು. ಈಗಿನ ಮಕ್ಕಳಿಗೆ ಉಂಟಾ ಇಲ್ಲ ಅಂತ ಗೊತ್ತಿಲ್ಲ ನನಗೆ. ಹೇಳಿದ್ರೆ ಆ ಗೌರವ ಪ್ರೀತಿಸುವಂತ ಅಧ್ಯಾಪಕರನ್ನು ಪ್ರೀತಿಸುವಂತ ಆ ವ್ಯಕ್ತಿತ್ವ ಎಲ್ಲರಿಗೂ ಉಂಟು. ಆದ್ರಿಂದ ಹೆಚ್ಚೇನು ಮಾತಾಡೋದಿಲ್ಲ. ಆಗಲೇ ಹೇಳಿದ್ದೇನೆ, ಹೊಟ್ಟೆ ಉರಿಯುತ್ತಾ ಉಂಟು, ಭಾಷಣ ಮುಂದಕ್ಕೆ ಹೋಗುದಿಲ್ಲ ಅಂತ ಹೇಳಿದ್ರೆ ಇಬ್ರಾಹಿಂ ಮಾಸ್ಟರ್ ನಮ್ಮನ್ನು ಕರೆದಿದ್ದಾರೆ. ನಾವು ಇದಕ್ಕೆ ಇಬ್ರಾಹಿಂ ಮಾಸ್ಟರ್ ನಮ್ಮ ಆ ಕಮಿಟಿಯ ಇದ್ದ ಕಾರಣ ನಾವು ಇಲ್ಲಿಗೆ ಬಂದದ್ದು. ಇಸ್ಮಾಯಿಲ್ ಲೆಕ್ಚರ್ ನಮ್ಮ ಮೊದಲೇ ನಮ್ಮ ಕಮಿಟಿಯಲ್ಲಿರುವ ಸ್ಕೂಲ್ ಕಮಿಟಿಯಲ್ಲಿ ಸಂಚಾಲಕರಾಗಿದ್ದವರು. ಅಲ್ಲೇ ನಮ್ಮ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಮುಂದಕ್ಕೆ ಹೋಗಲು ಕಾರಣಕರ್ತವರು ನಮ್ಮ ಇಸ್ಮಾಯಿಲ್ ಲೆಕ್ಚರ್. ಆದ್ದರಿಂದ ನಿಮಗೆ ಎಲ್ಲರಿಗೂ ಇವರ ಮುಂದಿನ ಜೀವನ ಇವತ್ತು ನಿವೃತ್ತಿ ಆದರೂ ನಿಮ್ಮ ಈ ಶಾಲೆಯನ್ನು ಮನೆಯಲ್ಲಿ ಕೂಡು, ನಿಮ್ಮ ವಿದ್ಯಾರ್ಥಿಗಳು ಮನೆಯಲ್ಲಿ ಕೂಡು, ನಿಮ್ಮ ಆತ್ಮೀಯರಾದಂತ ಅಧ್ಯಾಪಕ ಸ್ನೇಹಿತರನ್ನು ಮರೆಯಲಿಕ್ಕೆ ಅವರ ಆ ನೆನಪು ಯಾವಾಗಲೂ ಇಟ್ಟುಕೊಳ್ಬೇಕು. ಮುಂದಿನ ಜೀವನ ನಿಮಗೆ ಒಳ್ಳೆ ರೀತಿಯಲ್ಲಿ ಆ ಸರ್ವಶಕ್ತನಾದ ಅಲ್ಲಾಹು ಆರೋಗ್ಯ ದೀರ್ಘಾಯುಷ್ಯವನ್ನು ಕರುಣಿಸಲಿ ಎಂದು ಪ್ರಾರ್ಥಿಸುತ್ತಾ ನಾನು ಇಲ್ಲಿ ಇಷ್ಟು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ನಿಮಗೆಲ್ಲರಿಗೂ ಒಂದನೇ ಸಲ್ಲಿಸ್ತಾ ನನ್ನ ಮಾತಾಡಿಸಲೇ ಜೈ ಹಿಂದ್ ಜೈ ಎಲ್ಲ ನನ್ನ ಗೌರವಾನ್ವಿತರಾದಂಥ ಹಿರಿಯ ಶಿಕ್ಷಕರು, ಆಡಳಿತ ಮಂಡಳಿಯವರು, ಅದೇ ರೀತಿಯಲ್ಲಿ ನಮ್ಮ ಈ ಸಂಸ್ಥೆಯ ಪ್ರಾಂಶುಪಾಲರು, ಅದೇ ರೀತಿಯಲ್ಲಿ ನಮ್ಮ ಪಿ ಕಮಿಟಿನ ಅಧ್ಯಕ್ಷರಾದಂಥ DMK ಸರ್ ಎಲ್ಲರಿಗೂ ನಾನು ಅಭಿನಂದನೆಯನ್ನು ಸಲ್ಲಿಸುವುದರ ಮೂಲಕ ಮುಖ್ಯವಾಗಿ ನಾನು ನನ್ನ ಆತ್ಮೀಯ, ಅದೇ ರೀತಿಯಲ್ಲಿ ಮೈ ಫಿಲೋಸಫರ್ ಆ್ಯಂಡ್ ಗ್ರೇಟ್ ಗೈಡ್ ಇಬ್ರಾಹಿಂ ಸರ್ ಅವರ ಬಗ್ಗೆ ಒಂದೆರಡು ಮಾತುಗಳನ್ನಾಡಿ ನನ್ನನ್ನು ಮಾತನ್ನು ಮುಗಿಸ್ತೇನೆ. ಬಹುಶಃ ನಿಮ್ಗೆ ಗೊತ್ತಿರ್ಬೋದು, ಈಗ ನಮ್ಮ ಶಿಕ್ಷಣಾಧಿಕಾರಿಗಳು ಅದೇ ರೀತಿಯಲ್ಲಿ ನಿವೃತ್ತರಾದ ಸರ್ ಹೇಳಿದರು, ಒಬ್ಬರು ಡೆಡಿಕೇಟೆಡ್ ಟೀಚರ್ ಅಂದರೆ ಇಬ್ರಾಹಿಂ ಸರ್ ಎಂಬುದಾಗಿ ಹೇಳ್ಬೋದು. ಅವರು ಇನ್ಸ್ಪೈರ್ ದ ಸ್ಟೂಡೆಂಟ್ಸ್ ಅಂತ ನಾವು ಕರೀತೇವೆ. ಮಾತ್ರವಲ್ಲ, ಒಬ್ಬರು ಉತ್ತಮ ಶಿಕ್ಷಕರಾದವರು ಈ ಲವ್ಸ್ ಇನ್ಸ್ಟಿಟ್ಯೂಷನ್, ಇಸ್ ಜಾಬ್ ಆ್ಯಂಡ್ ಇಸ್ ಸ್ಟೂಡೆಂಟ್. ಸೊ ಅಂತ ಒಬ್ಬರು ಉತ್ತಮ ವ್ಯಕ್ತಿ ಮಾನ್ಯ ಇಬ್ರಾಹಿಂ ಸರ್ ಅವರು. ಬಹುಶಃ ನನ್ನ ಬಗ್ಗೆ ಹೇಳುವುದಿದ್ದರೆ ನೀವು ಎಣಿಸ್ಬೋದು, ಇವರು ಎಲ್ಲಿಂದ ಬಂದು ನಮಗೆ ಕರೆಯಲಿಕ್ಕೆ ಬಂದರು ಅಂತೇಳಿ. ಬಹುಶಃ ನನ್ನನ್ನು ಇಲ್ಲಿಗೆ ಮಾತಾಡಲಿಕ್ಕೆ ತರಲಿಕ್ಕೆ ಕಾರಣ ಇಬ್ರಾಹಿಂ ಸರ್. ನಾವೊಂದು 10 ವರ್ಷಗಳ ಹಿಂದೆ ನಾನು ತುಂಬೆ PU ಕಾಲೇಜಿನಲ್ಲಿ ಒಬ್ಬ ಶಿಕ್ಷಕನಾಗಿ ಸೇವೆ ಸಲ್ಲಿಸಿ SLC ಪ್ರಶ್ನೆ ಪತ್ರಿಕೆ ಉತ್ತರ ಮೌಲ್ಯಮಾಪನಕ್ಕೆ AE ಆಗಿರುವಾಗ ನಮಗೆ ಅವರು DC ಆಗಿದ್ದರು. ಹಾಗೆ ನಮ್ಮ ಒಂದು ಗ್ರೂಪಲ್ಲಿ ಅವರು DC ಆಗಿ ಸಿಕ್ಕಿದ ನಂತರ ಮೊದಲು ಅವರು ಮಾಡುವಂಥ ಕೆಲಸ ಅಂದರೆ ನಮ್ಮನ್ನು ಪರಿಚಯಿಸುವುದು.
ಹಾಗೆ ನಮ್ಮ ಸುಖ ದುಃಖಗಳು ಎಲ್ಲ ವಿವರಣೆಗಳನ್ನು ಕೇಳುವುದರ ಮೂಲಕ ನಾನು ಸುಮಾರು 10 ವರ್ಷಗಳಿಂದ ಅವರಿಗೆ ಆತ್ಮೀಯರಾಗಿದ್ದೇವೆ. ನಂತರ ನಿರಂತರವಾಗಿ 2014ರವರೆಗೆ ನನಗೆ ಅವರು ಈಸಿಯಾಗಿ ಸಿಗ್ತಾ ಇದ್ದರು. ಅಂತ ಸಂದರ್ಭದಲ್ಲಿ ಇನ್ನೊಬ್ಬರು ರಾಮಕೃಷ್ಣ ಹೈಸ್ಕೂಲಿನ ಮನೋಹರ್ ರೈ ಅಂತೇಳಿ ಸರ್ ಗೊತ್ತಿರು, ನಾವು ಒಟ್ಟಿಗೆ ಕೆಲಸ ಮಾಡಿದವರು. ಆದ ಕಾರಣ ನಾವು ತುಂಬ ತಮಾಷೆ ಮಾತಾಡಿಕೊಂಡು ಇಷ್ಟೇ ಒತ್ತಡ ಬಿದ್ದರೂ ಮೌಲ್ಯಮಾಪನ ಕಾರ್ಯಗಳು ಅತ್ಯಂತ ಸುಸೂತ್ರವಾಗಿ ನಡೆಯಲಿಕ್ಕೆ ಅವರು ಕಾರಣಕರ್ತರಾಗಿರ್ತಾ ಇದ್ದರು. ಹಾಗೆ ಮೌಲ್ಯಮಾಪನ ಮುಗ್ದಾಗ ನಮ್ಮಲ್ಲಿ ಒಂದು ಗೆಟ್ ಟುಗೆದರ್ ಮಾಡುವಂಥ ಒಂದು ವ್ಯವಸ್ಥೆಯನ್ನು ಸಹ ನಮ್ಮ ಇಬ್ರಾಹಿಂ ಸರ್ ನಮಗೆ ಕಲ್ಪಿಸಿಕೊಟ್ಟಿದ್ದರು. ಅದೆಲ್ಲ ಬಹಳ ಸಂತೋಷದ ವಿಷಯ ಎಂಬುದಾಗಿ ನಾನು ಹೇಳ್ಬೋದು. ಹಾಗೆ ನಾನು ಬಹುಶಃ ಪುತ್ತೂರು ತಾಲೂಕಿನ ಈಶ್ವರಮಂಗಲದಿಂದ ಬಂದಂಥ ಒಬ್ಬ ವ್ಯಕ್ತಿ ಈ ಊರಿಗೆ ಅದೇ ರೀತಿಯಲ್ಲಿ ಅವರ ನೇತೃತ್ವದಲ್ಲಿ ನಡೆಯುವಂತಹ ಮನವಾಟಿ ಬಿಬಿ ಆಂಗ್ಲ ಮಾಧ್ಯಮ ಶಾಲೆಗೆ ನಾನೊಬ್ಬ ಮುಖ್ಯೋಪಾಧ್ಯಾಯನಾಗಿ ಬರಲಿಕ್ಕೆ ಕಾರಣಕರ ಅಂದರೆ ಇಬ್ರಾಹಿಂ ಸರ್ ಎಂಬುದಾಗಿ ಹೇಳ್ಬೋದು. ಆದ್ದರಿಂದ ನನಗೆ ಬಹಳ ಸಂತೋಷವಾಗ್ತಾ ಇದೆ ಈ ಒಂದು ಸಂದರ್ಭದಲ್ಲಿ ನನಗೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟದ್ದಕ್ಕೆ. ಹಾಗೆ ನಮ್ಮ ಇಬ್ರಾಹಿಂ ಸರ್ ಅವರು ವೃತ್ತಿಯಿಂದ ನಿವೃತ್ತಿಯನ್ನು ಹೊಂದಿದರು. ಸದಾ ಲವಲವಿಕೆಯಿಂದ ಇರ್ತಾರೆ, ಚಟುವಟಿಕೆಯಿಂದ ಇರ್ತಾರೆ. ನಮ್ಮ ಶರೀರಕ್ಕೆ ಒಂದು ವೇಳೆ ವಯಸ್ಸಾಗಿರ್ಬೋದು, ಆದರೆ ಮನಸ್ಸಿಗೆ ವಯಸ್ಸಾಗುವುದಿಲ್ಲ. ಮನಸ್ಸು ಯಾವಾಗಲೂ ನಾವು 30ರ ಹರೆಯದಲ್ಲಿ ಇರಬೇಕಂದ್ರೆ ಹಾಗೆ ಹೆಚ್ಚು ಲವಲವಿಕೆಯಲ್ಲಿ ಇರಲಿಕ್ಕೆ ಸಾಧ್ಯತೆ ಇದೆ. ಆದ್ದರಿಂದ ಇಂದಿನ ಈ ಒಂದು ಬೀಳ್ಕೊಡುಗೆ ಸಂದರ್ಭದಲ್ಲಿ ಅವರಿಗೆ ದೇವರು ಉತ್ತಮವಾದಂಥ ಭವಿಷ್ಯವನ್ನು, ಆರೋಗ್ಯ, ಆಯುಷ್ಯವನ್ನು ದೇವರು ಕರುಣಿಸಲಿ. ಅದೇ ರೀತಿಯಲ್ಲಿ ಆತ್ಮೀಯ ವಿದ್ಯಾರ್ಥಿಗಳೇ, ನೀವು ಅವರ ಪ್ರಣೀಯ ಬ್ಯಾಚ್ ಎಲ್ಲರಿಗೆ ಹೇಳಿದಾಗೆ ಒಂದು ಉತ್ತಮವಾದಂಥ ಫಲಿತಾಂಶವನ್ನು ತರುವುದರ ಮೂಲಕ ಈ ಶಾಲೆಗೆ ಮತ್ತು ಸರಿಗೆ ಒಂದು ಕೀರ್ತಿಯನ್ನು ತರಬೇಕು. ಸಾಮಾನ್ಯವಾಗಿ ನಾವು ಅಗಲಿಕೆ ಎಂಬುದು ಆಕಸ್ಮಿಕ, ಆದರೆ ನೆನಪು ಮಾತ್ರ ಶಾಶ್ವತ ಎಂಬುದಾಗಿ ನಾವು ಹೇಳುವುದರ ಮೂಲಕ ನೀವೆಲ್ಲರೂ ನನಗೆ ಸಹ ಆಶೀರ್ವಾದವನ್ನು ನೀಡಬೇಕು ಎಂಬುದಾಗಿ ಹೇಳುವುದರ ಮೂಲಕ ನನ್ನ ಒಂದೆರಡು ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಗಣೇಶ. ಈ ವಿಧಾನಕೂಟದಲ್ಲಿ ವೇದಿಕೆಯಲ್ಲಿ ಸಭಾ ಕಾರ್ಯಕ್ರಮದ ಅಧ್ಯಕ್ಷಸ್ಥಾನವನ್ನು ವಹಿಸಿದಂತಹ ಸಂಸ್ಥೆಯ ಸಂಚಾಲಕರಾದಂತಹ ಇಬ್ರಾಹಿಂ ಮಾರ್ಗದವರೇ, ಕ್ಷೇತ್ರದ ಶಿಕ್ಷಣಾಧಿಕಾರಿಗಳೇ, ವಿವಿಧ ವಿಭಾಗಗಳ ಮುಖ್ಯಸ್ಥರು, ಇಬ್ರಾಹಿಂ ಸಾರ್ ಅವರ ಆತ್ಮೀಯರು ಆದಂತಹ ವಿವಿಧ ರಂಗದಲ್ಲಿ ವಿವಿಧ ಕ್ಷೇತ್ರದಲ್ಲಿ ಕೆಲಸ ಮಾಡಿದಂತಹ ಮುಖ್ಯ ಅತಿಥಿಗಳೇ, ಅವರ ಕುಟುಂಬಸ್ಥರೇ ಮತ್ತು ವೇದಿಕೆಯಲ್ಲಿರುವಂತಹ ಅಧ್ಯಾಪಕ ವರ್ಗದವರೇ, ನಿವೃತ್ತ ಅಧ್ಯಾಪಕರೇ, ಬೋಧಕೇತರ ಸಿಬ್ಬಂದಿಗಳೇ ಹಾಗೂ ವಿದ್ಯಾರ್ಥಿಗಳೇ, ಮಾಧ್ಯಮ ಮಿತ್ರಗಳೇ ಮತ್ತು ಛಾಯಾಗ್ರಾಹಕರೇ, ಬಹುಶಃ 35 ವರ್ಷಗಳಿಂದ ಇಬ್ರಾಹಿಂ ಸಾರ್ ಅವರನ್ನು ನೋಡುತ್ತಾ ಅವರನ್ನು ಮಾತಾಡಿಸ್ತಾ ಇದ್ದ ಒಬ್ಬ ಸ್ಥಳೀಯ ವ್ಯಕ್ತಿಯಾದ್ದರಿಂದ ಈ ಆಡಳಿತ ಮಂಡಳಿಗೆ ಬರುವ ಮೊದಲು ಕೂಡ ಅವರ ಹತ್ರ ಮಾತುಕತೆ, ಅವರ ವಿಚಾರನ ಮಾಡಿಸ್ತಾ ಇದ್ವಿ. ಅವರ ಕರ್ತವ್ಯ ಮತ್ತು ತತ್ವ ನಿಷ್ಠೆ ಮತ್ತು ಕರ್ತವ್ಯ ಪ್ರಜ್ಞೆ ಅನುಕರಣೀಯ ಮತ್ತು ಮಾದರಿ ಯೋಗ್ಯ ಎಂದು ನಾನು ಆಡಳಿತ ಮಂಡಳಿ ಪರವಾಗಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಬಹುಶಃ ಇಷ್ಟೆಲ್ಲ ತತ್ವ ಸಿದ್ಧಾಂತಗಳಿಂದ ಕೆಲಸ ಮಾಡಿದ ಒಬ್ಬ ವ್ಯಕ್ತಿಗೆ ಈ ಶಾಲೆಯಿಂದ ನಾವು ಬಿಡುಗಡೆಗೊಳಿಸಲೇಬೇಕಾಗಿದೆ. ಅದರಲ್ಲಿ ಅವರ ಕರ್ತವ್ಯ ಲೋಪದ ಬಗ್ಗೆ ಯಾವುದೇ ಮಾತುಕತೆಗೆ ಹೇಳಲಿಕ್ಕಿಲ್ಲ. ಅವರು ಕಾಣಿಸಿಕೊಟ್ಟಂತಹ ಆದರ್ಶವು ಇನ್ನುಳಿದ ಅಧ್ಯಾಪಕರಿಗೆ ಮಾದರಿಯಾಗಲಿ ಮತ್ತು ವಿದ್ಯಾರ್ಥಿಗಳು ಮೊನ್ನೆ SSLCಯ ವಿಧಾನಕೂಟದಲ್ಲಿ ಬಂದಿದೆ. ಆಗ ವಿಚಾರಿಸಿದಾಗ ಅವರು ಬರಲಿಕ್ಕೆ ಆಗಲಿಲ್ಲ, ಅವರ ಅಣ್ಣವರು ತೀರ್ಮಾನಿಸಿದ್ದಾರೆ ಅಂತ ಹೇಳಿದರು. ಬಹುಶಃ ಅದು ವಿಧಿ ಆಗಿರಬಹುದು, ಆದರೂ ಅವರು ನಿಮ್ಮನ್ನು ಬೀಳ್ಕೊಡ್ಲಿಕ್ಕೆ ಸಿದ್ಧರಿಲ್ಲ. ಈ ಪರೀಕ್ಷೆ ತನಕ ಅವರು ನಿಮ್ಮನ್ನು ಇನ್ನಷ್ಟು ಮುನ್ನಡೆಸ್ತಾರೆ ಎಂದು ನಾನು ಭಾವಿಸ್ತೇನೆ. ಅವರ ಅಣ್ಣನವರ ಅಕಾಲ ಮರಣವು ಅವರಿಗೆ ಮನಸ್ಸಿಗೆ ಶಾಂತಿ, ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಮತ್ತು ಅವರ ಪರಿವಾರಕ್ಕೆ ದೇವರು ಆ ದುಃಖವನ್ನು ತಾಳುವ ಶಕ್ತಿ ನೀಡಲು ಈ ಸಂದರ್ಭದಲ್ಲಿ ನೆನೆಯುತ್ತೇನೆ, ಪ್ರಾರ್ಥಿಸುತ್ತೇನೆ. ಈ ವಿದ್ಯಾರ್ಥಿಗಳು ಇಲ್ಲಿಂದ ಸತತ 35 ವರ್ಷಗಳಿಂದ ಇಲ್ಲಿ SSLC ವಿದಾಯಾಗಿ ಹೋಗಿದ್ದಾರೆ. ವಿದೇಶಗಳಲ್ಲಿ ಅನೇಕ ಹೆಸರು ಗಳಿಸಿದ ವಿದ್ಯಾರ್ಥಿಗಳು ಇಲ್ಲಿಯವರಾಗಿದ್ದಾರೆ. ಸಾಫ್ಟ್ವೇರ್ ಇರಬಹುದು,
ವಿವಿಧ ಇಲಾಖೆಗಳಲ್ಲಿ ಮುಖ್ಯೋಪಾಧ್ಯಾಯರಾಗಿ ಪ್ರಾಂಶುಪಾಲರಾಗಿ ಇಲ್ಲಿಯ ವಿದ್ಯಾರ್ಥಿಗಳಿದ್ದಾರೆ ಮತ್ತು ಇಂಜಿನಿಯರ್ಗಳಿದ್ದಾರೆ, ಡಾಕ್ಟರ್ಗಳಿದ್ದಾರೆ. ಆದರೆ ನಮ್ಮ ದುರದೃಷ್ಟ ಎಂದರೆ ಇಷ್ಟ ತನಕ ನಾವು 100% ಫಲಿತಾಂಶವನ್ನು ಇಲ್ಲಿ ನಮಗೆ ಕಾಣಲು ಸಾಧ್ಯವಾಗಿಲ್ಲ. ನನ್ನ ಅನಿಸಿಕೆ ಪ್ರಕಾರ ಈ ವರ್ಷದ ಮಟ್ಟಿಗೆ ಈ ವಿದ್ಯಾರ್ಥಿಗಳು ಇಬ್ರಾಹಿಂ ಸಾದಿಯವರು ಗೌರವ ಕೊಡುವ ಮೂಲಕ 100% ಫಲಿತಾಂಶವನ್ನು ತಂದು ಅವರಿಗೂ ನಮ್ಮ ಆಡಳಿತ ಮಂಡಳಿಗೂ ನಿಮ್ಮ ಮನೆಯವರಿಗೂ ಎಲ್ಲರಿಗೂ ನೀವು ಸಂತೋಷವನ್ನು ತರುತ್ತೀರಿ, ನಿಮ್ಮ ಭವಿಷ್ಯವನ್ನು ನೀವು ಇನ್ನಷ್ಟು ಉತ್ತಮಗೊಳಿಸುತ್ತೀರಿ ಎಂದು ಆಶಿಸುತ್ತಾ ಇಬ್ರಾಹಿಂ ಸಾದ್ ಅವರ ಈ ಇನ್ನು ಬರುವ ಅವರ ಬದುಕಿನ ವಿಶ್ರಾಂತ ಜೀವನ ಇನ್ನಷ್ಟು ಉತ್ತಮವಾಗಲಿ ಎಂದು ಆಶಿಸುತ್ತಾ ಅವರಿಗೆ ಎಲ್ಲ ರೀತಿಯ ಶುಭಾಶಯನ್ನು ಕೋರುತ್ತಾ ಮಾತಿಗಾಗಿ ಕೃತಜ್ಞತೆ ಸಲ್ಲಿಸುವ ನನ್ನ ಮಾತಿನಿಂದ ಇಬ್ರಾಹಿಂ ಅವರು ಸನ್ಮಾನ ಪೀಠವನ್ನು ಅಲಂಕರಿಸಬೇಕು. ಈಗ ಅವರಿಗೆ ಸನ್ಮಾನ ಕಾರ್ಯಕ್ರಮವನ್ನು ನಮ್ಮ ಎಲ್ಲ ವಿಭಾಗಗಳಿಂದ ನಾವು ನೆರವೇರಿಸಿಕೊಳ್ಳಿದ್ದಾರೆ. ಅವರ ಒಂದು ಸನ್ಮಾನ ಪತ್ರವನ್ನು ನಮ್ಮ ಹಿರಿಯ ಶಿಕ್ಷಕಿಯಾದ ಆಯಿಷಾ ಅವರು ಜನಾಬ್ ಇಬ್ರಾಹಿಂ BA ಮುಖ್ಯ ಶಿಕ್ಷಕರು ಮದನಿ ಪ್ರೌಢಶಾಲೆ ಹಳೇಕಲಾ ಉಳ್ಳಾಳ ದಕ್ಷಿಣ ಕನ್ನಡ. ಆತ್ಮೀಯರೇ, ತಾರೀಕು 20/2/1960 ಮರಿಯಮ್ಮ ಮತ್ತು ಅಹ್ಮದ್ ದಂಪತಿಗಳಿಗೆ 4ನೇ ಪುತ್ರರಾಗಿ ಕಾಸರಗೋಡು ಜಿಲ್ಲೆ ವರ್ಕಾಡಿ ಪಂಚಾಯತಿನ ಪಾಲಂಗಿರಿ ಎಂಬಲ್ಲಿ ಜನಿಸಿದ ತಾವು ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣವನ್ನು ಕೊಡ್ಲಮೊಗರು ವಾಣಿ ವಿಜಯ ಹಿರಿಯ ಪ್ರಾಥಮಿಕ ಶಾಲೆ ಮತ್ತು ಪ್ರೌಢಶಾಲಾ ಶಿಕ್ಷಣವನ್ನು ಪಡೆದಿರುತ್ತೀರಿ. ಕೋರ್ನಾಡು ಸರಕಾರಿ ಕಾಲೇಜಿನಲ್ಲಿ ಪದವಿ ಪೂರ್ವ ಶಿಕ್ಷಣ ಮತ್ತು ಸರಕಾರಿ ಕಾಲೇಜು ಮಂಗಳೂರು ಇಲ್ಲಿ BA ಡಿಗ್ರಿ ಪದವಿಯನ್ನು ಪಡೆದಿರುತ್ತೀರಿ. ಮಂಗಳೂರಿನ ಶಿಕ್ಷಕ ಶಿಕ್ಷಣ ಮಹಾವಿದ್ಯಾಲಯದಲ್ಲಿ B.Ed ತರಬೇತಿಯನ್ನು ಪಡೆದು ಮದನಿ ಎಜುಕೇಷನಲ್ ಅಸೋಸಿಯೇಷನ್ ರಿಜಿಸ್ಟರ್ ಹಳೇಕಲಾ ಉಳ್ಳಾಳ ಇಲ್ಲಿನ ಮದನಿ ಜೂನಿಯರ್ ಕಾಲೇಜಿನ ಪ್ರೌಢಶಾಲಾ ವಿಭಾಗಕ್ಕೆ ದಿನಾಂಕ 7/1/1985 ಕಲಾ ಶಿಕ್ಷಕರಾಗಿ ನೇಮಕಗೊಂಡು ಶಿಕ್ಷಕ ವೃತ್ತಿಯನ್ನು ಆರಂಭಿಸಿರುತ್ತೀರಿ. ಎಳವೆಯಲ್ಲಿಯೇ ಉತ್ತಮ ನಾಯಕತ್ವದ ಗುಣಗಳನ್ನು ರೂಢಿಸಿಕೊಂಡು ತಾವು ಸಾರ್ವಜನಿಕ ಜೀವನದಲ್ಲಿ ಕೆಲವೊಂದು ಪ್ರಾಮುಖ್ಯ ಹುದ್ದೆಗಳನ್ನು ವಹಿಸಿಕೊಂಡು ಸೇವೆ ಸಲ್ಲಿಸುತ್ತಿದ್ದೀರಿ. ಅದರಲ್ಲಿ ಮುಖ್ಯವಾಗಿ ಮಣವಾಟಿ BV ಆಂಗ್ಲ ಮಾಧ್ಯಮ ಪ್ರೌಢಶಾಲಾ ಧರ್ಮನಗರ ಕೊಡ್ಲಮೊಗರು ಇದರ ಚೇರ್ಮನ್ ಆಗಿ, ಕೇರಳ ಮುಸ್ಲಿಂ ಜಮಾಯತ್ ಕೊಯ್ಯತ್ತಬೈಲ್ ಘಟಕದ ಅಧ್ಯಕ್ಷರಾಗಿ ಹಾಗೂ ಕೊಯ್ಯತ್ತಬೈಲ್ ಜಮಾಯತಿನ ನಿರ್ದೇಶಕರಾಗಿ ನಿಸ್ಪೃಹ ಸೇವೆ ಸಲ್ಲಿಸುತ್ತಿದ್ದೀರಿ. ಪತ್ನಿ ಜಮೀಲಾ, 2 ಪುತ್ರರಾದ ಮೊಹಮ್ಮದ್ ಸರ್ಫರಾಜ್, ಮೊಹಮ್ಮದ್ ಸಿನಾನ್, ಪುತ್ರಿ ಶಹ್ವಾನತ್ರೊಂದಿಗೆ ಸುಖಿ ಸಂಸಾರವನ್ನು ನಡೆಸುತ್ತಿರುವಿರಿ. ಆದರ್ಶ ಶಿಕ್ಷಕರಾಗಿ, ಪ್ರಗತಿಪರ ಕೃಷಿಕರಾಗಿ, ಯಶಸ್ವಿ ಉದ್ಯಮಿಯಾಗಿ, ಸಹೋದ್ಯೋಗಿಗಳಿಗೆ ಸ್ನೇಹಮಯಿಯಾಗಿ, ವಿದ್ಯಾರ್ಥಿಗಳಿಗೆ ನೆಚ್ಚಿನ ಅಧ್ಯಾಪಕರಾಗಿ ಕೆಲಸಗಳನ್ನು ನಿರ್ವಹಿಸುತ್ತಿರುವ ಬಹುಮುಖ ಪ್ರತಿಭೆಯ ತಾವು ಉತ್ತಮ ಸಮಾಜ ಸೇವಕರು. ಪರೋಪಕಾರಂ ಇದಂ ಶರೀರಂ ಎಂಬ ಮಾತಿನಂತೆ ಇತರರಿಗೆ ಸಹಾಯ ಹಸ್ತ ಚಾಚುವ ತಮ್ಮ ಉದಾತ್ತ ನಿಲುವಿನಿಂದಾಗಿ ಸರ್ವತ್ರ ಮೆಚ್ಚುಗೆಯನ್ನು ಗಳಿಸಿರುತ್ತೀರಿ. ಕಳೆದ 5 ವರ್ಷಗಳಿಂದ ಮುಖ್ಯ ಶಿಕ್ಷಕರಾಗಿ ಜವಾಬ್ದಾರಿಯನ್ನು ವಹಿಸಿಕೊಂಡು ಯಶಸ್ವಿಯಾಗಿ ನಿರ್ವಹಿಸಿ ಉತ್ತಮ ಫಲಿತಾಂಶ ಪಡೆದು ಸಂಸ್ಥೆಯ ಕೀರ್ತಿಯನ್ನು ಹೆಚ್ಚಿಸಿದ್ದೀರಿ. ಇದೀಗ 29/2/2020 ಹುದ್ದೆಯಿಂದ ನಿವೃತ್ತಿಗೊಂಡು ಬೀಳ್ಕೊಡುವ ಈ ಸುಸಂದರ್ಭದಲ್ಲಿ ನಿಮ್ಮ ಮುಂದಿನ ನಿವೃತ್ತಿ ಜೀವನ ಯಶಸ್ವಿಯಾಗಲಿ ಮತ್ತು ನಿಮಗೆ ಸರ್ವಶಕ್ತನಾದ ಭಗವಂತನು ಸುಖ, ಸಂಪತ್ತು, ಸುದೀರ್ಘ ಆರೋಗ್ಯ ಭಾಗ್ಯವನ್ನು ಕರುಣಿಸಲೆಂದು ಹಾರೈಸುತ್ತೇವೆ. ಹಿರಿಯ ಸಹಶಿಕ್ಷಕರು ಮತ್ತು ಸಿಬ್ಬಂದಿಗಳು, ಹಳೇಕಲಾ ಉಳ್ಳಾಳ. ಸಾಧನೆ ತೋರಿದ ನಿಮಗೆಲ್ಲ ಸಾವಿರ ಸಾವಿರ ಚಪ್ಪಾಳೆ, ನಾಡಿನ ಕೀರ್ತಿಯ ಬೆಳಗಿಸಿದ ನಿಮಗಿದು ಹೆಮ್ಮೆಯ ಚಪ್ಪಾಳೆ. ಚಪ್ಪಾಳೆ 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 ಚಪ್ಪಾಳೆ.
ಹಾಗೆ ಬೈಯಪ್ಪನ ಜಮಾತರ ಅಧ್ಯಕ್ಷರಾದ DMK ಅವರನ್ನ ಶಾಲು ಹೊದಿಸಿ ಸನ್ಮಾನಿಸ್ತಾ ಇದ್ದಾರೆ. ಇದೀಗ ಕಾರ್ಪೊರೇಷನ್ ಬ್ಯಾಂಕ್ ಮ್ಯಾನೇಜರ್ ಜಯಶ್ರೀ ನಮ್ಮೆಲ್ಲ ಇಲ್ಲಿನ ಸ್ಟಾಫ್ಗಳು ನಮ್ಮ ಹಣಕಾಸಿನ ವ್ಯವಹಾರವನ್ನ ಕಾರ್ಪೊರೇಷನ್ ಬ್ಯಾಂಕಿನಲ್ಲಿ ನಡೆಸ್ತಾ ಇದ್ದೇವೆ. ನಮ್ಮ ವಿದ್ಯಾರ್ಥಿಗಳಿಗೆ ತುಂಬಾ ಸ್ಕಾಲರ್ಶಿಪ್ ವಿಷಯದಲ್ಲಿ ಕೂಡ ಸಹಕಾರವನ್ನು ನೀಡುತ್ತಿರುವಂತಹ ಕಾರ್ಪೊರೇಷನ್ ಬ್ಯಾಂಕಿನ ಮ್ಯಾನೇಜರ್ ಜಯಶ್ರೀ ಅವರಿಗೆ ಮತ್ತು ಅವರ ಸಹೋದ್ಯೋಗಿಗಳಿಗೆ ನಾವು ವಂದನೆಯನ್ನ ಹೇಳ್ತಾ ಇದ್ದೇವೆ. ಇದೀಗ DMK ಅವರು ಅವರ ಬೈಯಪ್ಪನ ಜಮಾತ್ನ ಅಧ್ಯಕ್ಷರು ಅವರು ಶಾಲು ಹೊದಿಸಿ ಅವರನ್ನ ಸನ್ಮಾನಿಸ್ತಾ ಇದ್ದಾರೆ. ಸಾಧನೆ ತೋರಿದ ನಿಮಗೆಲ್ಲ ಸಾವಿರ ಸಾವಿರ ಚಪ್ಪಾಳೆ, ನಾಡಿನ ಕೀರ್ತಿಯ ಬೆಳಗಿಸಿದ ನಿಮಗಿದು ಹೆಮ್ಮೆಯ ಚಪ್ಪಾಳೆ. ಚಪ್ಪಾಳೆ 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 ಚಪ್ಪಾಳೆ. ಕನ್ನಂಬಾಡಿಯ ಕಟ್ಟಿಸಿದ ಭಾರತ ರತ್ನಕ್ಕೆ ಚಪ್ಪಾಳೆ, ಕನ್ನಡ ಹಿಂದಿಮ ಬಾರಿಸಿದ ಕವಿಗಳೇ ನಿಮಗಿದ ಚಪ್ಪಾಳೆ. ದೇಶವ ಕಾಯುವ ಯೋಧರಿಗೆ ನಮ್ಮೆದೆಯಾಳದ ಚಪ್ಪಾಳೆ, ಅನ್ನವ ನೀಡುತ್ತ ಸಲಹಿರುವ ನೇಗಿಲ ಯೋಗಿಗೆ ಚಪ್ಪಾಳೆ. ಚಪ್ಪಾಳೆ 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 ಚಪ್ಪಾಳೆ. ಕಣ್ಣನು ನೀಡುವ ಅಣ್ಣನಿಗೆ ನಮ್ಮಯ ಪ್ರೀತಿಯ ಚಪ್ಪಾಳೆ, ದೇಶವಾಡಿದ ನಾಯಕರೇ ನಿಮಗಿದು ಗೌರವ ಚಪ್ಪಾಳೆ. ನಾದದ ಸುಳೆಯನ್ನು ಹರಿಸಿರುವ ನಾಯಕರೇ ಇದು ಚಪ್ಪಾಳೆ, ಧೈರ್ಯ ಶೌರ್ಯವ ಮೆರೆದಿರುವ ವೀರ ವನಿತೆಯರ ಚಪ್ಪಾಳೆ. ಚಪ್ಪಾಳೆ 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 ಚಪ್ಪಾಳೆ. ಕೀರ್ತನೆ ವಚನವ ಬೋಧಿಸಿದ ಯೋಗಿ ವರೇಣ್ಯರ ಚಪ್ಪಾಳೆ, ಕ್ರೀಡಾ ಲೋಕದ ಸಾಧಕರೇ ನಿಮಗಿದ ಸ್ಫೂರ್ತಿಯ ಚಪ್ಪಾಳೆ. ಬೆಳ್ಳಿ ತೆರೆಯ ತಾರೆಗಳೇ ನಿಮಗಭಿಮಾನದ ಚಪ್ಪಾಳೆ, ನಾಡಿಗೆ ಅಣ್ಣನೇ ಆಗಿರುವ ರಾಜಣ್ಣನಿಗೆ ಚಪ್ಪಾಳೆ. ಚಪ್ಪಾಳೆ 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 ನಿಮಗಿದು ಹೆಮ್ಮೆಯ ಚಪ್ಪಾಳೆ. SSLC ವಿದ್ಯಾರ್ಥಿಗಳು ಅವರು ಎಕ್ಸಾಮ್ ಮಾತನ್ನು ಅಭಿನಂದಿಸ್ತಾರೆ. ಬೇಗ ಬನ್ನಿ ವಿದ್ಯಾರ್ಥಿನಿಯ ಚಪ್ಪಾಳೆ 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 ಚಪ್ಪಾಳೆ. ಕನ್ನಂಬಾಡಿ
ಸೆಬೆಸ್ಟಿಯನ್ ಸೈಂಟ್ ಸೆಬೆಸ್ಟಿಯನ್ ಹೈಸ್ಕೂಲ್ನ ಹೆಡ್ ಮಾಸ್ಟರ್ ಸಿರಿಲ್ ವೇಗಸ್ ಮತ್ತು ಬದ್ರಿಯಾ ಹೈಸ್ಕೂಲ್ನ ಹೆಡ್ ಮಾಸ್ಟರ್ ಶ್ರೀ ಇಕ್ಬಾಲ್ ಅವರು ಬಹುಶಃ ಅವರು ಕ್ಲಾಸ್ಮೇಟ್ಸ್ ಅಂತ ಕಾಣ್ತದೆ. ಇಬ್ರಾಹಿಂ ಆಶಾ ಕ್ಲಾಸ್ಮೇಟ್. ಇಬ್ರಾಹಿಂ ಆಶಾ ಫ್ಯಾಮಿಲಿ ದಯವಿಟ್ಟು ಇಬ್ರಾಹಿಂ ಆಶಾ ಒಂದು 2 ನಿಮಿಷದ ಮಾತುಗಳನ್ನು ನಾವು ಕೇಳಿಕೊಟ್ಟು ಅದನ್ನ ನಾವು ಹೋಗಿ ಸಾಧನೆ ತೋರಿದ ನಿಮಗೆಲ್ಲ ಸಾವಿರ ಸಾವಿರ ಚಪ್ಪಾಳೆ, ನಾಡಿನ ಕೀರ್ತಿಯ ಬೆಳಗಿಸಿದ ನಿಮಗಿದು ಹೆಮ್ಮೆಯ ಚಪ್ಪಾಳೆ. ಚಪ್ಪಾಳೆ 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 ಚಪ್ಪಾಳೆ. ಕನ್ನಂಬಾಡಿಯ ಕಟ್ಟಿಸಿದ ಭಾರತ ರತ್ನಕ್ಕೆ ಚಪ್ಪಾಳೆ, ಕನ್ನಡ ಡಿಂಡಿಮ ಬಾರಿಸಿದ ಕವಿಗಳೇ ನಿಮಗಿದ ಚಪ್ಪಾಳೆ. ದೇಶವ ಕಾಯುವ ಯೋಧರಿಗೆ ನಮ್ಮೆದೆಯಾಳದ ಚಪ್ಪಾಳೆ, ಅನ್ನವ ನೀಡುತ್ತ ಸಲಹಿರುವ ನೇಗಿಲ ಯೋಗಿಗೆ ಚಪ್ಪಾಳೆ. ಚಪ್ಪಾಳೆ 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 ಚಪ್ಪಾಳೆ. ಕಣ್ಣನು ನೀಡುವ ಅಣ್ಣನಿಗೆ ನಮ್ಮಯ ಪ್ರೀತಿಯ ಚಪ್ಪಾಳೆ, ದೇಶವಾಳಿದ ನಾಯಕರೇ ನಿಮಗಿದು ಗೌರವ ಚಪ್ಪಾಳೆ. ಪ್ರಶಾಂತ್ ಅವರೇ, ನನ್ನ ನೆಚ್ಚಿನ ನರೇಂದ್ರ ಅವರೇ, ಆನಂದ ಸರ್ ಅವರೇ, ಆಡಳಿತ ಮಂಡಳಿಯ ಎಲ್ಲ ಪದಾಧಿಕಾರಿಗಳೇ, ನನ್ನ ಬೇಟುಗಡೆ ಇಕ್ಬಾಲ್ ಬದ್ರಿಯಾ ಹೆಡ್ ಮಾಸ್ಟರ್ ಅಂತ ಇಕ್ಬಾಲ್ ಸರ್ ಅವರೇ, ಸೈಂಟ್ ಸೆಬೆಸ್ಟಿಯನ್ನ ಎಚ್ ಎಂ ಆದಂತ ಸಿಂಗಲ್ ಸರ್ ಅವರೇ, ಮೊಣಮಾಟಿಮಿ ಆಂಗ್ಲ ಮಾಧ್ಯಮ ಶಾಲೆಯ ಎಚ್ ಎಂ ಆದಂತ ಅರ್ಚನಾರ್ ಅವರೇ, ವೈದ್ಯಕಲ್ಲಿ ಜಮಾತಿನ ನನ್ನ ಜಮಾತಿನ ಅಧ್ಯಕ್ಷರಾದಂತಹ DMK ಮೊಹಮ್ಮದ್ ರವರೇ, ಅಬ್ದುಲ್ ಕರೀಮ್ ರವರೇ, ನನ್ನ ಭಾವನಾದಂತಹ ಅಬ್ದುಲ್ ರಜಾಕ್ ಹಾಜಿ ಅವರೇ, ಅಬ್ಬಾಸ್ ರವರೇ, ಇಲ್ಲಿರುವಂತಹ ಎಲ್ಲ ಇಸ್ಮಾಯಿಲ್ ಟಿ ಅವರೇ, ನನ್ನ ನೆಚ್ಚಿನ ಊರಿನ ಒಟ್ಟಿಗೆ ಬೆಳೆದಂತಹ ಇಸ್ಮಾಯಿಲ್ ಸರ್ ಅವರೇ, ಇಲ್ಲಿ ನೆರೆದಿರುವಂತಹ ನನ್ನ ಎಲ್ಲ ಬಂಧುಗಳೇ, ಅಧ್ಯಾಪಕ ಮಿತ್ರರೇ, ವಿದ್ಯಾರ್ಥಿನಿಯರೇ, ಇವತ್ತು ನನಗೆ ಅತೀವ ದುಃಖವಾದಂತಹ ಒಂದು ಸಮಯ ಆಗಬೇಕಾಗಿತ್ತು. ಆ ದುಃಖವನ್ನೆಲ್ಲ ಮರೆತು ಬಂದಿದೆ. ಯಾಕೆಂದ್ರೆ 2 ದಿವಸ ಮೊದಲು ನನ್ನ ಅಣ್ಣ, ನನ್ನ ಬಲಗೈ ಭಟ್ಟರಾಗಿರುವಂತಹ ಅಣ್ಣನವರು ತೀರಿದಾಗ ನಾನು ಸಾಕಷ್ಟು ಕೂಗಿದ್ದೇನೆ. ತಂದೆ ತೀರಿದಾಗಲೂ ಕೂಡ ಅಷ್ಟು ಕೂಗಲಿಲ್ಲ, ಅಷ್ಟು ನನಗೆ ಆಧಾರವಾಗಿದ್ದಿರೋರು. ಅದರಿಂದ ಇವತ್ತು ನಾನು ಬಹುಶಃ ಕೂಗುವುದಿಲ್ಲ ಅಂತೇಳಿ ತೀರ್ಮಾನ ಮಾಡಿದ್ದೇನೆ. ಬಂಧುಗಳೇ, 35 ವರ್ಷಗಳಿಂದ ಈ ವಿದ್ಯಾಸಂಸ್ಥೆಯಲ್ಲಿ ನಾನು ಕೆಲಸ ಮಾಡ್ತಾ ಇದ್ದೆ. ದೊಡ್ಡ ಕೆಲಸ ಏನು ಮಾಡಲಿಲ್ಲ. ನನ್ನ ಶಿಕ್ಷಣಕ್ಕೆ ನನ್ನ ತಾಯಿಯವರು ಕಾರಣೀಕರು. ತುಪ್ಪ ಕೇಶವ ಭಟ್ರು ನನಗೆ ಇಲ್ಲಿ ಕೆಲಸ ಸೇರುವಾಗ 10,000 ರೂಪಾಯಿ ಇಲ್ಲಿ ದೇಣಿ ಕೊಡ್ಲಿಕ್ಕೆ ನನಗೆ ಕೊಟ್ಟಂತವರು, ನಾನು ಅವರನ್ನು ಮರೆಯುವಾಗಿಲ್ಲ. ಮತ್ತು ನನಗೆ ಉದ್ಯೋಗ ಕೊಟ್ಟಂತ ವಿದ್ಯಾಸಂಸ್ಥೆಯನ್ನು ನಾನು ಮರೆಯುವಾಗಿಲ್ಲ. ನಾನು ಇಲ್ಲಿ ಬರುವಾಗ ಇದಕ್ಕೆ ಇಬ್ರಾಹಿಂ ಆಂಟಿ ಅವರು ಅಧ್ಯಕ್ಷರಾಗಿದ್ದರು. ಅವರು ಅನೇಕ ಸಲ ನನಗೆ ಸಭೆಯನ್ನು ಉದ್ದೇಶಿಸಿ ಹೇಳ್ತಾ ಇದ್ರು, ಈ ಶಾಲೆ ಅಂದ್ರೆ ಭದ್ರಾವತಿ ಕಬ್ಬಿಣದ ಕಾರ್ಖಾನೆ ಅಂತ. ಕಬ್ಬಿಣದ ಕಾರ್ಖಾನೆಯಲ್ಲಿ ಕಬ್ಬಿಣವನ್ನು ಗುದ್ದಿ ಸರಳು ಮಾಡ್ತಾರೆ, ಇಲ್ಲಿ ಮಕ್ಕಳನ್ನು ತಿದ್ದಿ ಪ್ರಜೆಗಳನ್ನಾಗಿ ಮಾಡುವಂತಹದ್ದು ಅಂತ ಅವರು ಹೋಲಿಕೆ ಕೊಡ್ತಾ ಇದ್ರು. ನನಗೆ ಅದು ಮರೆಯಲಿಲ್ಲ. ಅಂತ ಒಂದು ಸುಭದ್ರ ಅಧ್ಯಕ್ಷರು ನನಗೆ ಇಲ್ಲಿ ನಾನು ಕಾಣಲಿಲ್ಲ. ಅಂತ ಒಂದು ಪರಿಸರದಲ್ಲಿ ನಾನು ಬೆಳೆದಂತವರು. ಈ 35 ವರ್ಷದಲ್ಲಿ ಉಳ್ಳಾಳದ ಗಾಳಿಯನ್ನು ಉಸಿರಾಡಿದ್ದೇನೆ, ಉಳ್ಳಾಳದ ನೀರನ್ನು ಕುಡಿದಿದ್ದೇನೆ, ಉಳ್ಳಾಳದ ಪರಿಸರ ಜನರ ಸಹವಾಸವನ್ನು ಬೆಳೆಸಿದ್ದೇನೆ. ಬಹುಶಃ 35 ವರ್ಷದಲ್ಲಿ ಒಂದು ಮಗು ಸಹ ನನ್ನ ಹತ್ರ 2 ಮಾತಾಡಲಿಲ್ಲ.
ಮ್ಯಾನೇಜ್ಮೆಂಟ್ ಅವರಂತೂ ಮಾತಾಡ್ಲಿಲ್ಲ. ಈಗಾಗಲೇ ನನ್ನ ಸ್ನೇಹಿತರು ರವೀಂದ್ರ ಇವರೆಲ್ಲ ಹೇಳಿದರು, ಆನಂದ್ರ ಹೇಳಿದರು, ಸೌಮ್ಯ ಸ್ವಭಾವ ಅಂತ ಹೇಳಿದ್ರು. ಬಹುಶಃ ಮನುಷ್ಯನಿಗೆ ಅದು ಬೇಕಂತ ನನ್ನ ಅಭಿಪ್ರಾಯ. ಸೌಮ್ಯತನ, ಪ್ರಾಮಾಣಿಕತನ, ಸತ್ಯಸಂಧತನ ಇದಿಲ್ಲದೋ ಮನುಷ್ಯ ಅಲ್ಲ ಅನ್ನುವಂತ ಬಹುಶಃ ನನ್ನಲ್ಲಿ ಸರಿಯಾಗಿದೆ ಅಂತ ನನಗೆ ಗೊತ್ತಿಲ್ಲ. ನನ್ನ ಸಹಪಾಠಿಗಳು ಹೇಳಿದಾಗ ನನಗೆ ಅರ್ಥ ಆಯ್ತು ಅಷ್ಟೇ. ಒಳ್ಳೆ ಅಧ್ಯಾಪಕ ಅಂದ್ರೆ ನನ್ನ ಹೊಗಳಿದ್ರಲ್ಲ, ನಾನು ಒಳ್ಳೆ ಅಧ್ಯಾಪಕನಲ್ಲ. ನಾನು ಒಳ್ಳೆ ಅಧ್ಯಾಪಕನ ಒಂದು ಕಥೆ ಹೇಳ್ತೇನೆ. ಪದ್ಮನಾಭ ಅಂತ ಹೇಳುವಂತಹ ಸಂಜೀವ ಮಾಸ್ಟರ್ ಇದ್ರು. ಕೋಟ್ ಧರಿಸಿದವರು, ಹ್ಯಾಟ್ ಧರಿಸಿದವರು, ಪ್ಯಾಂಟ್ ಧರಿಸಿದವರು, ಕೈಯಲ್ಲೊಂದು ಕೋಲಿತ್ತು, ಹೆಗಲಲ್ಲಿ ಒಂದು ಚೀಲ ಇತ್ತು. ಪದ್ಮನಾಭ ಹುಡುಗ ಶಾಲೆಗೆ ಬಂದಿರ್ಲಿಲ್ಲ, SLCಗೆ ಫೀಸ್ ಕಟ್ಟಲಿಕ್ಕೆ ಆಗಿತ್ತು. ಪದ್ಮನಾಭ ಮಾಸ್ಟರ್, ಸಂಜೀವ್ ಮಾಸ್ಟರು ಆ ಹುಡುಗರ ಪರಿಚಯ ಇಲ್ಲ, ದೂರದವರು, ದೂರದಿಂದ ಬಸ್ ಎಲ್ಲ ಇಲ್ಲ, ಇಂದಿನ ಕಾಲದ ವಿಷಯ ಇದು. ಸಂಜೀವ್ ಮಾಸ್ಟರು ಆ ಹುಡುಗರ ಫೀಸ್ ಕಟ್ಟಿ ಆ ಮಗುವಿಗೆ ಸೂಚನೆ ಕೊಡ್ಲಿಕ್ಕೆ ಹೊರಡ್ತಾರೆ. ಆದ್ರೆ ದಾರಿ ಗೊತ್ತಿಲ್ಲ ಸಂಜೀವ್ ಮಾಸ್ಟರಿಗೆ. ಹೀಗೆ ಹೋಗುತ್ತಾ ಒಂದು ಗ್ರೌಂಡಿನ ಹತ್ರ ಹೋಗ್ತಾರೆ. ಅಲ್ಲಿ ಮಕ್ಕಳು ಆಡ್ತಾ ಇದ್ರು. ಅವರು ಕೇಳ್ತಾರೆ, ಪದ್ಮನಾಭನ ಪರಿಚಯ ಉಂಟ ನಿಮಗೆ? ಈ ಶಾಲೆಯಲ್ಲಿ ಕಲಿತಾ ಇದ್ದವ, ಶಾಲೆಗೆ ಬರೋದು 14 ದಿವಸ ಆಯ್ತು ಅಂತ ಹೇಳಿ. ಅವ್ರು ಹೇಳ್ತಾರೆ, ಮಕ್ಕಳು ದೂರದ ಮನೆ ಕಾಣ್ತಾ ಇದೆ, ಅದು ಪದ್ಮನಾಭನ ಮನೆ ಅಂತ ಹೇಳ್ತಾರೆ. ಇವರು ಅಲ್ಲಿಗೆ ಹೋಗ್ತಾರೆ. ಹೋಗಿ ಪದ್ಮನಾಭ ಜಗದಲ್ಲಿ ಕೂತಿದ್ದ. ಗುರುಗಳು ಇವನಿಗೆ ಕಣ್ಣನ್ನು ನಂಬಲಿಕ್ಕಾಗಲಿಲ್ಲ. ಯಾಕೆಂತ ಹೇಳಿದ್ರೆ ಇಷ್ಟು ದೂರ ಅಧ್ಯಾಪಕರು ಇಲ್ಲಿ ಕೂಡ ನಡೆದು ಬರುವಾಗಿಲ್ಲ. ಈಗ ಬಸ್ ಇದೆ, ವಾಹನ ಇದೆ. ನಾವೊಂದು 1 ವಾರ 2 ವಾರ ಮಕ್ಕಳು ರಜೆ ಆದ್ರೂ ಕೂಡ ನಾವು ಮಕ್ಕಳನ್ನು ಕೇಳುವಾಗಿಲ್ಲ ಅಂತ ಪರಿಸ್ಥಿತಿ ಈಗ. ನಾವು ಬಿಸಿಲಿದ್ದೇವೆ, ನಾವು ಟೀಚರ್ಸ್ಗಳು. ಹುಡುಗರನ್ನು ಹಬ್ಬಿಕೊಂಡು ಕೂಗ್ತಾನೆ. ಇವ ಕೈಯಲ್ಲಿರುವ ಚೀಟನ್ನ ಹುಡುಗರಿಗೆ ಕೊಡ್ತಾನೆ. ಕೊಟ್ಟು ಹೇಳ್ತಾರೆ, ನೀನು SLC ಪರೀಕ್ಷೆಗೆ ಕೂತ್ಕೊಳ್ಳ ಅಂತ. ಹೀಗೆ ಹಬ್ಬಿಕೊಂಡು ಕೂಗಿಕೊಂಡು ಪರಸ್ಪರ ಅಲ್ಲಿಂದ ನಿರ್ಗಮಿಸ್ತಾರೆ. ಆ ಹುಡುಗ ಪರೀಕ್ಷೆಗೆ ಕೂತ್ಕೊಳ್ತಾನೆ, ಪಾಸ್. ನಾನು ಹೇಳ್ತಾ ಇರೋದು ಇದು ನಿಜವಾದ ಅಧ್ಯಾಪಕ. ಇವತ್ತಿನ ಅಧ್ಯಾಪಕರು ಸಂಬಳಕ್ಕಾಗಿಯೋ ಅಥವಾ ಬೇರೆ ಉದ್ದೇಶಕ್ಕಾಗಿ ಇರುವುದೊಂದು ನಾನು ಹೇಳ್ತೇನೆ. ನಾನು ಅದರಲ್ಲಿ ಒಬ್ಬ. ಸಂಬಳ ಬೇಕು, ಸಂಸಾರ ಸಾಕಬೇಕು ಅಲ್ಲ. ನಾನು ಹೇಳೋದಾದ್ರೆ ನಮ್ಮಲ್ಲಿ ಆ ನೈತಿಕತೆ, ಮೊರಾಲಿಟಿ ಬೆಳಿಬೇಕು. ಅಮೇರಿಕದ ಪ್ರಸಿದ್ಧ ಅಧ್ಯಕ್ಷ ಅಬ್ರಹಾಂ ಲಿಂಕನ್ ಬಹುಶಃ ನೀವು ಕೇಳಿರ್ಬೋದು. ಮಗನಿಗೆ ರ್ಯಾಂಕ್ ಬರ್ತದೆ, ಟೀಚರಿಂದ ಸೂಚನೆ ಬರ್ತದೆ, ಹೋಗ್ತಾರೆ. ಆದರೆ ಸ್ಟಾಫ್ ರೂಮ್ ಅಲ್ಲಿ ಅಬ್ರಹಾಂ ಲಿಂಕನ್ ತಲೆ ಅಡಿಗೆ ಹಾಕಿ ಕೂತ್ಕೊಳ್ತಾನೆ. ಟೀಚರಿಗೆ ಆಶ್ಚರ್ಯ ಆಯ್ತು, ಮಗನಿಗೆ ರ್ಯಾಂಕ್ ಬಂದಿದೆ, ಇದೇನು ಇವರಿಗೆ ಸಂತೋಷಗೊಳ್ತಾ ಇಲ್ಲ ಅಂತ. ಏನ್ ಸರ್ ನೀವು, ನಿಮ್ಮ ಮಗನಿಗೆ ರ್ಯಾಂಕ್ ಬಂದಿದೆ, ನಿಮ್ಮ ಮುಖದಲ್ಲಿ ಸಂತೋಷ ಕಾಣ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಆಗ ಅಬ್ರಹಾಂ ಲಿಂಕನ್ ಹೇಳ್ತಾರೆ, ನನ್ನ ಮಗಳಲ್ಲಿ ಗುಣ ಇಲ್ಲ, ನನಗೆ ಗುಣ ಇಲ್ಲದ ರ್ಯಾಂಕ್ ಬೇಡ ಅಂತ. ಇದನ್ನ ಬಂಧುಗಳನ್ನ ನಾವು ಅರ್ಥ ಮಾಡಿಕೊಳ್ಬೇಕು ಅಂತ ಹೇಳಿದ್ರೆ ನಮ್ಮ ವಿದ್ಯಾರ್ಥಿಗಳಲ್ಲಿ ಗುಣಗಳನ್ನ, ಕ್ಯಾರೆಕ್ಟರ್ ನಾವು ಬೆಳೆಸ್ಕೊಳ್ಬೇಕಾಗ್ತದೆ. ಕೇವಲ 4 ಗೋಡೆಯೊಳಗೆ ನಾವು ಮಾತು ಮಾಡುವುದು ಮುಖ್ಯ ಅಲ್ಲ, ಮಕ್ಕಳಲ್ಲಿ ಗುಣಗಳನ್ನ ನಾವು ಆಶಿಸಬೇಕಾಗ್ತದೆ. ಮಕ್ಕಳ ಹಿಡಿತವನ್ನು ನಾವು ಸಾಧಿಸಿಕೊಳ್ಬೇಕಾಗ್ತದೆ. ಮಕ್ಕಳ ಹಿಡಿತ ತಪ್ಪಿದರೆ ಅವರು ತಪ್ಪಿ ಹೋಗ್ತಾರೆ, ದಾರಿ ತಪ್ಪಿ ಹೋಗ್ತಾರೆ. ಗಾಳಿಪಟವನ್ನು ಹಿಡಿತಾರೆ, ಆದ್ರೆ ಅದರ ತುದಿಯನ್ನ ಹಿಡಿತವನ್ನು ಬಿಟ್ಬಿಟ್ರೆ ಗಾಳಿಪಟ ಎಲ್ಲಿಯೋ ಸಮುದ್ರದಲ್ಲಿ ಹೋಗಿ ನುಚ್ಚು ನೂರಾಗಿ ಬಿಡುತ್ತದೆ. ಯಾಕಂದ್ರೆ ಅದರ ಹಿಡಿತ ತಪ್ಪುತ್ತದೆ ಅಂತ ಹೇಳ್ತೇವೆ ನಾವು. ಈ ದೃಷ್ಟಿಯಲ್ಲಿ ನಮಗೆ ನಮ್ಮ ಮಕ್ಕಳ ಬಗ್ಗೆ ಹಿಡಿತ ಬೇಕಾಗ್ತದೆ. ಇನ್ನು ಅನೇಕ ವಿಚಾರ ನಾನು ಹೇಳುವ ಹಾಗಿಲ್ಲ, ಯಾಕಂದ್ರೆ ಎಲ್ಲರಿಗೂ ಈಗಾಗಲೇ ಟೀಮ್ ಸರ್ ಆಗಲೇ ಹಸಿ ಆಗಿದೆ ಅಂತ ಹೇಳಿದ್ದಾರೆ. ಈಗಲೇ ಸಮಯ ಹೀಗೆ ಹೋಗಿದೆ. ನನಗೆ ಈ ಇಷ್ಟು ವರ್ಷ 35 ವರ್ಷ 1 ತಿಂಗಳು 22 ದಿವಸಗಳು ನಾನು ಯಾವುದೇ ಒಂದು ತೊಂದರೆ ಇಲ್ಲದೆ ಇಸ್ಮಾಯಿಲ್ ಸೇರ್ ಹೇಳಿದ ಹಾಗೆ 22 ಮೈಲುಗಳ ದೂರದಿಂದ ಖಾಲಿ ಬಸ್ ಅಲ್ಲಿ ಬಂದು ನಾನು ಇಲ್ಲಿ ಸೇವೆ ಮಾಡಿದ. ಕೆಲವರು ಹೇಳ್ತಾರೆ, ಹೇಗ ಮಾಸ್ಟರ್ ಯಾಚಿ ಆಡ ಬೋಯಾರಿಗೆ ಈತ ದೂರ ಹೆಚ್ಚ ಬೋಯಾರಿಗೆ ಆಡಂತೆ ನನ್ನ ಹತ್ರ ಕೇಳ್ತಾ ಇದ್ರು. ಅದು ಬಹಳ ಆಶ್ಚರ್ಯದ ವಿಷಯ. ನಾನು ಇಸ್ಮಾಯಿಲ್ ಮಾಸ್ಟರ್, ದೇವಪ್ ಶೆಟ್ಟಿ ಎಲ್ಲ ಒಂದೇ ಕ್ಲಾಸ್ ಮೇಟ್ಸ್ಗಳು. ಈಗ ಒಂದೇ ಶಾಲೆಯಲ್ಲಿ ಇದ್ದೇವೆ, ಹುದ್ದೆಗಳನ್ನು ಕೂಡ ಅಲಂಕರಿಸಿಕೊಂಡಿದ್ದೇವೆ. ಆದ್ದರಿಂದ ಈ ಮದನಿ ಸಂಸ್ಥೆ ನನಗೆ ಊಟ ಕೊಟ್ಟಿದೆ, ನನಗೆ ಡ್ರೆಸ್ ಕೊಟ್ಟಿದೆ, ನನಗೆ ಎಲ್ಲವನ್ನೂ ಕೊಟ್ಟಿದೆ. ನಾನು ಮಾಡಿದ ಎಲ್ಲ ಕೆಲಸಗಳು ಈ ವಿದ್ಯಾಸಂಸ್ಥೆಯ ಆಶೀರ್ವಾದ. ಎಲ್ಲ ನನಗೆ ಏನು ಮಾಡುವಾಗಿಲ್ಲ.
ನನ್ನ ತಾಯಿಯ ಬಗ್ಗೆ ನಾನು ಹೇಳುವುದಾದ್ರೆ, ನನ್ನ ತಾಯಿ, ನಾನು ಶಾಲೆಗೆ ಹೋಗ್ತಾ ಇದ್ದಾಗ ನನ್ನ ತಾಯಿ ಒಂದು ಬೆಕ್ಕು, ಅದು ನಾನು ಶಾಲೆ ಬಿಟ್ಟು ಹೋಗುವವರೆಗೆ ಗೇಟಿನ ಹತ್ರ ಇತ್ತು. ಆ ಬೆಕ್ಕು ಕೂಡ ಹೋಗುವಾಗಿಲ್ಲ. ತಾಯಿ ನನ್ನನ್ನು ತಲೆ ಕಂಡ ಕೂಡಲೇ ತಾಯಿ ಎದ್ದುಕೊಳ್ತಾಳೆ, ಬೆಕ್ಕು ಒಟ್ಟಿಗೆ ಹೋಗ್ತಾಳೆ. ಇದು ನನ್ನ ವಿಷಯ ಹೇಳುವಂತಹದ್ದು. ಅದರಿಂದ ಮುಖ್ಯವಾಗಿ ನನ್ನ ತಾಯಿ ನನ್ನ ವಿದ್ಯಾಭ್ಯಾಸಕ್ಕೆ, ನಮ್ಮ ಎಲ್ಲ 5 ಬ್ರದರ್ಸ್ ಇದ್ದೇವೆ, ಶಾಲೆ ಕಂಡವರಲ್ಲ, ತಂದೆ ಶಾಲೆಗೆ ಹೋದವರಲ್ಲ, ತಾಯಿ ಶಾಲೆಗೆ ಹೋದವರಲ್ಲ. ಏನೋ ನಾನು ಒಂದು ದೇವರ ಅನುಗ್ರಹದಿಂದ ಈ ಶಾಲೆ ಕಲಿತು ಬಹುಶಃ ಇವತ್ತು ನನ್ನ ಸ್ನೇಹಿತರು ಹೇಳಿದ ಹಾಗೆ ಒಳ್ಳೆ ಹುದ್ದೆಗಳನ್ನು ಅಲಂಕರಿಸಿಕೊಂಡಿದೆ. ದೇವರ ಅನುಗ್ರಹ ಅಂತ ನಾನು ಹೇಳ್ತಾ ಇದ್ದೇನೆ. ನಾನು ಹೆಚ್ಚು ಹೇಳಿಕ್ಕೆ ಹೋಗ್ತಾ ಇಲ್ಲ. ನಾನು ಈ ಉಳ್ಳಾಳದ ಈ ಪರಿಸರದಲ್ಲಿ ಇಷ್ಟು ವರ್ಷಗಳು ಬೆಳೆದ ಈ ಸಂದರ್ಭದಲ್ಲಿ ನನ್ನ ಮಾತಿನಿಂದ, ನನ್ನ ಪ್ರವೃತ್ತಿಯಿಂದ, ನಾನು ನಡೀತಾ ಇರುವಾಗ ನೆಲದಲ್ಲಿ ಕೆಲವು ಹುಳಗಳು ಸತ್ತಿರುವುದು, ಎಲ್ಲರನ್ನು ನನಗೆ ಕ್ಷಮಿಸಬೇಕೆಂದು ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ. ಈ ಉಳ್ಳಾಳದ ನೀರು ಕುಡಿದಿದ್ದೇನೆ, ಗಾಳಿ ಉಸಿರಾಡಿದ್ದೇನೆ. ಇಲ್ಲಿರುವ ಜನರಿಗೆ ನಾನು ಏನಾದರೂ ನೊಂದು ಮಾತನ್ನು ಆಡಿರಬಹುದು. ಈ ಸಂದರ್ಭದಲ್ಲಿ ಎಲ್ಲರೂ ನನಗೆ ಮಾಫಿ ಮಾಡಬೇಕು, ನನಗೆ ಕ್ಷಮೆ ಮಾಡಬೇಕಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ. ನನ್ನ ಆಯುಷ್ಯಕ್ಕೆ ಎಲ್ಲರೂ ನೀವು ಆಶೀರ್ವಾದವನ್ನು ಕೊಡಬೇಕು. ಮತ್ತು ದೇವರ ದಯೆಯಿಂದ ನಾನು ಅಜ್ಜಿ ಯಾತ್ರೆಗೆ ಕೂಡ ನನ್ನ ಮಿಸಸ್ ಮತ್ತು ನಾನು ಹೋಗುವಂತ ಒಂದು ನಿಯತ್ತು ಇಟ್ಕೊಂಡಿದ್ದೇನೆ. ತಾವೆಲ್ಲರೂ ಅದಕ್ಕೆ ಪ್ರಾರ್ಥಿಸಬೇಕಂತ ನಾನು ಹೇಳ್ತಾ, ಇಲ್ಲಿ ನನ್ನ ಭಾವಂದಿರೆಲ್ಲ ಬಂದಿದ್ದಾರೆ, ಕುಟುಂಬಸ್ಥರು ಬಂದಿದ್ದಾರೆ. ನನ್ನ ಟ್ರೀಟ್ಮೆಂಟ್ ಆದಂತಹ ಇಕ್ಬಾಲ್ ಸಾಹೇಬರು, ಅವರು ಬದರಿಯ HM ಆಗಿದ್ದಾರೆ, ಅವರು ಬಂದಿದ್ದಾರೆ. ಎಲ್ಲರಿಗೂ ನಾನು ನಮಸ್ಕರಿಸುತ್ತಾ ನನ್ನ 2 ಮಾತನ್ನು ನಾನು ಮುಗಿಸ್ತೇನೆ. ಜೈ ಜೈ ಕರ್ನಾಟಕ. ಮಾತುಗಳನ್ನ ನಾವೆಲ್ಲ ಕೇಳಿದ್ದೇವೆ. ಮನ ಮುಟ್ಟುವಂಥದ್ದು, ಹೃದಯ ತಟ್ಟುವಂಥದ್ದು. ಬಹುಶಃ ಇದುವೇ ಒಂದು ಅವಕಾಶ ಮಾತನಾಡಿಗೆ ನಮ್ಮನ್ನು ಉದ್ದೇಶಿಸಿ. ಆದ್ದರಿಂದ ವಿದ್ಯಾರ್ಥಿಗಳು ಜೋರಾಗಿ ನಿಂತುಕೊಂಡು ಅವರಿಗೆ ಕರ್ನಾಟಕದ ಮೂಲಕ ಅವರನ್ನು ಗೌರವಿಸಬೇಕು. ವಿದ್ಯಾರ್ಥಿಗಳು ಇದೀಗ ಸಂಯುಕ್ತ ಶಿಕ್ಷಣ ವಿದ್ಯಾರ್ಥಿಯಾದ ಪ್ರಶಾಂತ್ ಸರ್ ಅವರೇ, ಆನಂದ್ ಸರ್ ಅವರೇ, ರವೀಂದ್ರ ಸರ್ ಅವರೇ, ಇವತ್ತು ಒಂದು ಇಬ್ರಾಹಿಂ ಸರ್ ಅವರೇ ಹಾಗೂ ನಮ್ಮ ಪ್ರಿನ್ಸಿಪಾಲ್ಗಳಾದ ಸ್ಕೂಲ್ ಅವರೇ ಹಾಗೂ ವೇದಿಕೆಯಲ್ಲಿದ್ದ ಎಲ್ಲ ಗಣ್ಯ ವ್ಯಕ್ತಿಗಳೇ, ವೇದಿಕೆ ಮುಂಭಾಗದಲ್ಲಿರುವ ಅಧ್ಯಾಪಕರೇ, ನಿವೃತ್ತ ಅಧ್ಯಾಪಕರೇ, ಬೋಧಕೇತರ ಶಿಕ್ಷಕರೇ, ವಿದ್ಯಾರ್ಥಿಯರೇ ಹಾಗೂ ನನ್ನ ಸ್ನೇಹಿತರು, ಇಬ್ರಾಹಿಂ ಸರ್ ಅವರ ಬಿಡುಗಡೆಗಾಗಿ ಶುಭ ಸಂದರ್ಭದಲ್ಲಿ ನಾವೇನು ವಿಶೇಷವಾಗಿ ಹೇಳಲಿಕ್ಕಿಲ್ಲ. ಯಾಕಂದ್ರೆ ಪ್ರಸ್ತಾಪ ಭಾಷಣದಲ್ಲಿ ನಮ್ಮ ಪ್ರಾಂಶುಪಾಲರು ಅವರ ಭಾರತೀಯ ಶಿಕ್ಷಣದಿಂದ ಹಿಡಿದು ಉದ್ಯೋಗದಲ್ಲಿ ನಿರತವಾಗುವವರೆಗೆ ಎಲ್ಲ ವಿವರವನ್ನು ವಿಡಿಸಿ ಹೇಳಿದ್ದಾರೆ. ಇಬ್ರಾಹಿಂ ಸರ್ ಅವರು 35 ವರ್ಷ ಅವರ ಸೇವೆಯಲ್ಲಿ ಅನೇಕ ವಿದ್ಯಾರ್ಥಿಗಳಿಗೆ ವಿದ್ಯಾದಾನ ಹೊರಗಿದ್ದಾರೆ. ಇಬ್ರಾಹಿಂ ಸರ್ ಅವರು ಮೃದು ಸ್ವಭಾವವಾಗಿದ್ದಾರೆ. ಅಧ್ಯಾಪಕರೊಂದಿಗೆ, ಸಹಪಾಠಿಗಳೊಂದಿಗೂ, ವಿದ್ಯಾರ್ಥಿಗಳಿಂದ ತುಂಬಾ ಮೃದುವಾಗಿ ನಗನಗೋದು ಮಾತಾಡುವವರಾಗಿದ್ದಾರೆ. ಇಬ್ರಾಹಿಂ ಸರ್ ಅವರು ನಮ್ಮ ಶಾಲೆಯನ್ನು ಮತ್ತು ನಮ್ಮ ವಿದ್ಯಾರ್ಥಿಗಳನ್ನು, ಆಡಳಿತ ಮಂಡಳಿಗಳನ್ನು ಎಷ್ಟು ಪ್ರೀತಿಸಿದ್ರೆ 2 ಉದಾಹರಣೆಯನ್ನು ಕೊಡಲು ನಾನು ಇಚ್ಛಿಸುತ್ತೇನೆ. ಒಂದನೇದಾಗಿ ಅವರು 3 ತಿಂಗಳ ಮೊದಲೇ ಹೇಳಿದ್ದಾರೆ, ಯಾಕಂದರೆ SLC ಪರೀಕ್ಷೆ ಆಗುವವರು ನಾನು ಶಾಲೆ ಬಿಟ್ಟು ಹೋದರೂ SLC ಪರೀಕ್ಷೆ ಆಗುವವರು ವಿದ್ಯಾರ್ಥಿ ಒಟ್ಟಿಗೆ ಇರುತ್ತೇನೆ, ಪರಿಶೀಲಿಸಿ ಅವರೊಟ್ಟಿಗೆ ನಾನು ಸೇರಿಕೊಳ್ಳುತ್ತೇನೆ ಅಂತ ಒಂದು ಮಾತು. ಎರಡನೇದಾಗಿ ನಾನು ನಿವೃತ್ತಿ ಹೊಂದಿದ್ದು 8ನೇ ತರಗತಿಯಿಂದ 10ನೇ ತರಗತಿವರೆಗೆ ಎಲ್ಲ ವಿದ್ಯಾರ್ಥಿಯ ಫೀಸನ್ನು ನಾನು ಭರಿಸ್ತೇನೆ ಎಂಬ ವಾಗ್ದಾನವನ್ನು ಮಾಡಿ ಶುಭ ತಂಬಿಗಳನ್ನು ಇಚ್ಛಿಸ್ತೇನೆ. ಸಮಯದ ಅಭಾವದಿಂದ ಹೆಚ್ಚು ಮಾತಾಡಬಹುದಿಲ್ಲ. ಅವಕಾಶ ಹೊಂದಿಸುತ್ತಾ ಇಬ್ರಾಹಿಂ ಸರ್ ಅವರಿಗೆ ದೇವರು ದೀರ್ಘಾಯುಷ್ಯ ಮತ್ತು ಆರೋಗ್ಯವನ್ನು ಕರುಣಿಸಲಿ ಎಂದು ಪ್ರಾರ್ಥಿಸುತ್ತಾರೆ. ಇದೀಗ ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ಬಂದಿದ್ದೇವೆ. ಧನ್ಯವಾದ ಸಮರ್ಪಣೆ. ಚಂದ್ರಕಲಾ ಟೀಚರ್, ಕನ್ನಡ ಟೀಚರ್, ಪ್ರೌಢಶಾಲಾ ಇವತ್ತಿನ ಈ ಕಾರ್ಯಕ್ರಮದ ಕೇಂದ್ರ ಬಿಂದುವಾಗಿರುವಂತ ನಮ್ಮೆಲ್ಲರ ನೆಚ್ಚಿನ ನಿವೃತ್ತ ಶಿಕ್ಷಕರಾದ ಇಬ್ರಾಹಿಂ ಸರ್ ಅವರಿಗೆ ಅವರ ಮುಂದಿನ ನಿವೃತ್ತ ಜೀವನವು ಶುಭಕರವಾಗಿರಲಿ ಅಂತ ನಾನು ಆ ಭಗವಂತನಲ್ಲಿ ಬೇಡಿಕೊಳ್ಳುತ್ತಾ ನಮ್ಮ ಈ ಸಣ್ಣ ಸನ್ಮಾನವನ್ನು ಸ್ವೀಕರಿಸಿದ ನಿಮಗೆ ಎಲ್ಲರ ವತಿಯಿಂದ ನಾನು ಆತ್ಮೀಯವಾದ ವಂದನೆಯನ್ನು ಸಲ್ಲಿಸುತ್ತೇನೆ.
ಅದೇ ರೀತಿಯಲ್ಲಿ ಈ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿದಂತ ನಮ್ಮ ಆಡಳಿತ ಮಂಡಳಿಯ ಸಂಚಾಲಕರಾದ ಇಬ್ರಾಹಿಂ ಹುಳಿಯ ಇವರಿಗೂ ನಾನು ಎಲ್ಲರ ವತಿಯಿಂದ ಆತ್ಮೀಯವಾದ ವಂದನೆಯನ್ನು ಸಲ್ಲಿಸ್ತೇನೆ. ಹಾಗೆ ಈ ವೇದಿಕೆಯಲ್ಲಿ ಇರುವಂತ ನಮ್ಮ ಆಡಳಿತ ಮಂಡಳಿಯ ಎಲ್ಲ ಪದಾಧಿಕಾರಿಗಳಿಗೆ, ಸದಸ್ಯರಿಗೆ ನಾನು ಪ್ರೀತಿಪೂರ್ವಕವಾದ ವಂದನೆಯನ್ನು ಸಲ್ಲಿಸುತ್ತೇನೆ. ಅದೇ ರೀತಿಯಲ್ಲಿ ಇಬ್ರಾಹಿಂ ಸರ ಮೇಲಿನ ಪ್ರೀತಿಯಿಂದ ನಮ್ಮ ವಲಯದ ಪ್ರಭಾರ ಬಿಒ ಆಗಿರುವ ಡಾಕ್ಟರ್ ಪ್ರಶಾಂತ್ ರವರು ಈ ಒಂದು ಶುಭ ಸಮಾರಂಭಕ್ಕೆ ಆಗಮಿಸಿದ್ದಾರೆ. ಅವರಿಗೂ ಎಲ್ಲರ ಪರವಾಗಿ ನಾನು ಆತ್ಮೀಯವಾದ ವಂದನೆಯನ್ನು ಸಲ್ಲಿಸುತ್ತೇನೆ. ಅದೇ ರೀತಿಯಲ್ಲಿ ಈ ವೇದಿಕೆಯಲ್ಲಿ ಇಬ್ರಾಹಿಂ ಸರ್ ಅವರ ಮೇಲಿನ ಪ್ರೀತಿಯಿಂದ, ಅವರ ಮೇಲಿನ ಗೌರವದಿಂದ ಅವರ ಅನೇಕ ಆತ್ಮೀಯರು ಇಲ್ಲಿಗೆ ಆಗಮಿಸಿದ್ದೀರಿ. ನಿಮಗೆಲ್ಲರಿಗೂ ಒಂದೇ ಮಾತಿನಲ್ಲಿ ನಾನು ಪ್ರೀತಿಪೂರ್ವಕವಾದಂತಹ ವಂದನೆಯನ್ನು ಸಲ್ಲಿಸುತ್ತೇನೆ. ಹಾಗೆ ಈ ಒಂದು ಶುಭ ಸಮಾರಂಭಕ್ಕೆ ನಮ್ಮ ಅನೇಕ ನಿವೃತ್ತ ಶಿಕ್ಷಕರು ಇಲ್ಲಿಗೆ ಆಗಮಿಸಿದ್ದೀರಿ. ಅವರಿಗೂ ಎಲ್ಲರಿಗೂ ವಂದನೆಯನ್ನು ಸಲ್ಲಿಸುತ್ತೇನೆ. ಅದೇ ರೀತಿಯಲ್ಲಿ ಅವರ ಕುಟುಂಬಸ್ಥರು ಇಲ್ಲಿಗೆ ಆಗಮಿಸಿದ್ದೀರಿ. ನಿಮಗೂ ಎಲ್ಲರಿಗೂ ಪ್ರೀತಿಪೂರ್ವಕವಾದಂತ ವಂದನೆಗಳು. ಈ ವಿದ್ಯಾಸಂಸ್ಥೆಯ ಎಲ್ಲ ವಿಭಾಗದ ಎಲ್ಲ ನನ್ನ ಸಹೋದ್ಯೋಗಿ ಬಂಧುಗಳಿಗೂ ಹಾಗೆ ನನ್ನ ಪ್ರೀತಿಪೂರ್ವಕವಾದಂತ ಎಲ್ಲ ವಿದ್ಯಾರ್ಥಿಗಳಿಗೆ, ಈ ಒಂದು ಶುಭ ಸಮಾರಂಭವನ್ನು ಸೆರೆ ಹಿಡಿದ ಮಾಧ್ಯಮದವರಿಗೆ, ಛಾಯಾಗ್ರಾಹಕರಿಗೂ ನಾನು ಪ್ರೀತಿಪೂರ್ವಕವಾದಂತಹ ವಂದನೆಯನ್ನು ಸಲ್ಲಿಸುತ್ತಾ ಈ ಸಮಾರಂಭವನ್ನು ಮುಕ್ತಾಯಗೊಳಿಸುತ್ತೇನೆ. ಧನ್ಯವಾದ. ಸಮರ್ಪಣೆ ಮಾಡಿದಂತ ಚಂದ್ರಕಲಾರವರಿಗೆ ಧನ್ಯವಾದಗಳು. ನಮ್ಮ ಈಗ ಛಾಯಾಚಿತ್ರಗಾರರು ಹಾಗೆ ಮೀಡಿಯಾದ ಇದು ಹೊಸ ಕುಲದಲ್ಲಿ ಇದು ಮತ್ತೆ ಪ್ರಸಾರ ಆಗ್ತದೆ. ನಾವು ಇದನ್ನ ವೀಕ್ಷಿಸಬಹುದು. ಮತ್ತೊಮ್ಮೆ ಘೋಷಣೆ ಮಾಡಿದ್ದಾರೆ, ಬರುವ ವರ್ಷ 8ನೇ ಕ್ಲಾಸಿಗೆ ಸೇರ್ಪಡೆಯಾಗುವಂತಹ 8, 9, 10ನೇ ತರಗತಿ ಎಲ್ಲ ವಿದ್ಯಾರ್ಥಿಗಳ ಸರ್ಕಾರಿ ಫೀಸ್ ಏನಿದೆ ಅದನ್ನು ಅವರು ಭರಿಸ್ತಾರೆ ಅಂತ ಈಗಾಗಲೇ ಘೋಷಣೆ ಮಾಡಿದ್ದಾರೆ. ಅವರಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳ್ತಾ ಎಲ್ಲರಿಗೆ ಮತ್ತೊಮ್ಮೆ ಪ್ರೀತಿಯಿಂದ ದೊಡ್ಡ ನಮಸ್ಕಾರಗಳನ್ನು ಹೇಳಿದೆ. ಕಾರ್ಯಕ್ರಮ ಮುಕ್ತಾಯವಾಗಿದೆ. ಎಲ್ಲರೂ ಮಧ್ಯಾಹ್ನದ ಭೋಜನ ವ್ಯವಸ್ಥೆಯನ್ನು ಅದ್ದೂರಿಯಾಗಿ ನಮ್ಮ ವ್ಯವಸ್ಥೆ ಮಾಡಿದ್ದಾರೆ. ಕೆಳಗೆ ಹೋಗಿ ಅದನ್ನು ಸ್ವೀಕರಿಸಬೇಕು ಅಂತ ಹೇಳಿ ಕೇಳ್ತಾ